ಕಿರುನೋಟವನ್ನು ಇದೀಗ LED ಪರದೆಯಲ್ಲಿ ನಾವು ವೀಕ್ಷಣೆ ಮಾಡುವವರಿದ್ದೇವೆ. ಸುಮಾರು 10 ನಿಮಿಷದ ಅವಧಿಯ ಪಟ್ಲ ಯಾನದ ತುಣುಕು. ಇವತ್ತು ಬೆಳಗಿನಿಂದ ಸರಣಿ ಕಾರ್ಯಕ್ರಮಗಳು, ಹೆಚ್ಚಿನ ಕಾರ್ಯಕ್ರಮಗಳು ಸೇವಾ ಯೋಜನೆಗಳೇ. ಈ ಪೂರ್ವದಲ್ಲಿ ನಡೆದ 2 ಸಭಾ ಕಲಾಪಗಳಲ್ಲಿ ಪಟ್ಲ ಗೌರವವನ್ನು ನೀಡಲಾಗಿದೆ. ಇದೀಗ ಯಕ್ಷಧ್ರುವ ಪಟ್ಲ ಸತೀಶ್ ಶೆಟ್ಟಿ ಭಾಗವತರ ಸಾಧನೆಯ ಯಶೋಗಾಥೆಯ ಮತ್ತೊಂದು ಮಜಲು. ಪಟ್ಲ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಸಂಪನ್ನಗೊಳ್ಳಲಿರುವ 3ನೆಯ ಸಭಾ ಕಲಾಪ ಪೂಜ್ಯ ಒಡಿಯೂರು ಸ್ವಾಮೀಜಿಯವರ ದಿವ್ಯ ಉಪಸ್ಥಿತಿಯಲ್ಲಿ ದೇಶ ನೀಡ್ತಾ ಇರುವಂತಹ ಪೂಜ್ಯ ಶ್ರೀಗಳು ನಮ್ಮ ಜೊತೆ ಇದ್ದಾರೆ. ಎಷ್ಟೇ ಕಾರ್ಯಕ್ರಮಗಳ ಒತ್ತಡ ಇದ್ದರೂ ಕೂಡ ಈ ಕಾರ್ಯಕ್ರಮವನ್ನು ಯಾವುದೇ ಕಾರಣಕ್ಕೂ ಅವರು ಮಿಸ್ ಮಾಡಲ್ಲ. ಅಂದರೆ ಅದೇ ಮಠದಲ್ಲಿ ಉಂಡು ಬೆಳೆದವ ನಾನು. ಅವರ ಆಶೀರ್ವಾದದಿಂದಲೇ ನಿಮ್ಮ ಮುಂದೆ ಮಾತಾಡುವ ಹಂತದಲ್ಲಿ ನಾನಿದ್ದೇನೆ. ಆದ ಕಾರಣ ಪೂಜ್ಯ ಶ್ರೀಗಳನ್ನು ಹೃತ್ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ನ ಬಗ್ಗೆ ನಾನು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಆಗ ಐಕಳ ಹರೀಶಣ್ಣ ಬೆಳಿಗ್ಗೆ ಅವರ ಮನದಾಳದ ಮಾತನ್ನು ಆಡಿದರು. ಸಂಘ ಸಂಸ್ಥೆ ಪ್ರಾರಂಭ ಮಾಡುವುದು ಒಂದು ಸವಾಲೆ, ಮಾಡಿದ ನಂತರ ಅದನ್ನು ಬೆಳೆಸುವುದು ಒಂದು ಸವಾಲೆ, ಬೆಳೆಸಿದ ನಂತರ ಅದನ್ನು ಮೇಂಟೈನ್ ಮಾಡುವುದು ಒಂದು ಸವಾಲೆ. ಇದು ಎಲ್ಲ ಸವಾಲುಗಳೇ ನಮಗೆ ಆಗುತ್ತೆ. ನಮ್ಮ ಮೇಲಿನ ಅಭಿಮಾನದಿಂದ, ಪ್ರೀತಿಯಿಂದ ತಾವುಗಳೆಲ್ಲರೂ ಬಂದಿದ್ದೀರಿ. ಇವತ್ತು ಬೆಳಗಿನಿಂದ ನೀವುಗಳೆಲ್ಲರೂ ನೋಡ್ತಾ ಇದ್ದೀರಿ. ಎಷ್ಟು ಸಾವಿರ ಜನ ಬಂದು ಹೋದರು. ಎಲ್ಲರಿಗೂ ಊಟ ತಿಂಡಿಯ ವ್ಯವಸ್ಥೆ ನಮಗೆ ಸಾಧ್ಯವಾದಷ್ಟು ಮಟ್ಟಿಗೆ ನಾವು ಮಾಡಿದ್ದೇವೆ. ಇವತ್ತು ನಾನು ಬೆಳಿಗ್ಗೆ ಹೇಳಿದ ಹಾಗೆ ನಾವು ಕೂಡ ಊಹಿಸಲಾರದಷ್ಟು ಜನ ಬೆಳಗ್ಗಿನಿಂದಲೇ ಬಂದು ಹೋಗಿದ್ದಾರೆ. ನಿಮ್ಮ ಕಣ್ಣಾರೆ ನೀವು ಕಾಣ್ತಾ ಇದ್ದೀರಿ. 4 ಕಡೆ ಕೂಡ ಜನಸಮೂಹವೇ ಸೇರಿತ್ತು. ನಮಗೆ ಸಂತೋಷ. ನೀವುಗಳು ಬರಬೇಕೆಂಬುದಾಗಿ ನಾವಿಂಥ ಕಾರ್ಯಕ್ರಮಗಳನ್ನು ಮಾಡುವುದು, ನಾವು ಮಾಡಿದ್ದು ಸಾರ್ಥಕ ಎಂಬುದಾಗಿ ನಾನು ಭಾವಿಸ್ತೇನೆ. ನಮಗೆಲ್ಲರಿಗೂ ಒಂದು ಆನೆಬಲ ಕೊಟ್ಟಂಥವರು ನಮ್ಮ ಗೌರವಾಧ್ಯಕ್ಷರಾದಂಥ ಮಾನ್ಯ ಕೂಳೂರು ಕನ್ಯಾನ ಸದಾಶಿವ ಶೆಟ್ಟರು. ಅವರ ಬಗ್ಗೆ ನಾವು ಎಷ್ಟು ಹೇಳಿದರೂ ಕಡಿಮೆನೇ. ಸಂಘ ಸಂಸ್ಥೆಗಳಿಗೆ ದಾನ ನೀಡುವ ಅವರ ಮುಕ್ತ ಮನಸ್ಸಿನ ಒಂದು ದಾನ ಸುಮಾರು ಹತ್ತಿರ 2 ಕೋಟಿ ರೂಪಾಯಿಯವರೆಗೆ ನಮ್ಮ ಫೌಂಡೇಶನ್ಗೆ ದಾನ ನೀಡಿದ ಪುಣ್ಯಾತ್ಮ ಕನ್ಯಾನ ಸದಾಶಿವ ಶೆಟ್ಟರು. ನಾನು ಕೇಳಲೇ ಇಲ್ಲ, ಏನಾಗಬೇಕು ಅಂತಲೇ ಅವರು ಕೇಳೋದು. ನನ್ನದು ದಾದ ಅವಡು ಅಂತ. ಮೊನ್ನೆ ಕಾರ್ಯಕ್ರಮಗಳೆಲ್ಲ ಸಿದ್ಧತೆ ನಡೀತಾ ಇದೆ. ಮೊನ್ನೆ ಮಂಗಳೂರಿನೊಂದು ಕಾರ್ಯಕ್ರಮದಲ್ಲಿ ಸಿಕ್ಕಿದ್ರು. ಸತೀಶ ಸಿದ್ಧತೆ ಮತ ಬಾರಿ ಜೋರು ಡಾವೊಂದುಂಡು ದಾದ ಎಂಜಿನ ಎರಡು ದಾದೋಡಂದು ಪನೋಡು. ಪಾಪ ಅವ್ರಿಗೆ ಗೊತ್ತಿಲ್ಲ ಏನು ಮಾಡಬೇಕು ಅಂತ, ಅವ್ರಿಗೆ ಗೊತ್ತಿಲ್ಲ. ಇಜ್ಜು ಮಾಮ ಈರುಳ್ಳರು ಇವ್ರನ್ನ ಆಶೀರ್ವಾದ ಹಾಕೊಂಡ್ರು ಅಂತ. ಹಾಗೆ ಮರು ದಿವಸ ನನಗೆ ಫೋನ್ ಮಾಡಲಿಲ್ಲ, ನಮ್ಮ ಚಾರ್ಟರ್ಡ್ ಅಕೌಂಟು ಸುಧೀಶ್ ರೈಗಳಿಗೆ ಫೋನ್ ಮಾಡಿ ಅಕೌಂಟ್ ನಂಬರ್ ತಗೊಂಡು 25 ಲಕ್ಷ ರೂಪಾಯಿ ಮರು ದಿವಸ ನಮ್ಮ ಅಕೌಂಟಿಗೆ ಬಂದಾಗಿದೆ. ನೋಡಿ, ಇದು ನಾನು ಯಕ್ಷಗಾನದಿಂದ ಅಥವಾ ನಿಮ್ಮೆಲ್ಲರ ಪ್ರೀತಿಯಿಂದ ಪಡೆದಂತಹ ಸಂಪತ್ತು ಅಂತ. 25 ಲಕ್ಷ ಬಿಡಿ, ಒಬ್ಬ ಕಲಾವಿದ ಕೇಳಿದರೆ 25 ರೂಪಾಯಿ ಕೊಡುವ ಕಾಲ ಇತ್ತ. ನಾವು ಯಕ್ಷಗಾನಕ್ಕೆ ಬರುವಾಗ 100 ರೂಪಾಯಿಗೆ ಆ ವ್ಯಕ್ತಿ ಇಲ್ಲದ್ರೆ, ನನ್ನ ಹೆಸರು ಹೇಳಲ್ಲ, ಒಂದು ಆಟದ ಟಿಕೆಟನ್ನು ಅಂಗಡಿಗೆ ಹಿಡ್ಕೊಂಡು ಹೋಗಿ ಟಿಕೆಟ್ನ, ಮಳೆಗಾಲದಲ್ಲಿ ಜೀವನಕ್ಕೆ ಬೇರೆ ದಾರಿ ಇಲ್ಲ, ಟಿಕೆಟ್ನ ಆಟ ಮಾಡೋದು ಟೌನ್ ಹಾಲಲ್ಲಿ ಕಲಾವಿದರುಗಳು. ಆ ಸಮಯದಲ್ಲಿ ಒಂದೊಂದು ಟಿಕೆಟನ್ನು ಇಟ್ಟುಕೊಂಡು ಆ ಹೋಟೆಲ್ ಅಂಗಡಿಗೆ ಹೋಗಿ ಆ ಟಿಕೆಟನ್ನು ಕೊಡುವಾಗ ಪೊಲೆಯ ಎಂಚರಣಿನ ಆಟ ಅಂತ ತೆಗೆದು ಬಿಸಾಡಿದವರು ಇದ್ದಾರೆ. ಹಾಗಾದರೆ ಪೋಷಿಸಿದವರು ಇದ್ದಾರೆ, ಇಲ್ಲ ಅಂತ ಹೇಳಿದ್ದಲ್ಲ ನಾನು, ಇದ್ದಾರೆ, ಬೆರಳೆಣಿಕೆಯಲ್ಲಿ ಮಾತ್ರ. ಆದರೆ ಈ ಮಟ್ಟಿನಲ್ಲಿ ಒಂದು ನಮ್ಮನ್ನು ಪ್ರೋತ್ಸಾಹಿಸಿದಂತಹ ಈ ದಾನಿಗಳಿಗೆ ನಾವು ಯಾವ ರೀತಿಯ ಅಭಿನಂದನೆಯನ್ನು ಹೇಳಿದ್ರು ಕಡಿಮೆನೆ. ಅಂತಹ ಕನ್ಯಾನ ಸದಾಶಿವ ಶೆಟ್ಟರಿಗೆ ಜೋರಾದ ಕೈಚಪ್ಪಾಳೆ ಮುಟ್ಟ ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. ಬಂಧುಗಳವರೇ, ಮತ್ತೋರ್ವರು ನಮ್ಮ ಹೆಮ್ಮೆಯ ನಾಯಕ ನಮ್ಮ ಜೊತೆ ಇರುವವರು. ನೋಡಿ, ಎಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ಬೆಳಿಗ್ಗೆ 9 ಗಂಟೆಗೆ ಬಂದು 3 ಸಭಾ ಕಾರ್ಯಕ್ರಮದಲ್ಲೂ ಇದ್ದರು. ಈಗ ಪುನಃ ಮಧ್ಯಾಹ್ನದ ಸಭಾ ಕಾರ್ಯಕ್ರಮ ಮುಗಿಸಿ ಹೋಗಿ ಧರ್ಮಪತ್ನಿಯನ್ನು ಚಂದ್ರಿಕಾ ಅಕ್ಕನನ್ನು ಕೂಡ ಕರ್ಕೊಂಡು ಬಂದರು. ಐಕಳ ಹರೀಶಣ್ಣ ಸಂಘ ಸಂಸ್ಥೆಯಲ್ಲಿ ದುಡಿದು ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಅಧ್ಯಕ್ಷವನ್ನು ವಹಿಸಿದ ನಂತರ ವಿಶ್ವಮಾನ್ಯತೆಯನ್ನು ಪಡೆದಂತಹ
ಐಕಳ ಹರೀಶ್ ಶೆಟ್ಟರು ನಮ್ಮ ಪ್ರಧಾನ ಸಂಚಾಲಕರು ಅಂತ ಹೇಳಲಿಕ್ಕೆ ನಾನು ಬಹಳ ಹೆಮ್ಮೆ ಪಡ್ತೇನೆ. ಅವರನ್ನು ಹೃತ್ಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಮತ್ತೋರ್ವರು ನಮ್ಮ ಪ್ರವೀಣ್ ಶೆಟ್ರು, ವಕ್ವಾಡಿ ಪ್ರವೀಣ್ ಶೆಟ್ರು, ಅವರ ಬಗ್ಗೆನೂ ನಾನು ಸ್ವಲ್ಪ ಹೇಳಲೇಬೇಕಾಗತ್ತೆ. ನಮ್ಮ ದುಬೈಯಲ್ಲಿ ಪ್ರತಿ ವರ್ಷ ನಾವು ಸುಮಾರು 10-15 ವರ್ಷಗಳಿಂದ ಯಕ್ಷಗಾನ ಮಾಡ್ತಾ ಇದ್ದೀವಿ. ಒಂದು ವರ್ಷ ದೇವಿ ಮಹಾತ್ಮೆ ಯಕ್ಷಗಾನ, ನಾನು ದುಬೈಗೆ ನನ್ನನ್ನು ಪ್ರಥಮವಾಗಿ ಅವರು ಕರೆಯುವುದು ದುಬೈನ ಬಳಗ ಅಭ್ಯಾಸಿ ತರಗತಿ ಕೇಂದ್ರ. ಆ ಸಮಯದಲ್ಲಿ ದೇವಿ ಮಹಾತ್ಮೆ ಪ್ರಸಂಗ ಇಟ್ಟಿದ್ರು. ಅದಕ್ಕೆ ಪ್ರವೀಣನ್ನ ಹೇಳಿದರು, ಸತೀಶ್ ಪಟ್ಲ ಬರ್ಪೇರಾ, ಅವು ಎನ್ನ ಹೋಟೆಲ್ಲೇ ಪ್ರಥಮ ಪ್ರಯೋಗ ಪ್ರಾಕ್ಟೀಸ್ ಆವಡು, ಸತೀಶರನ ಪದ್ಯ ಮೂಲೆ ಆವಡು ಅಂತ ಫಾರ್ಚೂನ್ ಗ್ರೂಪ್ ಅವರದು. ಆ ಸಮಯದಲ್ಲಿ ಅಲ್ಲಿ ನಾನು ದುಬೈಯಲ್ಲಿ ಪ್ರಪ್ರಥಮವಾಗಿ ಆ ವೇದಿಕೆಯಲ್ಲಿ ತಾಯಿ ನಮ್ಮ ದುರ್ಗಾ ಮಾತೆಯ ಸ್ತುತಿಯನ್ನು ಹಾಡಿದಾಗ ಅವರು ರೋಮಾಂಚನಗೊಂಡರು. ಆನಂತರ ಪ್ರತಿ ವರ್ಷ ನಮ್ಮ ಕಾರ್ಯಕ್ರಮ ಆಗ್ತಾ ಇದೆ. ಪ್ರತಿ ವರ್ಷವೂ ಈಗೊಂದು 10-12 ವರ್ಷದಲ್ಲಿ ಕಾರ್ಯಕ್ರಮಗಳಾಗ್ತಾ ಇದೆ. ಆ ಕಾರ್ಯಕ್ರಮಗಳು ಎಷ್ಟು ವರ್ಷಕ್ಕೆ ಆಯ್ತಾ, ಪ್ರತಿ ವರ್ಷ ಅವರು ಒಂದೊಂದು ಹೋಟೆಲ್ ಮಾಡ್ತಾ ಇದ್ದಾರೆ ದುಬೈಯಲ್ಲಿ, ದೊಡ್ಡ ದೊಡ್ಡ ಹೋಟೆಲನ್ನು ಮಾಡ್ತಾ ಇದ್ದಾರೆ. ಅದು ಬಹಳ ವಿಶೇಷ. ಹಾಗೆ ಅದು ಬರಬೇಕು. ಅದಲ್ಲದೆ ಎಲ್ಲರನ್ನೂ ಸೇರಿಸಿ ದೊಡ್ಡ ಮಟ್ಟಿನಲ್ಲಿ ನಮ್ಮ ಫೌಂಡೇಶನ್ಗೆ ಸಹಾಯಕರು ಹೌದು. ಕಳೆದ ವರ್ಷವೂ ನೀವು ನೋಡಿದ್ದೀರಿ, ಪ್ರತಿ ವರ್ಷ ನಮ್ಮ ಈ ಕಾರ್ಯಕ್ರಮಕ್ಕೆ ಅವರು ಸಾಕ್ಷಿ ಆಗ್ತಾರೆ. ದುಬೈಯಿಂದ ಅದಕ್ಕೋಸ್ಕರನೇ ಬರ್ತಾರೆ. ಕಳೆದ ವರ್ಷ ನಮ್ಮ ರಿಷಬ್ ಶೆಟ್ಟಿ ಅವರನ್ನು ಕರೆತರಲಿಕ್ಕೂ, ಅದಕ್ಕಿಂತ ಮೊದಲನೇ ವರ್ಷ ನಮ್ಮ ಡಾಕ್ಟರ್ ಪುನೀತ್ ರಾಜ್ಕುಮಾರರನ್ನು ದುಬೈಗೆ ಕರೆತರಲಿಕ್ಕೂ ಮುಖ್ಯ ಕಾರಣೀಕರ್ತರು. ದುಬೈಯಲ್ಲಿ ಪುನೀತ್ ರಾಜ್ಕುಮಾರ್ಗೆ ನಮ್ಮ ಫೌಂಡೇಶನ್ನ ಬಗ್ಗೆ ಹೇಳಿ ಅವರು ಸಂತೋಷಪಟ್ಟು ನಮ್ಮ ಫೌಂಡೇಶನ್ಗೆ 5 ಲಕ್ಷ ರೂಪಾಯಿ ದೇಣಿಗೆಯನ್ನು ಪುನೀತ್ ರಾಜ್ಕುಮಾರ್ ಕೊಟ್ಟದ್ದು ಪ್ರವೀಣನ ಮೂಲಕ. ಅಂತ ಪ್ರವೀಣನ ನಮ್ಮ ಜೊತೆ ಇದ್ದಾರೆ, ಅವರನ್ನು ಕೂಡ ಹೃತ್ಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಮತ್ತೋರವರು ಹರೀಶ್ ಶೇರಿಗಾರರು, ಅವರು ದುಬೈಯ ಒಂದು ದೊಡ್ಡ ಉದ್ಯಮಿ, ನಮ್ಮೆಲ್ಲರ ಪ್ರೀತಿ ಪಾತ್ರರು. ದುಬೈಯ ಕಾರ್ಯಕ್ರಮಕ್ಕೆ ಬಹಳ ಸಹಕಾರಿ ಮನುಷ್ಯ. ಈ ಕಾರ್ಯಕ್ರಮದಲ್ಲಿ ಕೂಡ ಕಳೆದ ವರ್ಷವೇ ಬಂದು ಒಳ್ಳೆಯ ಹಾಡುಗಾರ ಕೂಡ ಹೌದು, ತುಂಬ ಒಳ್ಳೆ ಹಾಡ್ತಾರೆ ಅವರು. ಇವತ್ತು ಕೂಡ ಒಂದು ಹಾಡನ್ನು ಮತ್ತೆ ಹಾಡಲಿಕ್ಕೆ ಇದ್ದಾರೆ ಅವರು. ಅವರ ಉಪಸ್ಥಿತಿಯನ್ನು ಕೂಡ ನಾನು ಹೃತ್ಪೂರ್ವಕವಾಗಿ ಗೌರವಿಸ್ತಾ ಇದ್ದೇನೆ. ಬ್ಯಾಂಡ್ ಒಳಗೆ ಬಿಡಿ, ಅವರನ್ನು ಕರೆತನ್ನಿ, ಸನ್ಮಾನಿತರನ್ನು ಕರೆತಂದು ಮುಂದೆ ಕೂತ್ಕೊಳಿಸಿ ಪ್ಲೀಸ್. ಬನ್ನಿ ಕರೆತನ್ನಿ, ನೀವು ಬಂದಿದ್ದೀರಿ, ಬನ್ನಿ ಕೂತ್ಕೊಳಿಸಿ. ನಮ್ಮ ಕೆ ಶೆಟ್ಟಿಯವರು ಧಾರ್ಮಿಕ ಮುಖಂಡರು ಹೌದು. ಕಾಸರಗೋಡು ಜಿಲ್ಲೆಯಲ್ಲಿ ಎಲ್ಲೆಲ್ಲ ದೇವಸ್ಥಾನ ಇದೆ, ನಾನಾಗ ಕನ್ಯಾನ ಸದಾಶಿವ ಶೆಟ್ಟರ ಬಗ್ಗೆಯೂ ಹೇಳಿದೆ. ಹಾಗೆಯೇ ಕಾಸರಗೋಡು ಜಿಲ್ಲೆಯ ಎಲ್ಲ ಕಡೆ ಆ ದೇವಸ್ಥಾನಗಳಲ್ಲಿ ಕೆ ಶೆಟ್ಟಿಯವರ ಹೆಸರು ಕೂಡ ಅತ್ಯುನ್ನತ ಮಟ್ಟದಲ್ಲಿ ಕೇಳಿ ಬರ್ತದೆ. ದೊಡ್ಡ ದಾನಿ, ನಮಗೆ ಎಲ್ರಿಗೂ ಒಂದು ಸಹಕಾರಿಯಾಗುವಂಥ ಒಬ್ಬ ಮನುಷ್ಯ. ಮೊನ್ನೆ ನಮ್ಮ ಕುಂಬಳೆ ಸಮೀಪ ನಮ್ಮ ಪಟ್ಲ ಫೌಂಡೇಶನ್ನ ಒಂದು ಮನೆ ಕೂಡ ನಾವು ಒಬ್ಬ ಕೃಷ್ಣರೈ ಎಂಬವರಿಗೆ ನಾವು ಕೊಟ್ವಿ. ಆ ಮನೆಯ ದಾನಿ ಕೂಡ ನಮ್ಮ ಕೆ ಶೆಟ್ಟಿಯವರು. ಅಂತಹ ಕೆ ಶೆಟ್ಟಿಯವರು ಏನಾಗಬೇಕು ಅಂತ ಎದುರು ಬಂದು ಕೇಳುವಂಥ ಒಬ್ಬ ವ್ಯಕ್ತಿ. ಸರ್, ನಿಮ್ಮನ್ನು ಹೃತ್ಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಸನ್ಮಾನಿತರಾದಂಥ ಕೊಂಡದಗೊಳ್ಳಿ ರಾಮಚಂದ್ರ ಹೆಗಡೆ ಅವರು ದಯವಿಟ್ಟು ಮುಂದೆ ಆಸೀನರಾಗಬೇಕಾಗಿ ದಂಪತಿಗಳು. ಆನಂತರ ನಮ್ಮ ರಘುರಾಮ್ ಶೆಟ್ಟಿಯವರು, ಕನ್ಯಾನ ಸದಾಶಿವ ಶೆಟ್ಟರ ಸಹೋದರ, ಹೇರಂಬ ಕೆಮಿಕಲ್ ಇಂಡಸ್ಟ್ರೀಸ್ ಲಿಮಿಟೆಡ್ನ ಮತ್ತೋರ್ವರು. ನಮಗೆ ಬಹಳ ಆತ್ಮೀಯರು ಹೌದು, ನಮ್ಮ ಮನೆಯವರು ಅಂತ ಹೇಳಲಿಕ್ಕೆ ನನಗೆ ಬಹಳ ಹೆಮ್ಮೆ. ಕನ್ಯಾನ ಸದಾಶಿವ ಶೆಟ್ಟರು ನಮ್ಮ ಗೌರವಾಧ್ಯಕ್ಷರು, ಇದೆಲ್ಲ ನಮ್ಮ ಮನೆ. ಆದ ಕಾರಣ ನಮ್ಮ ಮನೆಯವರು ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ. 2-3 ವರ್ಷದಲ್ಲಿ ಅವರನ್ನು ಈ ಕಾರ್ಯಕ್ರಮಕ್ಕೆ ಭರಿಸಬೇಕಂತ ಪ್ರಯತ್ನ ಪಡ್ತಾ ಇದ್ದೆ. ಈ ವರ್ಷ ಅಂತೂ ಸಿಕ್ಕಿಬಿದ್ರು, ಬಂದಿದ್ದಾರೆ. ಆದ ಕಾರಣ ಸರ್, ನಿಮ್ಮನ್ನು ಕೂಡ ಹೃತ್ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಮತ್ತವರು ನಮ್ಮ NT ಪೂಜಾರಿ ಅವರು 1 ವರ್ಷ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ಬಹಳ ಸಂತೋಷ ಪಟ್ಟಿದ್ರು. ಆನಂತರ ಅವರು ಬರಲಿಕ್ಕೆ ಆಗಲಿಲ್ಲ. ಪ್ರತಿ ವರ್ಷ ನಾವು ಗೆಸ್ಟ್ ಲಿಸ್ಟಲ್ಲಿ ಹಾಕ್ತೇವೆ. ಈ ಸಲ ಬಹಳ ಪ್ರೀತಿಪೂರ್ವಕವಾಗಿ ಮೋಹನ್ ದಾಸರೈಗಳ ನೇತೃತ್ವದಲ್ಲಿ ಅವರು ಬಂದರೆ. ಮೋಹನ್ ದಾಸರೈಗಳು ದಯವಿಟ್ಟು ನಮ್ಮ ವೇದಿಕೆ ಬನ್ನಿ, ಅವರೆಲ್ಲಿದ್ದಾರೆ? ಅಶೋಕ್ ಶೆಟ್ಟಿ ಬೆಳ್ಳಾಡಿ ಅವರು ಕೂಡ ವೇದಿಕೆ ಬರಬೇಕು ಪ್ಲೀಸ್. ಮೋಹನ್ ದಾಸರೈಗಳು ಬರಬೇಕು. 2 ಚೇರ್ ಇಟ್ಕೊಳ್ಳಿ. ನಮ್ಮ ದಾನಿಗಳು, ಅವರು ಮಹಾದಾನಿಗಳು. 2 ಚೇರ್ ಆ ಕಡೆ ಇಟ್ಬಿಡಿ, ಎದುರುಗಡೆ ಆಚೆ ಈಚೆ. ಹಾಗಾಗಿ NT ಪೂಜಾರಿ ಅವರು ಮಹಾದಾನಿಗಳು ಕೂಡ ಹೌದು. ಮುಂಬೈಯಲ್ಲಿ ಹಾಗೂ ವಿಶ್ವದಾದ್ಯಂತ ಒಂದು ಅತ್ಯುನ್ನತ ಹುದ್ದೆಯಲ್ಲಿ ಇದು ಬಿಸ್ನೆಸ್ಗಳನ್ನು ಮಾಡಿಕೊಂಡು ನಮಗೆ ಸಹಕಾರಿಯಾಗುವಂಥವರು NT ಪೂಜಾರಿ ಅವರು. ಮೊನ್ನೆ ಹೇಳಿದ್ದಾರೆ, 5 ಲಕ್ಷ ರೂಪಾಯಿಯ ಒಂದು ಮನೆ ಒಂದು ಕಲಾವಿದನಿಗೆ ನನ್ನ ಲೆಕ್ಕದಲ್ಲಿ ಇರಲಿ ಅಂತ ಮೋಹನ್ ದಾಸರಲ್ಲಿ ಹೇಳಿಸಿದ್ದಾರೆ. ಅದು ಇನ್ನೂ 10 ಆಗಲಿಕ್ಕೂ ಸಾಕು, ಗೊತ್ತಿಲ್ಲ, ಮತ್ತೆ ನೋಡುವ. ಹಾಗಾಗಿ ಅವರನ್ನು ಹೃತ್ಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ, NT ಪೂಜಾರಿ ಅವರನ್ನು. ನಮ್ಮ ಹೆಮ್ಮೆಯ ಯೋಗೀಂದ್ರ ಭಟ್ರು, ಅಮೆರಿಕದ ಕಾರ್ಯಕ್ರಮದ ನಮ್ಮ ರೂವಾರಿ, ಪುತ್ತಿಗೆ ಮಠದ
ಎಲ್ಲ ಕಾರ್ಯಕ್ರಮಗಳಲ್ಲಿ ಮುಂಚೂಣಿಯಲ್ಲಿದ್ದುಕೊಂಡು ಅಮೆರಿಕದಾದ್ಯಂತ ಸುಮಾರು ಇಡೀ ವಿಶ್ವದಾದ್ಯಂತ ಒಂದು 15 ಪುತ್ತಿಗೆ ಮಠಗಳನ್ನು ಸ್ಥಾಪಿಸಿ ಪುತ್ತಿಗೆ ಶ್ರೀಗಳು ಈ ಸಲ ಪರ್ಯಾಯದಲ್ಲಿದ್ದಾರೆ, ಉಡುಪಿ ಪರ್ಯಾಯದಲ್ಲಿದ್ದಾರೆ. ಇಲ್ಲದಿದ್ದರೆ ಅವರು ಬರುವವರು ನಮ್ಮ ಜೊತೆ ಸೇರಿಕೊಳ್ಳುವವರು. ಅವರ ಅಪೇಕ್ಷೆಯಂತೆ ನಮ್ಮ ಯೋಗೀಂದ್ರ ಭಟ್ರು ನಮಗೆ ಯಕ್ಷಗಾನಕ್ಕೂ ತುಂಬ ರೀತಿಯಲ್ಲಿ ಸಹಕಾರ ಮಾಡಿ ನನ್ನೊಂದು ಅಣ್ಣನಾಗಿ ನನಗೆ ಆಶೀರ್ವಾದ ಮಾಡುವಂಥ ಉಳಿ ಯೋಗೀಂದ್ರ ಭಟ್ರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಹೃತ್ಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಮತ್ತೊಬ್ಬರು ಕೃಷ್ಣಮೂರ್ತಿ ಮಂಜ ಅವರು ಹೈದರಾಬಾದಿಂದ ಈ ಕಾರ್ಯಕ್ರಮಕ್ಕೆ ಬೆಳಿಗ್ಗೆ 8:30 ಗಂಟೆಗೆ ಬಂದಿದ್ದಾರೆ. ದೊಡ್ಡ ದಾನಿ, ಯಕ್ಷಗಾನ ಕಲಾವಿದರು, ಸಾಧಾರಣ ಬಡಗುತಿಟ್ಟಿನ ಕಲಾವಿದರು. ಕೃಷ್ಣಮೂರ್ತಿ ಮಂಜ ಅವರ ಒಂದು ಹೆಲ್ಪ್ ಪಡೆದವರು ಇರಲಿಕ್ಕಿಲ್ಲ ಎಂಬುದು ನನ್ನ ಭಾವನೆ. ಒಂದು ವೇಳೆ ಇದ್ರೂ ಬೆರಳೆಣಿಕೆಯಲ್ಲಿ ಮಾತ್ರ. ಅಂತಹ ದೊಡ್ಡ ದಾನಿ ಕೊಲ್ಲೂರಿನ ನಮ್ಮ ಮಾರಣಕಟ್ಟೆಯ ಆಡಳಿತ ಕಮಿಟಿಯಲ್ಲೂ ಇದ್ದಾರೆ, ಟ್ರಸ್ಟಿಗಳು ಆಗಿದ್ದಾರೆ, ಅರ್ಚಕರು ಹೌದು. ಮತ್ತೊಂದಲ್ಲಿ ವೀರಭದ್ರ ದೇವಸ್ಥಾನದ ನಾವು ಕೇಳಿರ್ಬೋದು, ಕೊಲ್ಲೂರಿನ ಸಮೀಪ. ಸ್ವಂತ ಅವರ ಉದ್ದಿಮೆಯ ದುಡ್ಡಿನಲ್ಲೇ ಸುಮಾರು 5-6 ಕೋಟಿ ಖರ್ಚು ಮಾಡಿ ಅಲ್ಲಿ ಒಂದು ದೇವಸ್ಥಾನವನ್ನು ಕಟ್ಟಿ ಬಹಳ ದೊಡ್ಡ ಉದ್ದಿಮೆ ಹೌದು. ಹೈದರಾಬಾದ್ನಲ್ಲಿ ಸುಮಾರು 4-5 ಹೋಟೆಲ್ ಸುಪ್ರಭಾತ ಅಂತ ಹೇಳಿದರೆ ಮಂಜರು ಅಂತ ಒಳ್ಳೆಯ ಸಜ್ಜನ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಸರ್, ನಿಮಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಈ ಮೂಲಕ ನಾನು ಬಯಸ್ತಾ ಇದ್ದೇನೆ. ನಮ್ಮ ಅಮರ್ನಾಥ್ ಎಸ್ ಭಂಡಾರಿ, ಸೂಪರಿಂಟೆಂಡೆಂಟ್ ಅಬಕಾರಿ ಇಲಾಖೆ ದಕ್ಷಿಣ ಕನ್ನಡದ ನಮ್ಮ ಮುಖ್ಯಸ್ಥರು ನಮ್ಮ ಜೊತೆ ಇದ್ದಾರೆ. ಬಹಳ ಸಂತೋಷ ಸರ್. ಈ ವರ್ಷ ನಮ್ಮ ಪಾವಂಜೆ ಮೇಳದ ಯಕ್ಷಗಾನ ಆಡಿಸಿದ್ರು. ಆವಾಗಲೇ ಹೇಳಿದೆ ಸರ್, ನೀವು ನಮ್ಮ ಕಾರ್ಯಕ್ರಮಕ್ಕೆ ಒಂದು ಅತಿಥಿಯಾಗಿ ಬರಬೇಕು ಅಂತ. ಬಹಳ ಸಂತೋಷ ಆಯಿತು ಸರ್. ನಿಮ್ಮ ಉಪಸ್ಥಿತಿಯನ್ನು ಗೌರವಿಸ್ತಾ ಇದ್ದೇನೆ. ನಿಮ್ಮ ಆಶೀರ್ವಾದವು ನಮಗೆ ಬೇಕು. ಆನಂತರ ಮೋಹನ್ ದಾಸ್ ಶೆಟ್ರು, ಉಳ್ತೂರು ಮೋಹನ್ ದಾಸ್ ಶೆಟ್ರು ಇದ್ದರೆ ನಾವು ಒಂದು ಫೋನ್ ಮಾಡಿ ಹೇಳಿದರೆ ಆಯಿತು, ಏನು ಕೆಲಸ ಬೇಕಾದರೂ ಮುಂಬೈಯಲ್ಲಿ ಅದು ಆಗ್ತದೆ ಅಂತೇಳಿ ಲೆಕ್ಕ. ಹರೀಶಣ್ಣನಿಗೂ ಒಂದು ಬಲಗೈ ಬಂಟವರು. ಹಾಗೆ ನಾವು ಫೋನ್ ಮಾಡಿದ್ರು, ಅದಕ್ಕೆ ಕೇಳಲಿಕ್ಕೆಲ್ಲ ಹೋಟ್ಲಿಂದ ನೀವೊಂದು ಟ್ರಸ್ಟಿ ಆಗಲೇಬೇಕು ಅಂತ. ಎನ್ ಟಿ ಪೂಜಾರಿ ಅವರನ್ನು ಈಗ ಸೊಳ್ಳೆಯಾಗಿ ಬೆಣ್ಣೆ ಬಿಡಲಿಲ್ಲ ಅವರು ಹೇಳಿದ ನಂತರ ಎನ್ ಟಿ ಪೂಜಾರಿ ಅವರನ್ನು ಕರೆತಂದೇ ಬಿಟ್ಟಿದ್ದಾರೆ ಇಲ್ಲಿಗೆ. ಹಾಗೆ ಸುಮಾರು ಟ್ರಸ್ಟಿಗಳನ್ನು ನಮಗೆ ಬಾಂಬೆಯಿಂದ ಮಾಡಿಕೊಟ್ಟಿದ್ದಾರೆ ಅಂತ ಉಳ್ತೂರು ಮೋಹನ್ ದಾಸ್ ಶೆಟ್ರಿಗೂ ಹೃತ್ಪೂರ್ವಕವಾದ ಅಭಿನಂದನೆಗಳು. ನಮ್ಮ ಇನ್ನಂಜಿ ಶಶಿಧರಣ್ಣ ನಮ್ಮ ಜೊತೆ ಇದ್ದಾರೆ. ಅವರು ಕೂಡ ನಮ್ಮ ಫೌಂಡೇಶನ್ನ ಪೋಷಕರು ಹೌದು. ಮುಂಬೈಯಿಂದ ಈ ಕಾರ್ಯಕ್ರಮಕ್ಕೆ ಕಳೆದ ವರ್ಷವೂ ಬಂದಿದ್ದರು. ಈ ವರ್ಷವೂ ನಮ್ಮ ಒಂದು ಕಲಾವಿದನ ಮನೆ 5 ಲಕ್ಷ ರೂಪಾಯಿ ಮೊತ್ತದ ಒಂದು ಮನೆಯನ್ನು ತಾನು ಕೊಡ್ತೇನೆ ಎಂಬುದಾಗಿ ಅವರು ಘೋಷಿಸಿದ್ದಾರೆ. ಅಂತ ಶಶಿಧರ್ ಶೆಟ್ಟಿ ಇನ್ನಂಜಿಯವರನ್ನು ಕೂಡ ಹೃತ್ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತೇನೆ. ಮತ್ತವರು ನನ್ನ ಆತ್ಮೀಯ ಮಿತ್ರರು, ನನ್ನ ಅಣ್ಣನೂ ಆದಂಥ ಗಿರೀಶ್ ಶೆಟ್ಟಿ ತೆಳ್ಳಾರ್. ಮೊನ್ನೆ ಜಾಗತಿಕ ಬಣ್ಣ ಸಂಘದ ಉಡುಪಿಯಲ್ಲಿ ದೊಡ್ಡ ಕಾರ್ಯಕ್ರಮದಲ್ಲಿ ಸ್ಪೋರ್ಟ್ಸ್ನ ಎಲ್ಲ ವ್ಯವಸ್ಥೆಯನ್ನು ನೋಡಿಕೊಂಡು ಅತ್ಯುನ್ನತ ಮಟ್ಟದಲ್ಲಿ ನಮಗೆ ಸಹಕಾರ ನೀಡಿದಂಥವರು ಗಿರೀಶ್ ಶೆಟ್ಟಿ ತೆಳ್ಳಾರ್ ಅವರು ನನ್ನ ಬಹಳ ಪ್ರೀತಿ ಪಾತ್ರರು. ಅವರನ್ನು ಕೂಡ ಹೃತ್ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಆನಂತರ ನಮ್ಮ ಮತ್ತೋರ್ವರು ಅಣ್ಣ ಗುಜರಾತಿಂದ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಬರೋಡ ಶಶಿಧರ್ ಶೆಟ್ರು ಈ ಕಾರ್ಯಕ್ರಮಕ್ಕೆ ಬರಬೇಕಿತ್ತು, ನಮ್ಮ ಪ್ರಧಾನ ಸಂಚಾಲಕರು. ಅನಿವಾರ್ಯವಾಗಿ ಅವರಿಗೆ ಬರಲಿಕ್ಕೆ ಆಗಲಿಲ್ಲ. ನಮ್ಮ ಮಹಾದಾನಿಯೂ ಹೌದು. ನಮ್ಮ ಟ್ರಸ್ಟಿಗೆ ಸುಮಾರು 1 ಕೋಟಿ ರೂಪಾಯಿಯ ಮೊತ್ತವನ್ನು ಕೊಟ್ಟು ನಮ್ಮ ಫೌಂಡೇಶನ್ನ ಪ್ರಧಾನ ಸಂಚಾಲಕರಾಗಿ ಮಹಾದಾನಿಗಳಾಗಿ ಇರುವಂಥವರು ಬರೋಡ ಶಶಿಧರ್ ಶೆಟ್ರು. ಅವರ ಸುಪುತ್ರಿ ಮಧ್ಯಾಹ್ನದ ಕಾರ್ಯಕ್ರಮಕ್ಕೆ ಬಂದಿದ್ದರು. ಈಗ ಬರೋಡವನ್ ಘಟಕ ಅಲ್ಲಿ ಸ್ಥಾಪನೆ ಆಗಬೇಕಿದ್ರೆ ಮೂಲ ಕಾರಣೀಕರ್ತರು ನಮ್ಮ ಅಜಿತ್ ಶೆಟ್ರ ಅಂಕಲೇಶ್ವರ. ಅಲ್ಲಿ ಘಟಕವನ್ನು ಸ್ಥಾಪಿಸಿ ಸುಮಾರು ಮೊತ್ತವನ್ನು ನಮ್ಮ ಫೌಂಡೇಶನ್ಗೆ ಕೊಟ್ಟಂಥವರು ಅಜಿತ್ ಶೆಟ್ರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಪೂರಕವಾಗಿ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಮತ್ತೋರ್ವರು ಮಹಾದಾನಿ, ಸರಳ ಸಜ್ಜಾನಿಕೆಯ ಸಾಕಾರ ಮೂರ್ತಿ, ನಮ್ಮ ಕೋಟೇಶ್ವರ ದೇವಸ್ಥಾನದ ಆಡಳಿತ ಮುಕ್ತೇಶ್ವರರು ಹೌದು. ಅಮೃತೇಶ್ವರಿ ದೇವಸ್ಥಾನದ ಆಡಳಿತ ಮುಕ್ತೇಶ್ವರರು ಹೌದು. 1-2 ಮೇಳಗಳು ಕೂಡ ಇದೆ. ಕಲಾವಿದರು, ಅಲ್ಲಿಯ ಭಕ್ತಾದಿಗಳು ಎಲ್ಲರೂ ಅವರನ್ನು ಕಣ್ಣಿಗೆ ಕಾಣುವ ದೇವರು ಅಂತಲೇ ಗುರುತಿಸುವ ಅಂತಹ ದಾನಿ, ಅಂತಹ ಸಜ್ಜನ ನಮ್ಮ ಆನಂದ್ ಸಿ ಕುಂದರ್ರವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ನಾನು ಹೃತ್ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಮತ್ತೋರ್ವರು ಆನಂದ್ ಶೆಟ್ಟಿ ಬಿಚ್ಚನೊಟ್ಟು ಅಂತ ಹೇಳಿದರೆ ನನ್ನ ಹೆಂಡತಿಯ ಮಾವ, ನಿರ್ಮಿತನ ಮಾವ. ಅವರಿಗೆ ಬರಲಿಕ್ಕೆ ಆಗಲಿಲ್ಲ, ಅವರು ಸಿಂಗಾಪುರದಲ್ಲಿದ್ದಾರೆ. ಹಾಗಾಗಿ ಅವರ ಧರ್ಮಪತ್ನಿಯನ್ನು ಅವರು ಕಳಿಸಿಕೊಟ್ಟಿದ್ದಾರೆ. ಹಾಗಾಗಿ ಆಶಾ ಅತ್ತೆ ನಮ್ಮ ಜೊತೆ ಇದ್ದಾರೆ. ಅವರಿಗೆ ಕೂಡ ಹೃತ್ಪೂರ್ವಕವಾದ ಸ್ವಾಗತ. ಒಂದು 10 ಲಕ್ಷ ರೂಪಾಯಿಯ ಮೊತ್ತವನ್ನು ನಮಗೆ ಮೊನ್ನೆ ಕೊಟ್ಟು, ಅದಕ್ಕಿಂತ ಮುಂಚೆ ಕೂಡ ಕೋವಿಡ್ ಟೈಮಲ್ಲಿ ಕೂಡ ಒಂದು 2.5-3 ಲಕ್ಷ ರೂಪಾಯಿ ನಮ್ಮ ಫೌಂಡೇಶನ್ಗೆ ಅಲ್ಲಿಂದ ಆನಂದ್ ಶೆಟ್ರು ನಮಗೆ ಕಳಿಸಿಕೊಟ್ಟಿದ್ದಾರೆ. ಸುಮಾರು 13 ಲಕ್ಷ ರೂಪಾಯಿ ನಮಗೆ ದೇಣಿಗೆ ನೀಡಿದಂಥ ಆನಂದ ಶೆಟ್ರ ಧರ್ಮಪತ್ನಿ ಆಶಾ ಅತೆಯನ್ನು ನಾನು ಹೃತ್ಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಅಶೋಕಣ್ಣ ನಮ್ಮ ಜೊತೆ ಇದ್ದಾರೆ, ನನ್ನ ಬಹಳ ಪ್ರೀತಿ ಪಾತ್ರರು. ಕ್ಷಮಿಸಿ ನಿಮ್ಮನ್ನು ಹಿಂದೆ ಕೂತ್ಕೊಳಿಸಿದ್ದಕ್ಕೆ.
ನಮ್ಮ ಮಹಾದಾನಿ ಅವರನ್ನು ಮುಂದೆ ಕೂತ್ಕೊಳಿಸಿ ಚೇರ್ ಹಾಕಿ, ಸರಿಯಾಗಲ್ಲ. ನಮ್ಮ ಪೋಷಕರವರು ನಮಗೆ ಎಲ್ಲದಕ್ಕೂ ಕಾರಣೀಕರ್ತರು ನಮ್ಮ ದಾನಿಗಳು. ಅಲ್ಲಿ ಅವರಿಗೆ ಒಂದು ಸ್ವಲ್ಪ ನೋವಾದರೂ ಅದನ್ನು ಸಹಿಸುವ ಶಕ್ತಿ ನನಗಿಲ್ಲ. ಆದಷ್ಟು ನಾನು ಪ್ರಯತ್ನ ಪಡ್ತೇನೆ ಅದಕ್ಕೋಸ್ಕರ. ಹಾಗಾಗಿ ಅಶೋಕ್ ಶೆಟ್ಟಿ ಬೆಳ್ಳಾಡಿ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಒಂದು ಮನೆಯನ್ನು ಕೊಟ್ಟಿದ್ದಾರೆ, ಮತ್ತೊಂದು ನನ್ನಿಂದ ಏನಾಗಬೇಕು ಅಂತ ಕೇಳಿ ಮತ್ತೊಂದು ಮನೆಯನ್ನು ಕೊಡಲಿಕ್ಕೆ ನಾನು ಸಿದ್ಧನಿದ್ದೇನೆ, ಹೇಳಿ ಎಲ್ಲಿ ಆಗಬೇಕು ಅಂತ ಕೇಳ್ತಾ ಇದ್ದಾರೆ ಅಂತ ಅಶೋಕ್ ಶೆಟ್ಟಿ ಬೆಳ್ಳಾಡಿ ಕೂಡ ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇನ್ನು ಫೌಂಡೇಶನ್ನ ಎಲ್ಲ ಪದಾಧಿಕಾರಿಗಳು, ಡಾಕ್ಟರ್ ಮನುರಾವ್ ನಮ್ಮ ಉಪಾಧ್ಯಕ್ಷರು, ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಕೈಕೆಂಬ ರಾಜೀವ ಪೂಜಾರಿ ನಮ್ಮ ಜೊತೆ ಕಾರ್ಯದರ್ಶಿಗಳು, ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ಅಶೋಕಣ್ಣ ನನ್ನ ಅಣ್ಣ, ಅವರ ಬಗ್ಗೆ ಹೇಳಬೇಕಾಗಿಲ್ಲ. ಅವರು ನಾನು ಬೆಳಿಗ್ಗೆ ಹೇಳಿದಾಗೆ ನಾನು ಮುಂಬೈಗೆ ಬರ್ತೇನೆ ಅಂತ ಹೇಳಿದರೆ ಅವರು ಮಲಗಲ್ಲ, ಮತ್ತೆ ಬರೋದು ಬಿಡಿ ಇಲ್ಲ, ಮತ್ತೆ ಏರ್ಪೋರ್ಟಿನಿಂದ ನನ್ನನ್ನು ರಿಸೀವ್ ಮಾಡಿ ಪುನಃ ಬಿಡುವಲ್ಲಿವರೆಗೆ ಅವರಿಗೆ ನಿದ್ದೆಯೂ ಇಲ್ಲ. ನಮ್ಮ ಜೊತೆ ಅಷ್ಟು ನನ್ನ ಮೇಲೆ ಪ್ರೀತಿ ಇಟ್ಟಂಥವ್ರು ಅಶೋಕಣ್ಣ, ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ದಿವಾಕರ್ ಶೆಟ್ಟರು ನಮ್ಮ ಜೊತೆ ಇದ್ದಾರೆ. ಅಡ್ಯಾರ್ನ ಎಲ್ಲ ಈ ವ್ಯವಸ್ಥೆಗಳಿಗೆ ಕಾರಣೀಕರ್ತರು ದಿವಾಕರ್ ಶೆಟ್ಟರು, ಮಾಧವ ನಾಯಕರು, ಮತ್ತು ಪ್ರದೀಪಣ್ಣ, ಎಲ್ಲ ಬಂಧುಗಳು, ನಮ್ಮ ಬಂಧುಗಳು ಅಡ್ಯಾರ್ನವರು, ಅವರಿಗೂ ಸ್ವಾಗತ. ಭಾಳ ಜಗನ್ನಾಥ್ ಶೆಟ್ಟರು ನಮ್ಮ ಜೊತೆ ಇದ್ದಾರೆ, ಸಂಘಟನಾ ಕಾರ್ಯದರ್ಶಿ. ಆಮೇಲೆ ನಮ್ಮ ದುರ್ಗಾ ಪ್ರಕಾಶ್ ರಾವ್ ನಮ್ಮ ಉಪಾಧ್ಯಕ್ಷರು, ಅವರಿಗೂ ಸ್ವಾಗತ. ರವಿಚಂದ್ರ ಶೆಟ್ಟರು ಧನ್ಯವಾದ ಸ್ಪೆಷಲಿಸ್ಟ್ ನಮ್ಮದು, ಹಾಗಾಗಿ ಅವರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತದೆ. ಉದಯಣ್ಣ ಬಡಗುತಿಟ್ಟಿನ ಕಲಾವಿದರ ಸಂಪೂರ್ಣ ಜವಾಬ್ದಾರಿಯನ್ನು ವಹಿಸಿದಂಥ ಉದಯಣ್ಣ ನಮ್ಮ ಜೊತೆ ಇದ್ದಾರೆ. ಮತ್ತು ಎಲ್ಲ ಸ್ಟೇಜಿನ ವ್ಯವಸ್ಥೆಗಳನ್ನು ನೋಡಿಕೊಂಡಂತಹ ನಮ್ಮ ಬಹಳ ಪ್ರೀತಿ ಪಾತ್ರರು. ಬೆಳಿಗ್ಗಿನಿಂದಲೇ ಒಂದು ಸ್ಟೇಜಿಯ ವ್ಯವಸ್ಥೆ ಹೀಗೆ ಆಗಬೇಕು ಅಂತ ಅವರಲ್ಲಿ ಹೇಳಿದರೆ ಸಾಕು, ಅದು ನಾವು ಹಿಂದೆ ಮುಂದೆ ನೋಡಬೇಕಾಗಿಲ್ಲ. ಪ್ರದೀಪ್ ಆಳ್ವರು ಕದ್ರಿ ಅವರು ನಮ್ಮ ಜೊತೆ ಇದ್ದಾರೆ, ನಾಟಕ ಕಲಾವಿದರು ಹೌದು ಅವರು. ಅವರನ್ನು ಕೂಡ ಹೃತ್ಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ. ಬಂಧುಗಳೇ, ಫೌಂಡೇಶನ್ ಕಾಲುಗಂಟೆ, ಇಷ್ಟು ದೊಡ್ಡ ವೇದಿಕೆಯನ್ನು ಕಾಲುಗಂಟೆಯಲ್ಲಿ ಮುಗಿಸುವುದು ಕಷ್ಟ, ಅದು ಕೂಡ ಕಾಲುಗಂಟೆ ಆಯಿತು. ನಿಮ್ಮೆಲ್ಲ ಈ ಬಂಧುಗಳ ದಾನಿಗಳ ನೆರವಿನಿಂದ ಈ ಫೌಂಡೇಶನ್ ನಡೀತಾ ಇದೆ. ಸುಮಾರು 12 ಕೋಟಿ ರೂಪಾಯಿಯವರೆಗೆ ನಮ್ಮ ಫೌಂಡೇಶನ್ ಬೇರೆ ಬೇರೆ ವಿಭಾಗದಲ್ಲಿ ನಮ್ಮ ಕಲಾವಿದರಿಗೆ ದಾನ ನೀಡಿದೆ. ಇವತ್ತು ನೋಡಿ ಇನ್ಶೂರೆನ್ಸಲ್ಲಿ ಎಷ್ಟು ಆ ಪ್ರಯೋಜನವನ್ನು ಅವರು ಪಡ್ಕೊಂಡ್ರಂತ ಹೇಳಿದರೆ ಸುಮಾರು 3,000ಕ್ಕಿಂತ ಮೇಲೆ ಹೋಯಿತು ಅಂತ ನನ್ನ ಅನಿಸಿಕೆಯ ಪ್ರಕಾರ. ನಾವು ಈ ಸಲ ಕೆಲವು ಭಜನೆ, ಅಖಂಡ ಭಾರತ ಭಜನಾ ಮಂಡಳಿಯ ಸರ್ಟಿಫಿಕೇಟ್ ಅಂದರೆ ಭಜನೆಯವರಿಗೆ ಕೂಡ ಇನ್ಶೂರೆನ್ಸ್ ನಾವು ಮಾಡಿಕೊಟ್ಟಿದ್ದೇವೆ. ಆನಂತರ ಕಂಬಳ ಕ್ಷೇತ್ರದವರಿಗೆ, ಯಕ್ಷಗಾನ ಹೇಗೂ ಇದೆ, ದೈವಾರಾಧನೆ, ಈ ಎಲ್ಲ ಕಲಾವಿದರುಗಳೇ ನಾವು ಮಾಡಿಕೊಟ್ಟಿದ್ದೇವೆ. ದೈವಾರಾಧನೆ 2 ಕಲಾವಿದರಿಗೆ ಮನೆ ಕಟ್ಟಲಿಕ್ಕೆ ಕೂಡ ನಾವಿಲ್ಲಿ ಸಹಕಾರ ನೀಡ್ತಾ ಇದ್ದೇವೆ. ಇದೆಲ್ಲ ನಮ್ಮ ಗೌರವಾಧ್ಯಕ್ಷರ ಕನಸು, ಅದೆಲ್ಲ ಆಗಬೇಕು ಅಂತ ನಾವೆಲ್ಲ ಒಗ್ಗಟ್ಟಾಗಿ ನಾವು ಇದನ್ನು ಮಾಡಿಕೊಂಡು ಹೋಗ್ತಾ ಇದ್ದೇವೆ. ನಿಮ್ಮೆಲ್ಲ ಆಶೀರ್ವಾದ ನಮಗೆ ಬೇಕು. ಈ ದಾನಿಗಳೇ ನಮಗೆ ದೊಡ್ಡ ದೇವರುಗಳು, ಹರೀಶಣ್ಣ ಹೇಳಿದಾಗೆ ದಾನಿಲ್ಲ ದೇವರನ್ನ. ಹಾಗಾಗಿ ನಿಮ್ಮ ಉಪಸ್ಥಿತಿಯನ್ನು, ನಿಮ್ಮ ಗೌರವವನ್ನು ನಾವು ಪ್ರೀತಿಪೂರ್ವಕವಾಗಿ ಅಭಿನಂದಿಸುತ್ತಾ ವಂದಿಸುತ್ತಾ, ಏನಾದರೂ ನನ್ನಿಂದ ಹೆಚ್ಚು ಕಮ್ಮಿಗಳಾಗಿದ್ದರೆ ಕ್ಷಮಿಸಿ. ಕೆಳಗೆ ಕೂಡ ಅನೇಕ ಗಣ್ಯರು ತಾವುಗಳು ಕೂತಿದ್ದೀರಿ. ಎಲ್ಲರನ್ನು ಮೇಲೆ ಕರೀಲಿಕ್ಕೆ ಆಗಲ್ಲ, ನಿಮ್ಮ ಹೆಸರು ಹೇಳಲಿಕ್ಕೆ ಆಗಲ್ಲ. ನೀವು ನನ್ನ ಮೇಲೆ ಅಭಿಮಾನದಲ್ಲಿ ಪ್ರೀತಿಯಲ್ಲಿ ಬಂದದ್ದು ಹೌದು. ನಮ್ಮ ಮೊಯ್ದೀನ್ ಬಾವ ಅವರು ಕೂಡ ಇದ್ದಾರೆ, ಅವರನ್ನು ಕೂಡ ವಂದಿಸಿ. ಎಲ್ಲ ನಮ್ಮ ಕಿರಿಯ ಬಂಧುಗಳಿಗೆ, ಗಣ್ಯ ವ್ಯಕ್ತಿಗಳಿಗೆ ಎಲ್ಲರಿಗೂ ವಂದಿಸಿ ನಮಿಸಿ 2 ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಪಟ್ಲ ಸಂಭ್ರಮ 2015ರಲ್ಲಿ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ಆರಂಭಗೊಂಡ ಸ್ವಲ್ಪ ಸಮಯದಲ್ಲೇ ಪಟ್ಲ ಸಂಭ್ರಮ ಪುರಭವನದಲ್ಲಿ ಸಂಪನ್ನಗೊಂಡಿತ್ತು. ಆ ಸಂದರ್ಭದಲ್ಲಿ ಪಟ್ಲ ಪ್ರಶಸ್ತಿ ಎನ್ನುವಂತಹ ಒಂದು ವಿಶೇಷ ಪ್ರಶಸ್ತಿಯನ್ನು ಯಕ್ಷಕಲಾ ಸಾಧಕರಿಗೆ ನೀಡಬೇಕು ಎನ್ನುವ ಒಂದು ನಿರ್ಧಾರವನ್ನು ಟ್ರಸ್ಟ್ ಕೈಗೊಂಡಿತ್ತು. ಪಟ್ಲ ಭಾಗವತರ ಯಕ್ಷಯಾನದಲ್ಲಿ ಮೇಳದಲ್ಲೇ ಮಾರ್ಗದರ್ಶಕರಾಗಿದ್ದಂತಹ ಪೆರುವಾಯಿ ನಾರಾಯಣ ಶೆಟ್ಟಿಯವರಿಗೆ ಪ್ರಥಮ ಪಟ್ಲ ಪ್ರಶಸ್ತಿಯನ್ನು ನೀಡುವುದರ ಮೂಲಕ ಮುಂದೆ ಅದೊಂದು ಪರಂಪರೆಯಾಗಿ ಬೆಳೆಯಿತು. ಪೆರುವಾಯಿ ನಾರಾಯಣ ಶೆಟ್ಟಿಯವರು, ಬಲಿಪ ನಾರಾಯಣ ಭಾಗವತರು, ಶಿಮಂತೂರು ಡಾಕ್ಟರ್ ನಾರಾಯಣ ಶೆಟ್ಟಿಯವರು, ನಾರಾಯಣ ಹೆಸರಿನ 3 ಅವರು ಗುರುಗಳೇ. ಮುಂದೆ ಮಾಂಬಾಡಿ ಸುಬ್ರಹ್ಮಣ್ಯ ಭಟ್ರು, ಡಾಕ್ಟರ್ ಎಂ ಪ್ರಭಾಕರ್ ಜೋಶಿಯವರು, ಪ್ರೊಫೆಸರ್ ML ಸಾಮಗ ಇವರು ಪಟ್ಲ ಪ್ರಶಸ್ತಿಯನ್ನು ಸ್ವೀಕರಿಸಿದ್ದಾರೆ. 2024 ಸಾಲಿನ ಪಟ್ಲ ಪ್ರಶಸ್ತಿಯನ್ನು ಖ್ಯಾತ ಯಕ್ಷಗಾನ ಕಲಾವಿದ ರಾಮಚಂದ್ರ ಹೆಗಡೆ ಕೊಂಡದಕುಳಿ ಅವರಿಗೆ ನೀಡುವಂತಹ ಹೊತ್ತು. ಇತ್ತೆ ಕೊಂಬುದಕಲು ವಾದ್ಯದಕಲು
ನಿಖಿಲ್ನ ಸೊರಡ್ದು ಜಾಸ್ತಿ ಈ ಸಭಾಭವನ ಉಪ್ಪುನಂಚಿನ ಪ್ರೇಕ್ಷಕರನ್ನ ಕೈತಾಟಿ ಅರೆಗೆ ಆಪ್ಯಾಯಮಾನವಾದ ಉಪ್ಪುಂಡು ಕೊಂಡದ ಕುಳಿ ರಾಮಚಂದ್ರ ಹೆಗ್ಡೆಯವರನ್ನು ಪ್ರೀತಿ ಗೌರವ ಅಭಿಮಾನಪೂರ್ವಕವಾಗಿ ಲಾಭಿದ. ಕೌರವ, ಕೃಷ್ಣ, ವಿದುರ ಈ ಪಾತ್ರಗಳಿಗೂ ಸೈ ಬಾಹುಕನಾಗಿಯೂ ಮೆರೆಯಬಲ್ಲರು, ನಳನಾಗಿ ವಿಜೃಂಭಿಸಬಲ್ಲರು. ಕೊಂಡದ ಕುಳಿ ರಾಮಚಂದ್ರ ಹೆಗಡೆಯವರು ಸ್ವೀಕರಿಸಲಿರುವ ಕೊಂಡದ ಕುಳಿ ರಾಮಚಂದ್ರ ಹೆಗಡೆಯವರ ಬಗ್ಗೆ 5 ನಿಮಿಷದಲ್ಲಿ ಜಬ್ಬಾರ್ ಸಮೋ ಸಂಪಾಜೆ ಯಾವ ರೀತಿಯಾಗಿ ಅಭಿನಂದನೆಯನ್ನು ನೀಡ್ತಾರೆ. ಸಂಭ್ರಮದ ಮಂಗಲಮಯ ವೇದಿಕೆಗೆ ಆಧ್ಯಾತ್ಮದ ಆವರಣವನ್ನು ಕೊಡುವುದಕ್ಕಾಗಿ ಇಲ್ಲಿ ಉಪವಿಷ್ಟರಿರುವಂತಹ ಶ್ರೀ ಸ್ವಾಮೀಜಿಗಳನ್ನು ಗೌರವಪೂರ್ವಕವಾಗಿ ನೆನೆಯುತ್ತಾ, ಪಟ್ಲ ಸತೀಶ ಶೆಟ್ಟರ ಅದ್ಭುತವಾದಂಥ ಕರ್ತೃತ್ವ ಶಕ್ತಿಗೆ ಮೆಟ್ಟಿಲಾಗಿ, ಅಡಿಗಲ್ಲಾಗಿ, ತೋರಣವಾಗಿ ಸಹಕರಿಸಿದಂತಹ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಆಡ್ಯ ಮಹನೀಯರನ್ನು ಕೂಡ ಪ್ರೀತಿಯಿಂದ ಸ್ಮರಿಸ್ತೇನೆ. ವಿಸ್ತಾರವಾದಂಥ ಸಭಾಂಗಣದಲ್ಲಿ ಕಿಕ್ಕಿರಿದು ನೆರೆದು ಸತೀಶಣ್ಣನ ಎಲ್ಲ ಕಾರ್ಯಕ್ರಮಗಳಿಗೂ ನಮ್ಮ ನೈತಿಕವಾದ ಭೌತಿಕವಾದಂತಹ ಸಹಾಯ ಉಂಟು ಎನ್ನುವುದನ್ನು ನಿರೂಪಿಸುವುದಕ್ಕೆ ಈ ಅದ್ಭುತವಾದಂಥ ಕಾರ್ಯಕ್ರಮಕ್ಕೆ ಸಾಕ್ಷಿ ಹೇಳುತ್ತಿರುವ ಎಲ್ಲ ಸಭಾಸದರಿಗೂ ವಿನಮ್ರತೆಯಿಂದ ತಲೆಬಾಗುತ್ತೇನೆ. 8 ವರ್ಷಗಳ ಹಿಂದೆ ಕನಸು ಕಂಗಳ ಹುಡುಗನೊಬ್ಬ ಒಂದು ಅದ್ಭುತವಾದಂಥ ಯೋಚನೆಯನ್ನು ಮನಸ್ಸಿನಲ್ಲಿ ಮೊಳೆಯಿಸಿಕೊಂಡು ಅದನ್ನು ಕಾರ್ಯರೂಪಕ್ಕೆ ತರುವುದು ಹೇಗೆ ಅಂತ ತವಕಿಸುತ್ತಿದ್ದಂಥ ಕಾಲಮಾನ ಇತ್ತು. ಅದಕ್ಕಿಂತಲೂ ಮೊದಲು ಇದೇ ಹುಡುಗ ಸಿದ್ದಕಟ್ಟೆ ಚೆನ್ನಪ್ಪ ಶೆಟ್ಟರು ಒಬ್ಬ ಅದ್ಭುತ ಕಲಾವಿದ. ಅವರ ಜೊತೆಗೆ ನಾನು ಮುಂಬಯಿಗೆ ಹೋಗುವ ಕಾಲದಲ್ಲಿ ಅಲ್ಲಿ ಕಾರ್ಯಕ್ರಮಗಳನ್ನು ನೀಡುತ್ತಿರುವಂಥ ಅವಧಿಯಲ್ಲಿ ನಮ್ಮ ಜೊತೆಗೆ ಪದ್ಯ ಹೇಳುವುದಕ್ಕೂ ಹಿಮ್ಮೇಳದಲ್ಲಿ ಚಂಡಮದ್ದಳೆ ವಾದನಕ್ಕೂ ನಮ್ಮ ಜೊತೆಗೆ ಬರ್ತಿದ್ದವರು. ಆಗಲೂ ಅವರ ಮನಸ್ಸಿನಲ್ಲಿ ಒಂದು ಅದ್ಭುತವಾದಂಥ ಕನಸಿನ ಬೀಜಾವಾಪನ ಆಗಿತ್ತು ಅಂತ ನನಗೆ ಕಾಣಿಸ್ತದೆ. ಪಟ್ಲ ಸತೀಶಣ್ಣ ಅದ್ಭುತ ಹಾಡುಗಾರ, ಅವರೊಬ್ಬ ಅತ್ಯುತ್ತಮ ಚೆಂಡೆ ಮತ್ತು ಮದ್ಲೆ ವಾದಕ ಎನ್ನುವುದು ಕೂಡ ಹೆಚ್ಚಿನವರಿಗೆ ಗೊತ್ತಿದ್ದದ್ದೇ. ಹೀಗೆ ಕನಸುಗಳನ್ನು ಕಾಣುತ್ತಾ ಆ ಕನಸುಗಳನ್ನು ನನಸು ಮಾಡುವಂಥ ಆಯಾಮಗಳನ್ನು ಹುಡುಕಾಡುತ್ತಾ ಒಂದು ಅದ್ಭುತವಾದಂಥ ಸಾಹಸ ಯಾನವನ್ನು ಕೈಗೊಂಡು ಈ ಹೊತ್ತಿಗಾಗುವಾಗ ದೇಶ ವಿದೇಶಗಳ ಮಟ್ಟಿಗೆ ನಮ್ಮ ನೆರೆಮನೆಯ ಹುಡುಗನೊಬ್ಬ ವಿರಾಟ್ ರೂಪದಿಂದ ಬೆಳೆದು ನಿಂತದ್ದನ್ನು ನೆನಪಿಸುವಾಗ ಹೆಮ್ಮೆ ಆಗುತ್ತದೆ, ಧನ್ಯ ಆಗ್ತದೆ, ರೋಮಾಂಚನಗೊಳ್ಳುತ್ತೇವೆ. ನಾವು ಅಶಕ್ತ ಕಲಾವಿದರು ಅಂತ ಹೇಳಿದರೆ ನಿಕೃಷ್ಟರು ಅಂತ ಹೇಳುವ ಪರಿಕಲ್ಪನೆ ಇದ್ದ ಕಾಲದಲ್ಲಿ ಅವರ ಬದುಕಿಗೆ ಪುನಶ್ಚೇತನವನ್ನು ಕೊಡುವುದಕ್ಕೆ, ಅವರ ಕಮರಿದಂಥ ಕನಸುಗಳನ್ನು ಮತ್ತೆ ಅರಳಿಸುವುದಕ್ಕೆ ಒಂದು ಸಶಕ್ತವಾದಂತಹ ದದೀಚಿ ದೇವೇಂದ್ರನಿಗೆ ಬೆನ್ನೆಲುಬಿನ ವಜ್ರಾಯುಧ ಕೊಟ್ಟ ಹಾಗೆ ಅವರಿಗೆ ಸಾಂತ್ವನದ ವಜ್ರಾಯುಧವನ್ನು ಕೊಟ್ಟವರು ಸತೀಶಣ್ಣ. ಹಾಗಾಗಿ ಸತೀಶಣ್ಣನವರ ಹವ್ಯಾಸಿ ಘಟಕದಲ್ಲಿ ಕೆಲಸ ಮಾಡುತ್ತಾ ಈಗ ನಾನಾ ಕಾರಣಗಳಿಂದ ನಾನು ಹೆಚ್ಚು ಸಕ್ರಿಯನಾಗಿಲ್ಲ ಎನ್ನುವ ವಾಸ್ತವವನ್ನು ಒಪ್ಪುತ್ತಾ ನನ್ನ ಬಗ್ಗೆ ಅಭಿಮಾನ ಇಟ್ಟಂಥ ಅವರನ್ನು ಮತ್ತೆ ಮತ್ತೆ ನೆನಪಿಸುತ್ತಾ, ಉದ್ಯೋಗ ಖಾತರಿ ಅಂತ ಹೇಳಿದರೆ ಸರ್ಕಾರಿ ನೌಕರರಿಗೆ ಮಾತ್ರ, ಅವರಿಗೆ ಉದ್ಯೋಗದ ನಂತರ ನಿವೃತ್ತಿ ವೇತನವೂ ಉಂಟು. ಆದರೆ ಕಲಾವಿದರಿಗೆ ಅಂತಹ ಯಾವುದೇ ಅನುಕೂಲಗಳಿಲ್ಲ. ಅವರ ಕಣ್ಣೀರನ್ನು ಒರೆಸುವವರು, ಅವರ ಸಂಕಟಕ್ಕೆ ಸ್ಪಂದಿಸುವವರು, ಅವರ ಬದುಕಿಗೆ ಊರುಗೋಲಾಗಿ ನಿಲ್ಲುವವರು ಯಾರೂ ಇಲ್ಲ ಅಂತ ಹೇಳುವಂತಹ ಒಂದು ಅಸಹಾಯಕ ವಲಯ ನಿರ್ಮಾಣ ಆಗಿದ್ದಾಗ ಅಲ್ಲೆಲ್ಲ ಆವರಿಸಿಕೊಂಡ ಶೂನ್ಯತೆಯನ್ನು ನಿವಾರಿಸಿ ಅವರಿಗೆ ವಿಶೇಷವಾದಂತಹ ಗೌರವ ಬರುವ ಹಾಗೆ, ಅಭಿಮಾನ ಹುಟ್ಟುವ ಹಾಗೆ, ತಾವು ಉಳಿದವರ ಜೊತೆಗೆ ಗುರುತಿಸಲ್ಪಡುವವರು ಎನ್ನುವ ಸಮತಾವಾದದ ಭಾವ ಬರುವುದಕ್ಕೆ ಕಾರಣರಾದ ಸತೀಶನ ಅಣ್ಣನವರಿಗೆ ದೀರ್ಘಾಯುಷ್ಯ ಇರಲಿ, ಆರೋಗ್ಯ ಇರಲಿ, ಇನ್ನಷ್ಟು ಅವರ ಸಾಧನೆಗಳನ್ನು ನೋಡುವಷ್ಟು ನನ್ನಂಥವನ ಆಯುಷ್ಯವು ಉದ್ದವಾಗಲಿ ಅಂತ ಹಾರೈಸ್ತೇನೆ. ನಾನು ಇವತ್ತು ನಾನು ಒಬ್ಬ ಅದ್ಭುತ ಕಲಾವಿದನನ್ನು ಅಭಿನಂದಿಸಬೇಕಾಗಿದೆ. ಅಭಿನಂದನೆ ಅಂತ ಹೇಳಿದರೆ ಹೊಗಳಿಕೆ ಅಲ್ಲ, ವೈಭವೀಕರಣ ಅಲ್ಲ, ಇರುವ ಸ್ಥಿತಿಯನ್ನು ಮೀರಿ ಉತ್ಪ್ರೇಕ್ಷೆಯ ಮಾತುಗಳಿಂದ ಅವರನ್ನು ಆವರಿಸುವುದೂ ಅಲ್ಲ. ನಮ್ಮ ಜೊತೆಗೆ ಈ ಸಂದರ್ಭದಲ್ಲಿ 2024ನೇ ಸಾಲಿನಲ್ಲಿ ಈ ಪಟ್ಲ ಸತೀಶ ಶೆಟ್ಟರು ಕೊಡಮಾಡುವಂತಹ ಈ ಪ್ರಶಸ್ತಿಯನ್ನು ಸ್ವೀಕರಿಸುವುದಕ್ಕೆ ಅರ್ಹತೆ, ಯೋಗ್ಯತೆ ಮತ್ತು ಸಿದ್ಧಿಗಳ ಕಾರಣದಿಂದ ನಮ್ಮ ಜೊತೆಗೆ ಭೌತಿಕವಾಗಿ ಇರುವ ಶ್ರೀ ಕೊಂಡದಕುಳಿ ರಾಮಚಂದ್ರ ಹೆಗಡೆಯವರ ಬಗ್ಗೆ ಮಾತನಾಡುವುದರೆಂದರೆ ನನಗೆ ಅಭಿಮಾನವೇ. ಯಾಕೆಂದರೆ ನಾನು ಯಕ್ಷಗಾನವನ್ನೆಲ್ಲ
ಕಡಲೆಕಾಯಿ ತಿಂದುಕೊಂಡು ನೆಲದ ಸೀಟ್ನಲ್ಲಿ 25 ಪೈಸೆ ಕೊಟ್ಟು ನೋಡುವಂಥ ಕಾಲದಲ್ಲಿ ನಮ್ಮ ದಕ್ಷಿಣ ಕನ್ನಡದ ಸುಳ್ಯ ವಲಯದಲ್ಲಿ 3 ಕ್ಷೇತ್ರಗಳು ಬಡಗಿನ ಆಟಕ್ಕೆ, ಬಡಗಿನ ಪ್ರದರ್ಶನಗಳಿಗೆ ಆಡುಂಬಲವಾಗಿದ್ದವು. ಒಂದು ಸುಳ್ಯ ತಾಲೂಕಿನ ದೊಡ್ಡ ತೋಟ, ಇನ್ನೊಂದು ಈಗ ಪ್ರಸಿದ್ಧವಾದ ಯಕ್ಷೋತ್ಸವ ನಡೆಸಲ್ಪಡುವಂಥ ಕಲ್ಲುಗುಂಡಿ. ಅದು ಬಿಟ್ಟರೆ ನಮ್ಮ ಅರಂತೋಡು ಎನ್ನುವಂಥ ಭಾಗಗಳಲ್ಲಿ ಯಾವತ್ತೂ ಈ ಯಕ್ಷಗಾನ ಬಡಗುತಿಟ್ಟಿನದ ಪ್ರದರ್ಶನ ಆಗುತ್ತಿತ್ತು. ಆ ಕಾಲದಲ್ಲೆಲ್ಲ ನಾವು ಬಡಗಿನ ಬೆಡಗನ್ನು ಕಂಡು ರೋಮಾಂಚನಗೊಂಡದ್ದುಂಟು, ರಸಿಕ ಪ್ರಜ್ಞೆಯಿಂದ ವಿಶೇಷವಾಗಿ ಸಂತಸಗೊಂಡದ್ದುಂಟು. ಆ ಕಾಲದಲ್ಲೆಲ್ಲ, ಆಗ ನನಗೆ ಹೆಸರೆಲ್ಲ ಗೊತ್ತಿರಲಿಲ್ಲ, ಕೊಂಡದಕುಳಿ ರಾಮಚಂದ್ರ ಹೆಗಡೆಯವರು ಕೂಡ ಸಿರ್ಸಿ ಮೇಳದಲ್ಲಿ ಆ ಭಾಗದಲ್ಲೆಲ್ಲ ತಿರುಗಾಟ ಮಾಡಿದವರೇ. 26/6/1961 ತಂದೆ ಶ್ರೀ ಗಣೇಶ ಹೆಗಡೆ ಮತ್ತು ತಾಯಿ ಶ್ರೀಮತಿ ಕಮಲಾ ಹೆಗಡೆಯವರನ್ನು ಪಡೆದು ಭೂಜಾತರಾದಂತಹ ಕೊಂಡದಕುಳಿ ಮನೆತನದ ಅದ್ಭುತ ಯಕ್ಷಗಾನ ಕಲಾವಿದ ಎನ್ನುವ ಹಾಗೆ ನೆಗಳತೆಯನ್ನು ಪಡೆದ ಇವರ ಹಿನ್ನೆಲೆಯೂ ಕೂಡ ಬಹಳ ದೊಡ್ಡದೇ. ಕೊಂಡದಕುಳಿ ಎನ್ನುವ ಮನೆತನ ಸಾಮಾನ್ಯವಾದದ್ದಲ್ಲ. ಅವಳಿ ಅಜ್ಜಂದಿರು ಇವರಿಗೆ, ಅವರಿಬ್ಬರು ಅವಳಿ. ಒಬ್ಬರು ಕೊಂಡದಕುಳಿ ರಾಮ ಹೆಗಡೆ, ಮತ್ತೊಬ್ಬರು ಲಕ್ಷ್ಮಣ ಹೆಗಡೆ. ಅವರನ್ನು ರಂಗಸ್ಥಳದ ರಾಮಲಕ್ಷ್ಮಣರಂತಲೇ ಗುರುತಿಸುವುದು ವಾಡಿಕೆ, ನಾವೆಲ್ಲ ಕೇಳಿದ್ದು. ಕಣ್ಣಾರೆ ಅವರನ್ನು ನಾವು ಕಾಣಲಿಲ್ಲ. ಈ ಪ್ರಪಂಚದಲ್ಲಿ ಎಲ್ಲ ಘಟನೆಗಳನ್ನು ನಾವು ಕಣ್ಣಾರೆ ಕಾಣಲೇಬೇಕು ಅಂತಿಲ್ಲ. ಯಾವುದು ಕಿವಿಯಿಂದ ಕೇಳಿಸಲ್ಪಟ್ಟಿತ್ತೋ, ಕರ್ಣಾಕರ್ಣಿಕೆಯಾಗಿ ನಾವು ಆಲಿಸ್ತೇವೋ ಅದನ್ನು ಕೂಡ ಸತ್ಯಸಾಕ್ಷಿ ಅಂತ ಒಪ್ಪುವಂಥ ಪರಂಪರೆ ನಮ್ಮದು. ಹಾಗಾಗಿ ರಾಮ ಲಕ್ಷ್ಮಣರು ಇರುವರು, ಅವಳಿ ಅಜ್ಜಂದಿರು. ರಂಗಸ್ಥಳವನ್ನು ವೈಭವದಿಂದ ಆಳಿದ ಕ್ಷಣಗಳು ಹೇಗಿರಬಹುದು ಅದನ್ನು ನೆನಪಿಸುವುದೇ ಒಂದು ಸುಖದ ಸಂಗತಿ. ಅಂತಹ ಅಜ್ಜಂದಿರಲ್ಲಿ ಒಬ್ಬರಾದ ರಾಮ ಹೆಗಡೆಯವರಿಂದ ಪರಿಪಾಲಿತರಾಗಿ ಪ್ರಾಥಮಿಕವಾದಂಥ ಯಕ್ಷ ಶಿಕ್ಷಣವನ್ನು ಪಡೆದುಕೊಂಡು 10ನೇ ದರ್ಜೆಯವರೆಗೆ ಓದಿದ ಅವರು ಎಲ್ಲ ಕಲಾವಿದರ ಹಾಗೆ ಶೈಕ್ಷಣಿಕವಾದಂಥ ರಂಗವನ್ನು ತ್ಯಜಿಸಿ ಲೋಕ ಶಿಕ್ಷಣದ ಮಹಾವೇದಿಕೆ ಎನಿಸಿಕೊಂಡ ರಂಗಸ್ಥಳವನ್ನು ಪ್ರವೇಶ ಮಾಡಿದರು. ಒಬ್ಬ ಅದ್ಭುತ ಕಲಾವಿದನಾಗಿ ಅವರು ರೂಪುಗೊಳ್ಳುವ ಮೊದಲು ಅಜ್ಜ ರಾಮ ಹೆಗಡೆಯವರಿಂದಲೇ ಪ್ರಾಥಮಿಕವಾದ ಶಿಕ್ಷಣ ಸಿಕ್ಕಿತು. ಆರಂಭದ 3 ವರ್ಷದಲ್ಲಿ ಅವರು ಶ್ರೀ ಮುಖ್ಯಪ್ರಾಣ ಯಕ್ಷಗಾನ ಮಂಡಳಿ ಗುಂಡಬಾಳ ಇಲ್ಲಿ ತಿರುಗಾಟ ಮಾಡಿದರು. 19 ವರ್ಷಗಳು ಸಾಲಿಗ್ರಾಮ ಮೇಳದಲ್ಲಿ ತಿರುಗಾಟ ಮಾಡಿದರು. 2 ವರ್ಷಗಳ ಕಾಲ ಶ್ರೀ ಪಂಚಲಿಂಗೇಶ್ವರ ಮೇಳ ಶಿರಸಿಯಲ್ಲಿ ಅವರು ತಿರುಗಾಟ ಮಾಡಿದರು. ವೃತ್ತಿಪರರಾಗಿ ಆ ಕೃತಿಯನ್ನೆಲ್ಲ ಆಚರಿಸಿದ ಮೇಲೆ ಯಾಕೋ ಅವರಿಗೆ ಸ್ವಂತ ಸಂಸ್ಥೆಯೊಂದನ್ನು ಸಾಂಸ್ಥಿಕ ರೂಪ ಕೊಟ್ಟು ಬೆಳೆಸಬೇಕು ಎನ್ನುವ ಹಾಗೆ ಅಭಿಲಾಷೆ ಹುಟ್ಟಿದುದರ ಕಾರಣದಿಂದಲೂ ಏನೋ ಶ್ರೀ ಪೂರ್ಣಚಂದ್ರ ಯಕ್ಷಗಾನ ಪ್ರತಿಷ್ಠಾನವನ್ನು ಅವರು ಸ್ಥಾಪನೆ ಮಾಡಿದರು. ಇದರ ಮೂಲಕ ದೇಶ ವಿದೇಶಗಳ ಉದ್ದಗಲಕ್ಕೂ ಅನೇಕ ಪ್ರದರ್ಶನಗಳನ್ನು ನೀಡಿ ಅವರು ಜನಮೆಚ್ಚುಗೆಯನ್ನು ಪಡೆದರು. ಕೊಂಡದಕುಳಿ ರಾಮಚಂದ್ರ ಹೆಗಡೆಯವರ ವೇಷವನ್ನು ನೀವು ರಂಗಸ್ಥಳದಲ್ಲಿ ನೋಡುವಾಗ ನನ್ನಂಥ ವೀಕ್ಷಕನೊಬ್ಬ, ಸುಹೃದ್ ಭಾವದಿಂದ ನೋಡುವ ಪ್ರೇಕ್ಷಕನೊಬ್ಬ ಅದನ್ನು 3 ನೆಲೆಯಿಂದ ವಿಮರ್ಶನದ ಮಜಲಿಗೆ ತರುವುದಕ್ಕೆ ಬರ್ತದೆ. 1 ಅವರ ಧೀರೋದಾತ್ತ ನಾಯಕ ಪಾತ್ರಗಳು, 2 ಧೀರ ಶಾಂತ ಪಾತ್ರಗಳು, 3 ಪ್ರತಿಪಾತ್ರಗಳು. ನಾನು ಪ್ರತಿಪಾತ್ರಗಳನ್ನು ಕಳಪಾತ್ರಗಳು ಅಂತ ಕರೆಯುವುದಿಲ್ಲ. ಯಾಕೆಂದರೆ ರಾಮಾಯಣದಲ್ಲಿ ಶ್ರೀರಾಮನ ಪಾತ್ರ ವಿಜೃಂಭಿಸಬೇಕಿದ್ದರೆ ಕಾವ್ಯ ಋಷಿ ಎನಿಸಿಕೊಂಡಂತಹ ವಾಲ್ಮೀಕಿ ಆ ರಾಮನ ಪಾತ್ರದ ಎದುರು ಅದೇ ರಾಮನ ಪಾತ್ರಕ್ಕೆ ಅದ್ಭುತ ಸವಾಲನ್ನು ಒಡ್ಡಬಲ್ಲ ಮಹಾರಾವಣ ಶಕ್ತಿಯೊಂದನ್ನು ಸ್ಥಾಪನೆ ಮಾಡಿದರು. ಹಾಗಾದರೆ ಒಂದು ಮತ್ತೊಂದರ ಎದುರು ಕಾಣಬೇಕು ಅಂತಾದರೆ, ಇದು ಅದರ ಎದುರು ವೈಭವೀಕರಣಗೊಳ್ಳಬೇಕು ಅಂತಾದರೆ ಅದು ಕೂಡ ಅದ್ಭುತವಾಗಿ ನೆರೆದು ಕಾಣಿಸಬೇಕಾದುದು ಒಂದು ಕಾವ್ಯದ ನಿರೀಕ್ಷೆ, ಒಂದು ಕಾವ್ಯದ ಆಶಯ, ಒಂದು ಕಾವ್ಯದ ಅಗತ್ಯ. ಆದ ಕಾರಣದಿಂದಲೇ ಯಾವ ಪಾತ್ರಗಳನ್ನು ವೈಯಕ್ತಿಕವಾಗಿ ನಾನು ಬೇರೆಯವರಿಗೆ ಭಿನ್ನಾಭಿಪ್ರಾಯ ಇರಬಹುದು, ನಾನು ಕಳಪಾತ್ರಗಳು ಅಂತ ಕರೆಯುವುದಿಲ್ಲ. ಸಾಹಿತ್ಯಿಕ ಪರಿಭಾಷೆಯಲ್ಲಿ ಅದನ್ನು ಪ್ರತಿಪಾತ್ರಗಳು ಅಂತ ಕರೆಯುತ್ತೇನೆ. ಶ್ರೀರಾಮ, ಶ್ರೀಕೃಷ್ಣ, ಹನುಮಂತ, ಈಶ್ವರ, ದಶರಥ, ಹರಿಶ್ಚಂದ್ರ, ನಳ, ದುಷ್ಯಂತ, ಯಮ, ಬ್ರಹ್ಮ, ವಿಷ್ಣು, ದೇವೇಂದ್ರ, ಕಚ್ಚನಂಥ ಸೂಕ್ಷ್ಮವಾದ ಪಾತ್ರ, ಭಾಳ ಎಳೆಯ ಪಾತ್ರ, ಅದಕ್ಕೆ ಅದ್ಭುತವಾದಂಥ ರೂಪವನ್ನು ಕೊಡುವಂತಹ ತಾಕತ್ತು ಶಕ್ತಿಯವರಿಗಿತ್ತು. ಧರ್ಮರಾಯ, ಜಾಂಬವಂತ, ಶನೈಶ್ಚರ, ವಿಕ್ರಮಾದಿತ್ಯ, ಅರ್ಜುನ, ಕರ್ಣ, ಕಾರ್ತವೀರ್ಯ, ಭೀಮ, ಸುಧನ್ವ, ಧರ್ಮಾಂಗದ, ಭರತ, ಬಬ್ರುವಾಹನ, ಮಾರ್ತಾಂಡ ತೇಜ, ಕಮಲಧ್ವಜ, ಕುಶ ಮತ್ತು ಲವ ಎರಡನ್ನೂ ಕೂಡ ಅವರು ಅವರ ಎಳೆಯ ಪ್ರಾಯದಲ್ಲಿ ಅದ್ಭುತವಾಗಿ ನಿರ್ವಹಿಸ್ತಿದ್ರು. ಹಾಗೆ ಅಭಿಮನ್ಯುವನ್ನು ಹೊಂತಕಾರಿಯಾಗಿ ಅವರು ನಿರ್ವಹಣೆ ಮಾಡ್ತಿದ್ರು, ಅದರಲ್ಲಿ ಗೆದ್ದಿದ್ರು. ರುದ್ರಕೋಪ, ಪರಶುರಾಮ, ಭೀಷ್ಮ ಇಂತಹ ಧೀರೋದ್ದಾತ ನಾಯಕ ಪಾತ್ರಗಳೆಂದು ಚಿತ್ರಿಸಲ್ಪಡುವ ವಿಶೇಷವಾದಂಥ ರಂಗಶ್ರಮವನ್ನು ಅಪೇಕ್ಷೆ ಪಡುವ ಈ ಪಾತ್ರಗಳನ್ನು ಅವರು ಅದ್ಭುತವಾಗಿ ಕಟ್ಟಿಕೊಡುವ ಚೈತನ್ಯವನ್ನು ಹೊಂದಿದವರು. ಆಮೇಲೆ ಧೀರ ಶಾಂತ ಪಾತ್ರಗಳಿಗೂ ಕೂಡ ಯಾವತ್ತು ಹೊಲಬುಗೆಡದ, ಚಂದಗೆಡದ
ಯಾವತ್ತೂ ಅದರ ಶಿಸ್ತಿನ ಮಟ್ಟನ್ನು ಮೆಟ್ಟಿ ಮುಂದೆ ಹೋಗುವ ಉದ್ದಟತನವನ್ನು ತೋರದ ಒಬ್ಬ ಸಾತ್ವಿಕ ಕ್ರಿಯಾಶೀಲ ಕಲಾವಿದನಾಗಿ ಬೆಲೆ ಕೊಟ್ಟವರು. ಸಂಜಯನನ್ನು ಅದ್ಭುತವಾಗಿ ಚಿತ್ರಿಸಬಲ್ಲರು, ನಾರದನಿಗೆ ಹೊಸ ಆಯಾಮವನ್ನು ಕೊಡಬಲ್ಲರು, ಅಕ್ರೂರನನ್ನು ಭಕ್ತಿಯ ಹೊಳೆಯಲ್ಲಿ ಮುಳುಗಿಸಬಲ್ಲರು, ಲಕ್ಷ್ಮಣನನ್ನು ಭ್ರಾತೃ ಭಕ್ತಿಯ ವಿಶೇಷ ವಕ್ತಾರನನ್ನಾಗಿ ರೂಪಿಸಬಲ್ಲರು. ದಮಯಂತಿ ಪುನಃ ಸ್ವಯಂವರದಲ್ಲಿ ಅವರು ಋತುಪರ್ಣನನ್ನು ಎಷ್ಟು ಪರಿಣಾಮಕಾರಿಯಾಗಿ ನಿರೂಪಿಸಬಲ್ಲರೋ ಅಷ್ಟೇ ಅದ್ಭುತವಾದಂತಹ ನೆಲೆಯಿಂದ ಭಾವುಕನನ್ನು ಕೂಡ ನಿರೂಪಿಸಬಲ್ಲರು. ಯೂಟ್ಯೂಬನ್ನು ನೀವು ಶೋಧ ಮಾಡಿದರೆ ಅವರ ಅದ್ಭುತವಾದ ಭಾವುಕನನ್ನು ನೀವು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಹಾಗೆ ಅವರು ಋತುಪರ್ಣ ಮತ್ತು ಭಾವುಕನನ್ನು ಒಂದೇ ರಂಗಸ್ಥಳದಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಚಿತ್ರಿಸುವಾಗ ಆ ಪಾತ್ರಗಳ ಒಳಗಿನ ನೋಟ ಅವರಿಗೆ ಸಿದ್ಧಿಸಿದ್ದು, ಆ ಸಿದ್ಧಿಸಿದುದರ ಪ್ರಭಾವ ನಮ್ಮನ್ನು ಚಕಿತರನ್ನಾಗಿ ಮಾಡ್ತದೆ. ಆಮೇಲೆ ಅವರು ನಿರ್ವಹಿಸಿದ ಪ್ರತಿಪಾತ್ರಗಳು ರಾವಣ, ಕಂಸ, ಕೀಚಕ, ಮಾಗಧ, ವಾಲಿ, ದುಷ್ಟಬುದ್ಧಿ, ಭಸ್ಮಾಸುರ, ಶತದ್ವನ್ವ, ರಕ್ತಜಂಗ, ಸಾಲ್ವ, ಕೌಂಡ್ಲಿಕ, ಭದ್ರಸೇನ, ದಕ್ಷ ಇಂಥ ಪ್ರತಿಪಾತ್ರಗಳನ್ನು ಕೂಡ ಅದರ ಹೊಲಬುಗೆಡದಂತೆ ಅದರ ರೂಪುಗೆಡದಂತೆ ನಿರೂಪಿಸಬಲ್ಲ ಅದ್ಭುತವಾದಂತಹ ಕ್ರಿಯಾಶೀಲತ್ವವನ್ನು ಅವರು ಹೊಂದಿದವರು. ಒಬ್ಬ ಕಲಾವಿದನಾಗಿ ಕೊಂಡದಕುಡಿ ರಾಮಚಂದ್ರ ಹೆಗಡೆಯವರನ್ನು ನಾವು ಪರಿಭಾವಿಸುವಾಗ ಕೆಲವು ಹಂತಗಳನ್ನು ನಾವು ಗಮನಿಸಬಹುದು ಅಂತ ಕಾಣ್ತದೆ. ಒಂದು, ಅವರೊಬ್ಬ ಸೃಜನಶೀಲ ಕಲಾವಿದ. ಒಬ್ಬ ಕಲಾವಿದ ರಂಗಸ್ಥಳವನ್ನು, ನಾಟಕ ಇರಲಿ, ಇನ್ನಿತರ ಕಲಾ ಪ್ರಕಾರ ಇರಲಿ, ತಾನು ಅಭಿವ್ಯಕ್ತಿಸುವ ಮಾಧ್ಯಮದ ಜೊತೆಗೆ ಸೇರಿಕೊಂಡಾಗ ಅವನು ಹೊಸ ಸೃಷ್ಟಿಶೀಲವಾದ ನೋಟವನ್ನು ಹೊಂದಿರಬೇಕಾಗ್ತದೆ. ಒಂದು ಕೊಡುವಲ್ಲಿ ಎರಡು ಕೊಡಬೇಕು, ಎರಡನ್ನು ಮೂರಾಗಿಸಬೇಕು, ಮೂರನ್ನು ಆರಾಗಿಸಬೇಕು, ಹಾಳಾಗದೆ ಹೋಳಾಗದೆ ಬೀಳಾಗದೆ ಎಬ್ಬಿಸಿ ನಿಲ್ಲಿಸುವ ಚೈತನ್ಯವನ್ನು ಹೊಂದಬೇಕು. ಆ ಪಾತ್ರವನ್ನು ಹೇಗೆ ಗೆಲ್ಲಿಸಿದರು ಮರ್ರೆ, ಅದು ಅವರು ಮಾತ್ರ ಅದನ್ನು ಮಾಡಲಿಕ್ಕೆ ಶಕ್ತರು, ಕೊಂಡದ ಕುಳಿಯವರಲ್ಲದೆ ಮತ್ತೊಬ್ಬರು ಮಾಡಲಿಕ್ಕಿಲ್ಲ ಎಂದು ಹೇಳುವ ನಿಟ್ಟಿನಲ್ಲಿ ಒಬ್ಬ ಸೃಜನಶೀಲ ಕಲಾವಿದನಾಗಿ ಕಾಣಿಸಿದವರು. ಪಾತ್ರ ಪರಕಾಯ ಪ್ರವೇಶ ಎನ್ನುವುದು ಒಬ್ಬ ಕಲಾವಿದನಿಗೆ ಸಿದ್ಧಿಸಲೇಬೇಕು ಅಂತ ಹೇಳುವುದು ಗಟ್ಟಿ ಪ್ರತಿಪಾದನೆ ನನ್ನದು. ಸುಮ್ಮನೆ ಇಲ್ಲಿ ಕುಳಿತು ಧರ್ಮರಾಯನನ್ನು ಅಲ್ಲಿಟ್ಟು ಏನೋ ಮಾತಾಡುವುದಲ್ಲ. ನಾನು ಕೌರವನಾದರೆ, ನಾನು ಮಾಗಧನಾದರೆ, ನಾನು ವೀರಮಣಿಯಾದರೆ, ನಾನು ಈಶ್ವರನಾದರೆ ಆ ಪಾತ್ರದ ಒಳಗೆ ಪ್ರಜ್ಞಾಪೂರ್ವಕವಾದ ವಾಹಿನಿ ಪ್ರವಾಹಕ್ಕೆ ಸೇರಿ ಪರಕಾಯ ಪ್ರವೇಶ ಮಾಡಬೇಕು ಅಂತ ನನ್ನ ವೈಯಕ್ತಿಕವಾದ ಅಭಿಮತ. ಒಬ್ಬ ಸುಹೃದ್ಭಾವದ ಕಲಾವಿದ ಇದನ್ನು ಯಾವ ಕಾರಣಕ್ಕೂ ನಿರಾಕರಿಸುವುದಿಲ್ಲ. ನೀವು ಪಾತ್ರ ಸ್ವಭಾವ ಚಿತ್ರಣವನ್ನು ನೋಡಿದರೆ ಕೊಂಡದಕುಳ್ಳಿ ರಾಮಚಂದ್ರ ಹೆಗಡೆಯವರು ಒಂದು ಪಾತ್ರದೊಳಗೆ ಪ್ರವೇಶ ಮಾಡಿದರೆ ಆ ಪಾತ್ರವೇ ಆಗಿ ಹೋಗುತ್ತಾರೆ. ಅದು ನವರಸಗಳಲ್ಲಿ ಶೃಂಗಾರ, ಕರುಣ, ಭೀಭತ್ಸ, ರೌದ್ರ ಯಾವುದೇ ಇರಲಿ ಆ ರಸ ಪೋಷಣೆಯನ್ನು ಅದ್ಭುತವಾಗಿ ಮಾಡಬಲ್ಲರು. ಆ ಬಳಿಕ ವೇಷಧಾರಣೆಯಲ್ಲಿ ಬಹಳ ಅಚ್ಚುಕಟ್ಟುತನ. ನೀವು ಅವರು ರಂಗಸ್ಥಳವನ್ನು ಪ್ರವೇಶ ಮಾಡುವಾಗ ಅಡಿಯಿಂದ ಮುಡಿಯವರೆಗೆ, ಮುಡಿಯಿಂದ ಅಡಿಯವರೆಗೆ ಅವರ ತೋಳಬಂದಿ, ಸೊಂಟಕಟ್ಟು ಇತ್ಯಾದಿ ಎದಪದಕಗಳನ್ನು ಗಮನಿಸಿದರೆ ಎಲ್ಲಿಯೂ ಒಂದು ಓರೆಕೊರೆಯನ್ನು ಕಾಣುವುದಕ್ಕೆ ಸಾಧ್ಯ ಇಲ್ಲ. ನಮ್ಮಲ್ಲಿ 4 ದೀಂಗಿಣ ಹಾಕುವಾಗ ನಮ್ಮ 2 ಗೆಜ್ಜೆ ರಂಗಸ್ಥಳದ ಹೊರಗಿರ್ತದೆ. ನಮ್ಮ ಕೊಂಡದಕುಳಿಯವರ ಯಾವುದೇ ಭಾಗ ಬಿಚ್ಚಿದ್ದನ್ನು ನಾನು ನೋಡಲಿಲ್ಲ. ಆ ಕಾರಣದಿಂದ ವೇಷಧಾರಣೆಯಲ್ಲಿ ಬಹಳ ಅಚ್ಚುಕಟ್ಟುತನ, ಚಂದ, ಎಲ್ಲಿ ನುಗ್ಗುವಾಗಲೂ ಅಡ್ಡ ಸಿಗಲಿಕ್ಕಿಲ್ಲ, ಚಂದ ಹೋಗಿ ಚಂದ ಬರ್ತಾರೆ. ಆ ಬಳಿಕ ಪಾತ್ರ ಸೌಂದರ್ಯ ವರ್ಧಕ ಗುಣ ಅದು ಕೊಂಡದಕುಳಿಯವರಿಗೆ ಅಭಿಜಾತಿಕ ಜಾತವಾಗಿ ಸಿದ್ಧಿಸಿದೆ ಅಂತ ನಾನು ಭಾವಿಸುವುದು. ಎಷ್ಟು ಚಂದ್ರ ಅದರ ಸೌಂದರ್ಯವನ್ನು ಅವರು ಕಾಣಿಸಿಕೊಡ್ತಾರೆ. ಶಿಥಿಲನನ್ನು ಮಾಡಿದರೆ ಎಷ್ಟು ಚಂದದ ಶೃಂಗಾರವನ್ನು ಅವರು ಆಧುನಿಕ ಪ್ರಸಂಗಗಳಲ್ಲಿ, ನಾಗಶ್ರೀ ಅಂತ ಪ್ರಸಂಗಗಳಲ್ಲಿ ಮಾಡಿ ತೋರಿಸ್ತಾರೆ. ಎಷ್ಟು ಚಂದದ ಬೇರೆ ಪಾತ್ರಗಳನ್ನು ಮಾಡ್ತಾರೆ. ಆ ಪಾತ್ರಗಳನ್ನು ಮಾಡುವಾಗಲೆಲ್ಲ ಪಾತ್ರ ಸೌಂದರ್ಯಕ್ಕೆ ವರ್ಧಕ ಗುಣವನ್ನು ಕಾಣ್ತೇವೆ. ಮಾತು ಆಂಗಿಕಗಳಲ್ಲಿ ಆ ಯಾವ ಕಾರಣಕ್ಕೂ ಅನುಪಾತ ಕೆಡದ ಹಾಗೆ ಮಾಡ್ತಾರೆ. ಅನುಪಾತ ಇಟ್ಟುಕೊಂಡು ಹೋಗುತ್ತಾರೆ. ತನ್ನ ಮಾತು, ತನ್ನ ವೇಷ ಎರಡು ಹೊಂದುವ ಹಾಗೂ ಮಾಡ್ತಾರೆ. ಆ ಕಾರಣದಿಂದ ಇದರಲ್ಲೂ ನಾವು ಹೆಚ್ಚುಗಾರಿಕೆಯನ್ನು ಕಾಣ್ತೇವೆ. ರಂಗ ಮರ್ಯಾದೆಯನ್ನು ಮೀರುವುದಿಲ್ಲ. ಅದ್ಭುತವಾದ ಲಯಸಿದ್ಧಿಯವರಿಗೆ ಸಿದ್ಧಿಸಿದೆ. ಇಡೀ ರಂಗಸ್ಥಳವನ್ನು ಬಿಡುಬೀಸಾಗಿ ತುಂಬಿಕೊಳ್ಳುವಂಥ ತಾಕತ್ತವರಿಗುಂಟು. ಇದಲ್ಲದ ಮತ್ತೊಂದು 2 ಮುಖಗಳನ್ನು ನಾನು ಹೇಳದೆ ಹೋದರೆ ಈ ಮಾತು ತೊಡಗಿದ್ದು ಅಸಾರ್ಥಕ ಆಗುತ್ತದೆ ಅಂತ ನಾನು ಭಾವಿಸ್ತೇನೆ. 50-60ರ ಸಂಭ್ರಮಗಳನ್ನು ಅವರು ಸಾರ್ಥಕ ಮಾಡಿದ್ದು ಯಕ್ಷಗಾನ ಕಲಾರಂಗ ಉಡುಪಿಗೆ 50,000, ಅಂಗಾರಕಟ್ಟೆ ಯಕ್ಷಗಾನ ಕೇಂದ್ರಕ್ಕೆ 50,000 ರೂಪಾಯಿ ಕೊಡುವ ಮೂಲಕ ಅಜ್ಜ ಕೊಂಡದಕುಡಿ ರಾಮ ಹೆಗಡೆ ಅವರ ಹೆಸರಿನಲ್ಲಿ 31 ಕಲಾವಿದರಿಗೆ ತಲಾ 25,000 ಕೊಟ್ಟಿದ್ದಾರೆ. ಅದೇ 60ರ ಸಂಭ್ರಮದಲ್ಲಿ ಎಲ್ಲೋ ಒಂದು ಕಡೆ ಸನ್ಮಾನ ಆಗುವಾಗ ನಿಮ್ಮ ಹೊನ್ನಾವರದಲ್ಲಿ ನನಗೆಲ್ಲ ಸನ್ಮಾನ, 2 ಅನಾಥ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ
ತಲಾ 60,000 ರೂಪಾಯಿಗೆ ಕೊಟ್ಟು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಎನ್ನುವ ಧೋರಣೆಯಲ್ಲಿ ಬದುಕುವವರು. ದೊಡ್ಡ ಆದರ್ಶ ಅದು. ಹೊನ್ನಾವರದಲ್ಲಿ ಯಕ್ಷವಿಭೂಷಣ ಪ್ರಶಸ್ತಿ ಸಿಕ್ಕಿದೆ, ಪಲಿಮಾರು ಶ್ರೀಗಳಿಂದ ಯಕ್ಷವಿದ್ಯಾ ಮಾನ್ಯ ಪ್ರಶಸ್ತಿ ಸಿಕ್ಕಿದೆ, ಅರಶೀರೂರು ದಿವಂಗತ ರಾಮಚಂದ್ರ ಭಟ್ರ ಪ್ರಶಸ್ತಿ ಸಿಕ್ಕಿದೆ. ಇಂಥ ಕೊಂಡದ ಕುಳಿಯವರಿಗೆ ಸಪತ್ನಿಕರಾದಂತಹ ನೆಲೆಯಿಂದ ಆರೋಗ್ಯ ಭಾಗ್ಯಗಳನ್ನು ಹಾರೈಸುತ್ತಾ ಸುದೀರ್ಘ ಆಯುಷ್ಯ, ಇನ್ನಷ್ಟು ಸೇವೆ ಮಾಡುವಂತಹ ಆರೋಗ್ಯ ಭಗವಂತನು ಒದಗಿಸಲಿ ಅಂತ ಹಾರೈಸಿ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ಯಕ್ಷಗಾನಂ ಗೆಲ್ಗೆ. ಜೈ ಹಿಂದ್. ಒಂದು ನಿಮಿಷ ಚೆಂಡು ನಿಲ್ಲಿಸಿ ಸನ್ಮಾನ ಪತ್ರ ವಾಚನ ಆಗ್ತದೆ. ಒಂದು ನಿಮಿಷ. ಶ್ರೀಮತಿ ಆರತಿ ಆಳುವ ಅವರಿಂದ ಸನ್ಮಾನ ಪತ್ರ ವಾಚನ. ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ರಿಜಿಸ್ಟರ್ಡ್ ಮಂಗಳೂರು. ಯಕ್ಷಧ್ರುವ ಪಟ್ಲ ಸಂಭ್ರಮ 2024 ಶ್ರೀಯುತ ರಾಮಚಂದ್ರ ಹೆಗಡೆ ಕೊಂಡದಗುಳಿ ಇವರಿಗೆ ಅರ್ಪಿಸುವ ಪಟ್ಲ ಪ್ರಶಸ್ತಿ 2024 ಸುಮಾರು 4.5 ದಶಕಗಳ ಯಕ್ಷಗಾನ ಕಲಾಯಾನದಲ್ಲಿ ಪೌರಾಣಿಕ, ಐತಿಹಾಸಿಕ, ಸಾಮಾಜಿಕ ಪಾತ್ರಗಳಿಗೆ ಮನೋರಂಜನೆಯ ಜೊತೆಗೆ ಮನೋವಿಕಾಸಕ್ಕೆ ಬೇಕಾದ ಮೇವನಿತ್ತು ಜೀವ ತುಂಬಿದ ಬಡಗುತಿಟ್ಟಿನ ಪರಂಪರೆಯ ಪ್ರಾತಿನಿಧಿಕ ವೇಷಧಾರಿಗಳು ತಾವು. ಸದಾ ಅಧ್ಯಯನಶೀಲತೆ, ಪೌರಾಣಿಕ ಆವರಣದೊಳಗೆ ನಾವೀನ್ಯತೆಯ ಪ್ರಯೋಗಶೀಲತೆ, ಅನೂಹ್ಯ ಪ್ರತ್ಯುತ್ಪನ್ನಮತಿತ್ವ, ಆಕರ್ಷಕ ವೇಷವಿನ್ಯಾಸ, ಲಾಲಿತ್ಯಪೂರ್ಣ ನರ್ತನ, ಪಾತ್ರೋಚಿತ ಸ್ವರಭಾರ, ಸಂದರ್ಭೋಚಿತ ಅಭಿನಯ ಪರಾಕಾಷ್ಠೆ, ಸೃಜನಶೀಲ ಪಾತ್ರ ಚಿತ್ರಣಗಳಂತಹ ಕಲಾಕೃಷಿಯ ಮೇರುಗುಣಗಳಿಂದ ಅನನ್ಯ, ಅಪೂರ್ವ, ಅನುಸರಣೀಯ ಕಲಾ ತಪಸ್ಸಿಗಳಾಗಿದ್ದೀರಿ. ಕಲೆ, ಸಂಘಟನೆ, ಸಾರಥ್ಯಗಳೆಂಬ ತ್ರಿಮುಖ ಕಲಾವಾಹಿನಿಯಲ್ಲಿ ವ್ಯಸ್ತರಾಗಿ ಕಲಾ ಬಾಂಧನದಲ್ಲಿ ಚಂದ್ರನಂತೆ ಮಿನುಗುತ್ತಾ ಯಕ್ಷಲೋಕದಲ್ಲಿ ಅರಳುತ್ತಿರುವ ಪ್ರತಿಭಾ ವನಸ್ಪತಿಗಳಿಗೆ ಕಲಾ ಗುಣವನ್ನು ತುಂಬುವ ಓಷಧೀಶರಾದ ತಮ್ಮ ಅವ್ಯಾಹತ ಕಲಾ ಸೇವೆಯನ್ನು ಗುರುತಿಸಿ ಸಾದರ ಸಗೌರವದಿಂದ ಪಟ್ಲ ಪ್ರಶಸ್ತಿ 2024 ನೀಡಿ ಗೌರವಿಸುತ್ತಿದ್ದೇವೆ. ದಿನಾಂಕ 26 ಮೇ 2024 ರವಿವಾರ. ಸ್ಥಳ ಅಡ್ಯಾಡ್ ಗಾರ್ಡನ್, ಮಂಗಳೂರು. ಪಾದಾರವಿಂದಕ್ಕೆ ನಮಸ್ಕಾರವನ್ನು ಸಲ್ಲಿಸಿ ವೇದಿಕೆಯ ಮೇಲೆ ಆಸೀನರಾಗಿರುವಂಥ ಗಣ್ಯರಿಗೆಲ್ಲ ವಂದಿಸಿ, ಎಲ್ಲದಕ್ಕಿಂತಲೂ ಮುಖ್ಯವಾಗಿ ಸಭೆಯಲ್ಲಿ ಉಪಸ್ಥಿತರಿರುವಂಥ ಯಕ್ಷಾಭಿಮಾನಿಗಳಿಗೆ ನತಮಸ್ಕನಾಗಿ ಒಂದೆರಡು ಅನಿಸಿಕೆಯನ್ನು ಹೇಳ್ತೇನೆ. ಕಲಾವಿದ ಹೆಚ್ಚೋ ಅಥವಾ ಸಾಹಿತಿ ಹೆಚ್ಚೋ? ಒಂದು ಸಂದರ್ಭದಲ್ಲಿ ಆತ್ಮೀಯರಾಗಿರುವಂತಹ ಕಲಾವಿದ ಮತ್ತು ಸಾಹಿತಿಗೆ ಮಾತುಕತೆ ನಡೆಯಿತಂತೆ. ಪರಸ್ಪರರು ಇರುವರು ಗೌರವವನ್ನು ಹೊಂದಿದ್ದಾರೆ. ಕಲಾವಿದ ಹೇಳುವುದಂತೆ ಸಾಹಿತಿ ಹೇಳುತ್ತಾರೆ, ನೀವು ಸಾವಿರಾರು ಪುಸ್ತಕಗಳನ್ನು ಸಾರಸ್ವತ ಲೋಕಕ್ಕೆ ಕೊಟ್ಟಿದ್ದೀರಿ, ಇದಕ್ಕಿಂತಲೂ ದೊಡ್ಡ ಕೊಡುಗೆ ಏನುಂಟು, ಆದ್ದರಿಂದ ನೀವೇ ಹೆಚ್ಚು. ಆವಾಗ ಸಾಹಿತಿ ಹೇಳಿದ್ರಂತೆ, ಇಲ್ಲ ಸ್ವಾಮಿ, ನೀವು ಕಲಾವಿದರು, ನೀವೇ ದೊಡ್ಡವರು, ನೀವೇ ಹೆಚ್ಚು. ಯಾಕೆಂದರೆ ನಾನು ಬರೆದ ಪುಸ್ತಕವನ್ನು ಏಕಕಾಲದಲ್ಲಿ ಒಂದು ಪುಸ್ತಕವನ್ನು ಸಾವಿರಾರು ಜನರು ಓದುವುದಕ್ಕೆ ಆಗುವುದಿಲ್ಲ. ಆದರೆ ನೀವು ಒಂದು ಪಾತ್ರವನ್ನು ವೇದಿಕೆಯಲ್ಲೇ ಮಾಡುವಾಗ ಸಾವಿರಾರು ಪ್ರೇಕ್ಷಕರು ಕುಳಿತು ನೋಡ್ತಾರೆ. ಆದ್ದರಿಂದ ಕಲಾವಿದನೇ ದೊಡ್ಡವ. ನೋಡಿ, ಇಬ್ಬರ ದೊಡ್ಡಸ್ತಿಕೆ ಎಷ್ಟು ದೊಡ್ಡದು ಅಂತ. ಪರಸ್ಪರರು ಗೌರವಿಸುವುದನ್ನು, ತೆಂಕಾಗಲಿ ಬಡಗಾಗಲಿ ಬಡಬಡಗಾಗಲಿ ಗೌರವಿಸುವುದನ್ನು ಮೊದಲು ಕಲಿಯಬೇಕು ಎನ್ನುವುದು ಕಲಾವಿದನಾಗಿ ನನ್ನ ಅನಿಸಿಕೆ. ಅವರು ಅಲ್ಲಿಯವರು, ಅವರು ಇಲ್ಲಿಯವರು, ಅದು ಇರಲೇಬಾರದು. ಆ ಭಾವ ಇದ್ದರೆ ಇಂಥ ಒಂದು ಕಾರ್ಯಕ್ರಮ ನಡೆಯುವುದಕ್ಕಾಗುವುದೇ ಇಲ್ಲ. ಅಭೂತಪೂರ್ವವಾದಂತಹ ಕಾರ್ಯಕ್ರಮ, ಅಪೂರ್ವವಾದಂತಹ ಕಾರ್ಯಕ್ರಮ. ಇಂತಹ ಕಾರ್ಯಕ್ರಮ ಪ್ರತಿ ವರ್ಷ ವಿಜೃಂಭಣೆಯಿಂದ ನಡೆಯುವುದಕ್ಕೆ ಕಾರಣ ಏನು? ಸಹೃದಯವಾದಂಥ ಭಾವವನ್ನು ಹೊಂದಿರುವಂಥ ವ್ಯಕ್ತಿತ್ವವೇ ಕಾರಣ.
ಮಾನ್ಯ ಶ್ರೇಷ್ಠ ಭಾಗವತರಾಗಿರುವಂಥ ಪಟ್ಲದವರಾಗಲಿ, ಅವರನ್ನು ಅನುಸರಿಸಿ ಸಮಾನ ಮನಸ್ಕರಾಗಿ ಅವರ ಭಾವನೆಯಂತೆ ವರ್ತಿಸುವಂಥ ಅವರ ಫೌಂಡೇಶನ್ ಎಲ್ಲ ಸದಸ್ಯರಾಗಲಿ, ಅವರಿಗೆ ತಮ್ಮದ್ದಾಗಿರುವಂಥ ದೇಣಿಗೆಯನ್ನಿತ್ತು ಪ್ರೋತ್ಸಾಹಿಸುವಂಥ ದಾನಿಗಳಾಗಲಿ, ಈ ಸಹೃದಯವಾದಂಥ ಭಾವವನ್ನು ಹೊಂದಿದ್ದೇ ಇಂಥ ಒಂದು ಕಾರ್ಯಕ್ಕೆ ಕಾರಣವಾಗ್ತದೆ. ಆ ಭಾವ ಇಲ್ಲದೇ ಇದ್ದರೆ ಇಂಥ ಒಂದು ಕಾರ್ಯಕ್ರಮ 1 ವರ್ಷಕ್ಕೆ ನಿಂತು ಹೋಗ್ತದೆ, ಮತ್ತು ನಡೆಯುವುದೇ ಇಲ್ಲ. ಪ್ರತಿ ವರ್ಷ ನಡೆಯುತ್ತದೆ ಅಂತಾದರೆ ಎಷ್ಟು ಒಳ್ಳೆಯ ಭಾವವನ್ನು ಅವರು ಹೊಂದಿದ್ದಾರೆ ಎನ್ನುವುದಕ್ಕೆ ಇದೇ ಒಂದು ಜ್ವಲಂತ ಸಾಕ್ಷಿ. ಮತ್ತು ಕಲಾವಿದನಾದವ ಪ್ರಶಸ್ತಿಗಾಗಿ ಫೈಲನ್ನು ಹಿಡಿದು ರಾಜಕಾರಣಿಗಳನ್ನು ನೋಡುವುದು ಅಥವಾ ಇನ್ಫ್ಲುಯೆನ್ಸ್ ಮಾಡಿಸುವುದು, ಇಂಥ ಕೆಲಸವನ್ನು ಖಂಡಿತ ಮಾಡಬಾರ್ದು. ಪ್ರಶಸ್ತಿ ಸಿಗದೇ ಇದ್ರೆ ಕಲಾವಿದ ಸಣ್ಣವ ಆಗುವುದೇ ಇಲ್ಲ. ಒಂದೊಮ್ಮೆ ನಮಗೆ ಸಿಗಲಿಲ್ಲ ಅಂತ ಇಟ್ಕೊಳ್ಳೋಣ, ಆ ಪ್ರಶಸ್ತಿ ಮತ್ತೊಬ್ಬರಿಗೆ ಸಿಕ್ಕಿದೆ ಅಂತ ಸಂತೋಷ ಪಡಬೇಕು, ಅದೇ ಸಾಕಾಗ್ತದೆ. ಮತ್ತು ಇವತ್ತು ನನಗೆ ಸಿಕ್ಕಿರುವಂಥ ಪ್ರಶಸ್ತಿ ಖಂಡಿತ ಇದು ನನಗೆ ಸಿಕ್ಕಿದ ಅಲ್ಲವೇ ಅಲ್ಲ. ನಮ್ಮ ಹಿರಿಯರಾಗಿರುವಂಥ ಅಜ್ಜನೂ ಗುರುಗಳೂ ಆಗಿರುವಂಥ ಕೊಂಡದಕುಳಿ ರಾಮೇಗಡಿಯವರಿಗೆ, ನನ್ನನ್ನು ಬೆಳೆಸಿರುವಂಥ ಕಾಳಿಂಗನವರಿಗೆ ಇದು ಸಿಗಬೇಕಾದಂತಹ ಪ್ರಶಸ್ತಿ. ಜೊತೆಯಲ್ಲಿ ಅನೇಕ ಹಳೆಯ ಕಲಾವಿದರು ತಲೆಯ ಮೇಲೆ ಪೆಟ್ಟಿಗೆಯನ್ನು ಹೊತ್ತು ಊರಿಂದ ಊರಿಗೆ ನಡೆದುಕೊಂಡು ಹೋಗಿ ಪ್ರದರ್ಶನವನ್ನು ಮಾಡಿ ಪಾಪ ಕಷ್ಟಪಟ್ಟು ಕಲೆಯನ್ನು ಉಳಿಸಿದ್ದಾರೆ. ಆದರೆ ಅವರ ಕಾಲದಲ್ಲಿ ಯಾವ ಪ್ರಶಸ್ತಿಯೂ ಇಲ್ಲ, ಸಂಬಳವೂ ಇಲ್ಲ. ಆದರೂ ಯಕ್ಷಗಾನಕ್ಕಾಗಿ ತಮ್ಮ ಬದುಕನ್ನೇ ಸವೆಸಿದ್ದಾರೆ. ಯಕ್ಷಗಾನ ಎನ್ನುವಂಥ ವೃಕ್ಷವನ್ನು ನೀರು ಗೊಬ್ಬರ ಹಾಕಿ ಬೆಳೆಸಿದವರು ಹಳೆ ತಲೆಮಾರಿನವರು, ತೆಂಕಿನವರಾಗಲಿ ಬಡಗಿನವರಾಗಲಿ. ಅದರ ಫಲವನ್ನು ಅನುಭವಿಸುತ್ತಾ ಇದ್ದವರು ನಾವು ಹೊಸ ತಲೆಮಾರಿನವರು. ಅದು ಪ್ರಪಂಚದ ನಿಯಮವೇ ಹಾಗೆ, ಹಳೆಯವರು ನೆಟ್ಟಿದ್ದನ್ನು ನಾವು ಅನುಭವಿಸಲೇಬೇಕು. ಆದ್ದರಿಂದ ಈ ಸನ್ಮಾನಕ್ಕಾಗಿ ಅತ್ಯಂತ ಸಂತಸವನ್ನು ವ್ಯಕ್ತಪಡಿಸುತ್ತಾ, ಕೊಟ್ಟವರಿಗೂ ನೋಡಿದವರಿಗೂ ಉಪಸ್ಥಿತರಿದ್ದವರಿಗೂ ಪರೋಕ್ಷವಾಗಿದ್ದವರಿಗೂ ಸಂಪೂರ್ಣವಾಗಿ ನನ್ನ ಹೃತ್ಪೂರ್ವಕವಾದಂಥ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ನನ್ನ ಮಾತಿಗೆ ವಿರಾಮವನ್ನು ಹೇಳ್ತೀನಿ. ಪಟ್ಲ ಭಾಗವತರು ಹೇಳಿದರು, ಚಿತ್ರನಟ ಬರ್ತಾರೆ ಸೆಲೆಬ್ರಿಟಿ ಅಂತ. ಆದರೆ ನಮಗೆ ದೊಡ್ಡ ಸೆಲೆಬ್ರಿಟಿ ಅಂದರೆ ಪಟ್ಲ ಭಾಗವತರೇ. ಅವರಿಗಿಂತ ದೊಡ್ಡ ಸೆಲೆಬ್ರಿಟಿ ಯಾರೂ ಇಲ್ಲ. ಅವರನ್ನು ಸೆಲೆಬ್ರಿಟಿಯಾಗಿ ರೂಪಿಸಲು ಪ್ರಧಾನ ಕಾರಣವಾದದ್ದು ಅವರ ಭಾಗವತಿಕೆ ಹೌದು, ಅದರ ಜೊತೆಯಲ್ಲಿ ಟ್ರಸ್ಟಿನ ಸೇವಾ ಚಟುವಟಿಕೆಗಳ ಮೂಲಕವೇ ಅವರು ಸೆಲೆಬ್ರಿಟಿ ಆದದ್ದು. ಈ ಟ್ರಸ್ಟಿಗೆ 50 ಲಕ್ಷಕ್ಕೂ ಹೆಚ್ಚಿನ ಕೊಡುಗೆಯನ್ನು ನೀಡಿದಂತಹ ಮಹಾದಾನಿಗಳಲ್ಲಿ ಕೆ ಪ್ರಕಾಶ್ ಶೆಟ್ಟಿಯವರು ಮತ್ತು CA ದಿವಾಕರ್ ರಾವ್ ಕಟೀಲ್ ಅವರನ್ನು ನಾವು ನಮ್ಮ ಟ್ರಸ್ಟಿನ ಮಹಾಪೋಷಕರು ಅಂತ ಗುರುತಿಸ್ತೇವೆ. ಕಳೆದ ವರ್ಷ ಕೆ ಪ್ರಕಾಶ್ ಶೆಟ್ಟಿಯವರನ್ನು ಮಹಾದಾನಿಗಳ ನೆಲೆಯಲ್ಲಿ, ಮಹಾಪೋಷಕರ ನೆಲೆಯಲ್ಲಿ ಗೌರವಿಸಿದ್ದೇವೆ. ಇಂದು CA ದಿವಾಕರ್ ರಾವ್ ಕಟೀಲ್, ಡೈರೆಕ್ಟರ್ ಫಿನಾನ್ಸ್ ಆ್ಯಂಡ್ HR, ಎಕ್ಸ್ಕ್ಲೂಸಿವ್ ನೆಟ್ವರ್ಕ್ ಸೇಲ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅವರೊಂದಿಗೆ ಅವರ ಶ್ರೀಮತಿ ಶೈಲಾ ದಿವಾಕರ್ ಅವರನ್ನು 2024 ಯಕ್ಷಧ್ರುವ ಮಹಾಪೋಷಕ ಪ್ರಶಸ್ತಿ ನೀಡಿ ಗೌರವಿಸ್ತೇವೆ. ಈ ದಂಪತಿಗಳನ್ನು ಗೌರವಪೂರ್ವಕವಾಗಿ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಚೆಂಡದಕಲು, ವಾದ್ಯದಕಲು, ಕೊಂಬುದಕಲು ಐಡ್ದೆಲ್ಲ ಹೆಚ್ಚಾದ ಪ್ರೀತಿದ ಅಭಿಮಾನದ ತಾಟಿದ ಬರ್ಸದ ಒಟ್ಟಿಗೆ CA ದಿವಾಕರ್ ರಾವ್ ಬೊಕ್ಕ ಶ್ರೀಮತಿ ಶೈಲಾ ದಿವಾಕರ್ ರಾವ್ ಅದಕ್ಕಿನ ವೇದಿಕೆಗೆ ಎದ್ಕೊಂಡುಲ್ಲ. ಬಗೆನಾಡು ಸುಬ್ರಹ್ಮಣ್ಯ ಸ್ವಾಮಿ ಹಾಗೂ ಪಾವಂಜೆ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಬಗ್ಗೆ ಒಂದು ಪ್ರಸಿದ್ಧವಾದ ಕಥೆ ಇದೆ.
6 ದಿವಸದಲ್ಲಿ ಮಹತ್ತನ್ನು ಸಾಧಿಸಿದ ಅಂತ. ಹಾಗೆ ಈ ಕಡಿಮೆ ಅವಧಿಯಲ್ಲಿ ನಮ್ಮ ಆತ್ಮೀಯರಾದ ಭಾಗವತರು ಪಟ್ಲ ಸತೀಶ್ ಶೆಟ್ಟರು ಸಾಧಿಸಿರುವ ಅದ್ಭುತ ನಾಡಿನ ಮತ್ತು ಭಾರತೀಯ ರಂಗಭೂಮಿಯ ಪ್ರಾಚೀನ ರಂಗಭೂಮಿಯ ವೆಲ್ಫೇರ್ ಕಲ್ಯಾಣ ಕಾರ್ಯಕ್ರಮಗಳಲ್ಲಿ ಖಂಡಿತವಾಗಿಯೂ ಒಂದು ಅಖಿಲ ಭಾರತೀಯವಾದ ಮಾಡೆಲ್. ಇಟ್ಸ್ ಆಲ್ ಇಂಡಿಯಾ ಮಾಡೆಲ್. ನಾವು ನಮ್ಮ ನಾಡಿನ ಕರಾವಳಿಯ ಶ್ರೇಷ್ಠ ಅಂತೆಲ್ಲ ಹೇಳಬಾರ್ದು. ಈಗ ನಾವು ಬೇರೆ ಹೇಳಲಿಕ್ಕೆ ಕಲಿಬೇಕು. ಅಂಥದ್ದಕ್ಕಾಗಿ ನಾನು ಸಕಲರನ್ನು, ಭಾಗವತರನ್ನು ಮತ್ತು ಅವರ ಬೆಂಬಲವಾಗಿ ನಿಂತಹ ಎಲ್ಲ ದಾನಿಗಳನ್ನು ಹಾರ್ದಿಕವಾಗಿ ಅಭಿನಂದಿಸ್ತೇನೆ. ಮಾತ್ರ ಅಲ್ಲ, 12 ಕೋಟಿಯಷ್ಟು ಸುಮಾರು ಸೋಷಿಯಲ್ ವೆಲ್ಫೇರ್ ಇನ್ವೆಸ್ಟ್ಮೆಂಟ್, ಅದ್ಭುತವಾದ ದಾಖಲೆ. ನಾನು ನನ್ನ ಸುಮಾರು 60 ವರ್ಷಗಳ ಸಾರ್ವಜನಿಕ ಜೀವನದಲ್ಲಿ ಕಂಡ ಅದ್ಭುತಗಳಲ್ಲಿ ಪಟ್ಲ ಸತೀಶ್ ಶೆಟ್ಟಿಯ ಉದ್ಭವ ವಂಡರ್ಫುಲ್. ಅವರ ಭಾಗವತಿಕೆಗೆ ಅರ್ಥ ಹೇಳೋದು ಆ ದೃಷ್ಟಿಯಿಂದ ಕೂಡ ಒಂದು ಮರ್ಯಾದೆ ಮತ್ತು ಗೌರವದ ಸಂಗತಿ. ಕಲಾವಿದರನ್ನು ಗೌರವಿಸಬೇಕು. ನನ್ನ ಆತ್ಮೀಯರು ಸಮಕಾಲೀನ ರಂಗಭೂಮಿಯ ಶ್ರೇಷ್ಠ ಕಲಾವಿದರಲ್ಲಿ ಒಬ್ಬರಾದಂತಹ ಕೊಣದಕ್ಕುಳಿ ರಾಮಚಂದ್ರ ಹೆಗಡೆಯನ್ನು ಗೌರವಿಸಿದ್ದಾರೆ. ಅವರನ್ನು ಹಾರ್ದಿಕವಾಗಿ ಅಭಿನಂದಿಸ್ತೇನೆ. ಅವರ ಬಗ್ಗೆ ಭಾಷಣ ಇನ್ನೊಂದು ದಿವಸ ಮಾಡ್ತೇನೆ. ಅವರ ಅಜ್ಜ ರಾಮ ಹೆಗಡೆಯವರು ನನ್ನ ಹಿರಿಯ ಹಿತೈಷಿ ಮಿತ್ರರು. ರಾಮಚಂದ್ರ ಹೆಗಡೆಯವರೊಟ್ಟಿಗೆ ಒಂದು ವೇಷ ಮಾಡಿದ್ದೇನೆ. ಅವರಿಗೆ ನೆನಪುಂಟ ಇಲ್ಲೋ ಗೊತ್ತಿಲ್ಲ. ಒಳ್ಳೆಯ ಕಲಾವಿದ, ತುಂಬ ವಿಶಿಷ್ಟ ಕಲಾವಿದ. ಒಂದು ಮಾಹಿತಿ ನಿಮ್ಮ ಗಮನಕ್ಕೆ ತರ್ತೇನೆ, ಈಗ ಗೊತ್ತಿಲ್ಲ ನನಗೆ. ಜೈಪುರ್ ಸಪೋರ್ಟ್ ಲೆಗ್ ಕಟ್ಟಿಕೊಂಡು ಸಲೀಸಾಗಿ ಕುಣಿಯಬಲ್ಲ ಏಕೈಕ ಕಲಾವಿದ. ಬಂಧುಗಳೇ, ಸಿ ಎ ದಿವಾಕರ್ ರಾಯರು ದಾನಿಗಳಲ್ಲಿ ಒಬ್ಬರು, ಆತ್ಮೀಯರು, ಕಲಾವಿದರು, ಕಲಾ ಮನೆತನದವರು. ಪ್ರಸಿದ್ಧ ಕ್ಷೇತ್ರವಾದ ಕಟೀಲ್ನ ಆಢ್ಯ ಗಣ್ಯ ಮನೆತನವಾದಂತಹ ಸಿತ್ಲದವರು. ಸಿತ್ಲ 16 ತಲೆಮಾರುಗಳ ಹಿಂದೆ ಬಂದು ಅಲ್ಲಿ ನೆಲೆಗೊಂಡವರಲ್ಲಿ ಒಬ್ಬರು. ಸಿತ್ಲ ಸುಬ್ಬಣ್ಣ ಶಾಸ್ತ್ರಿಗಳ ಮೊಮ್ಮಗ ಎನ್ನುವುದು ಅವರ ಪ್ರಧಾನವಾದ ಗುರುತ. ಬಾಲ್ಯದಲ್ಲೇ ದಟ್ಟವಾದ ಕಟೀಲ್ನ ಯಕ್ಷಗಾನ ವಾತಾವರಣದಲ್ಲಿ ಬೆಳೆದವರು. ನನಗೂ ಆತ್ಮೀಯರು, ಆದರಣೀಯರಾದಂತಹ ಇವರ ಗುರುಗಳಾಗಿದ್ದಂತಹ ಕೊರ್ಗಿ ವೆಂಕಟೇಶ್ ಉಪಾಧ್ಯಾಯರ ಶಿಷ್ಯನಾಗಿ, ಉಮೇಶ್ ಹೆಬ್ಬರ ಶಿಷ್ಯನಾಗಿ ಯಕ್ಷಗಾನದ ವೇಷಧಾರಿಯಾಗಿ, ಅರ್ಥಧಾರಿಯಾಗಿ ಬೆಳೆದವರು. ಅವರ 1-2 ವೇಷಗಳನ್ನು ಅವರು ಹೈಸ್ಕೂಲ್ ಅಥವಾ ಕಾಲೇಜ್ ವಿದ್ಯಾರ್ಥಿ ಆಗಿದ್ದಾಗ ಅವರು ಕರ್ತವ್ಯ ಮಾಡಿದ್ದನ್ನು ನಾನು ನೋಡಿದ್ದೇನೆ. ಅಲ್ಲಿಂದ ಉಜಿರೆಗೆ ಹೋಗಿ ಧರ್ಮಸ್ಥಳ ಸಿದ್ಧವನ ಗುರುಕುಲದ ಸಂಸ್ಕಾರದಲ್ಲಿ 5 ವರ್ಷ BCom ಕಲಿತು ಬ್ಯಾಂಗ್ಳೂರಿನಲ್ಲಿ CA ಮಾಡಿ ಈಗಲೂ ಯಕ್ಷಗಾನದ ನಿಕಟವಾದ ಮತ್ತು ತೀವ್ರವಾದ ಅಭಿಮಾನಗಳನ್ನು ಇಟ್ಟುಕೊಂಡಿದ್ದಾರೆ. ಹೀಗೆ ವೃತ್ತಿಪರರಾದವರು ಯಾರಿದ್ದಾರೆ, ಕೃಷಿಕರು, ಕಲಾವಿದರು, ಪ್ರೊಫೆಷನಲ್ಸ್, ಆ್ಯಸ್ ಲಾಂಗ್ ಆಸ್ ದೇ ಲವ್ ಯಕ್ಷಗಾನಕ್ಕೆ ಬಡತನ ಇಲ್ಲ. ಈಗ ಅಂತಾರಾಷ್ಟ್ರೀಯವಾದ ಫ್ರೆಂಚ್ ಕಂಪನಿ ಒಂದರಲ್ಲಿ 10-15 ಜನ ಕೆಲಸ ಮಾಡೋ ಕಂಪನಿ. ಅವರ ಒಟ್ಟಿಗೆ ಉದ್ಯೋಗಿಗಳದ್ದೇ ಅವರಿಗೆ ನೆನಪಿರಲಿಕ್ಕಿಲ್ಲ. ಚಾರ್ಟೆಡ್ ಅಕೌಂಟೆಂಟ್ ಆಗಿ ಸಮರ್ಥರು. ನಮ್ಮ ಕ್ಷೇತ್ರ ಅದಕ್ಕಾಗಿ ಸಂತೋಷ, ನಮ್ಮ ಕ್ಷೇತ್ರದವರು ಹೀಗೆ ದಾನಿಗಳಾಗಿದ್ದಾರೆ ಅಂತ. ಅಂತಾರಾಷ್ಟ್ರೀಯ ಕಂಪನಿ ಅಂದರೆ ಡೈರೆಕ್ಟ್ MRV ಕಂಪನಿ. ಅದರಲ್ಲಿ ಸೆಕ್ಯೂರಿಟಿ, ಇನ್ವೆಸ್ಟ್ಮೆಂಟ್ ಮತ್ತು ಕಂಟ್ರೋಲ್ ಬಹಳ ಜವಾಬ್ದಾರಿಯ ಕೆಲಸ ಮಾಡ್ತಾ ಇದ್ದಾರೆ. ಅಂತಹ ಒಂದು ಕೆಲಸದಲ್ಲಿದ್ದು ಕೂಡ ಊರನ್ನು, ಯಕ್ಷಗಾನವನ್ನು ಮರೆಯದೆ, ಭಾಳ ಸಂಕ್ಷೇಪವಾಗಿ ಹೇಳಬೇಕಾದ್ರೆ ಪಟ್ಲ ಫೌಂಡೇಶನ್ನಿಗೆ, ಅದರ ಯೋಜನೆಗಳಿಗೆ ಮತ್ತು ಪ್ರೋತ್ಸಾಹಕವಾಗಿ ಈವರೆಗೆ ಸುಮಾರು 95 ಲಕ್ಷದಷ್ಟು ಕೊಟ್ಟಾಗಿದೆ. ಕೋಟಿಗೆ ಸದ್ಯ ಮುಟ್ಟುತ್ತಾರೆ. ಇಂಥವರಿದ್ದಾಗ ನಮ್ಮ ಫೌಂಡೇಶನಿಗೆ ಕಡಿಮೆ ಏನಿಲ್ಲ. ಅಂಥವ್ರನ್ನು ಗೌರವಿಸ್ತಾ ಇರೋದು ಯೋಗ್ಯವಾದ್ದು. ಕಟೀಲ್ನ ಪರಂಪರೆಗೂ ಅದು ಗೌರವ ಕೊಟ್ಟ ಹಾಗೆ ಮಾತ್ರ ಅಲ್ಲ, ಕಂಟಿನ್ಯೂಷನ್. ಈ ರೀತಿಯ ಶ್ರೇಷ್ಠವಾದ ಕಾರ್ಯಕ್ಕೆ ನಾವು ಬೆಂಬಲವಾಗಬೇಕು, ಅದು ನಮ್ಮ ಸಂತೋಷ ಅಂತ ಭಾವಿಸಿ, ಅದನ್ನು ದಾನ ಅಂತ ದೊಡ್ಡಸ್ತಿಕೆಯಿಂದ ಭಾವಿಸದೆ ಇವತ್ತು ವಿನೀತರಾಗಿ, ನನಗೆ ಆಶ್ಚರ್ಯ ಆಯಿತು. ನಾನು ಅವರ ಬಗ್ಗೆ ಇವತ್ತು ಒಂದು ತಿಳ್ಕೊಳ್ಬೇಕಾಗ್ತು. ನನ್ನನ್ನು ಹುಡ್ಕೊಂಡು ಅವ್ರು ಬಂದು ಇಂತಹ ಒಬ್ಬ ವಿನಯ ಸಂಪನ್ನ ಸಜ್ಜನ, ಬಹುಶಃ ಇನ್ನೂ 40ರ ಕೆಳಗಿನ ವಯಸ್ಸು, ಇನ್ನೊಂದು 40 ವರ್ಷ ಸಾರ್ವಜನಿಕ ಜೀವನ ಧಾರಾಳವಾಗಿ ಉಂಟು. ಆಯುರ ಆರೋಗ್ಯ ಐಶ್ವರ್ಯ ಅಭಿವೃದ್ಧಿರಸ್ತು. ಅದರೊಟ್ಟಿಗೆ ಇದಕ್ಕೆ ಬೆಂಬಲವಾಗಿ ನಿಂತಿರುವ ಎಲ್ಲರಿಗೆ ಅಭಿವಂದನೆ, ಅಭಿನಂದನೆ. ಮತ್ತೊಮ್ಮೆ ಪಟ್ಲ ಸತೀಶ್ ಶೆಟ್ಟರಿಗೆ ಮತ್ತು ಗ್ಯಾಲಕ್ಸಿ ಆಫ್ ಡೋನರ್ಸ್ ದಾನಿಗಳ ತಾರಾಪಂಕ್ತಿಗೆ ನಾನು ಹಿರಿಯವನಾದರೂ ಕೂಡ ನಿಂತುಕೊಂಡದಿಂದಲೇ ಮನಸ್ಸಾಷ್ಟಾಂಗವದನೆ. ಶುಭಮಸ್ತು.
ಸನ್ಮಾನ ಪತ್ರ ವಾಚನ ಶ್ರೀ ಸತೀಶ್ ಶೆಟ್ಟಿ ಕೊಡಿಯಾಲ್ಬೈ. ಕೆಸರಿನ ಕಾಸಾರದಲ್ಲಿ ಮೊಗ್ಗಾಗಿ ಮುದುಡಿರುವ ತಾವರೆಯೊಂದು ವಿಕಸಿತವಾಗುವುದಕ್ಕೆ ಆಕಾಶದೆತ್ತರದಿಂದ ಬೀರುವ ಸೂರ್ಯಕಿರಣ ಕಾರಣವಾಗುತ್ತದೆ. ಹಾಗೆಯೇ ಕಲಾ ಸರಸಿಯಲ್ಲಿ ಅರಳುವ ಪ್ರತಿಭಾ ಪಂಕಜಗಳ ವಿಕಾಸಕ್ಕೆ ಪೂರಕ ಪ್ರೇರಕವಾಗುವುದು ಕಲಾ ಪೋಷಕರ ಪ್ರೋತ್ಸಾಹದ ರಕ್ಷಾ ಕಿರಣಗಳು. ವೃತ್ತಿಯಲ್ಲಿ ಲೆಕ್ಕ ಪರಿಶೋಧಕರಾದ ತಮ್ಮ ನಿರ್ವ್ಯಾಜ ಕಲಾಪ್ರೇಮದ ಕಕ್ಷೆಯೊಳಗೆ ಅರಳಿದ ಕಲಾ ಕುಸುಮಗಳು ನೂರಾರು. ಪ್ರಸಕ್ತ ಪ್ರತಿಕೂಲ ಸ್ಥಿತ್ಯಂತರಗಳ ನಡುವೆ ನಲುಗುತ್ತಿರುವ ಕಲಾ ಕೌಮುದಿಯು ಕಳೆಗುಂದದಂತೆ ಪೋಷಣೆಯ ಕಿರಣ ಬೀರುತ್ತಾ ಕಲಾ ಸಂಘಟಕರ ಪಾಲಿಗೆ ಅಕ್ಷರಾರ್ಥದಿಂದ ದಿವಾಕರರಾಗಿರುವ ತಮ್ಮ ನಿಸ್ವಾರ್ಥ ಕಲಾ ಪೋಷಣೆಯ ಕೈಂಕರ್ಯವನ್ನು ಗುರುತಿಸಿ ಸಾದರ ಸಗೌರವದಿಂದ ಮಹಾ ಯಕ್ಷಕಲಾ ಪೋಷಕ ಪ್ರಶಸ್ತಿ 2024 ನೀಡಿ ಗೌರವಿಸುತ್ತಿದ್ದೇವೆ. ಅಭಿನಂದನೆಗಳು. ಶ್ರೀಯುತ ದಿವಾಕರ ರಾವ್ ಸಿತ್ಲಕಟೇಲು, ಮಹಾ ಯಕ್ಷಕಲಾ ಪೋಷಕ ಪ್ರಶಸ್ತಿ 2024. CA ಸುದೇಶ್ ಕುಮಾರ್ ರೈಗಳು ಕೋಶಾಧಿಕಾರಿ, ಪ್ರಧಾನ ಕಾರ್ಯದರ್ಶಿ ಪುರುಷೋತ್ತಮ್ ಭಂಡಾರಿ ಅಡ್ಯಾರ್ ಜೊತೆ ಸೇರಬೇಕು. ಮಹಾಪೋಷಕ ಸನ್ಮಾನ CA ದಿವಾಕರ್ ರಾವ್ ದಂಪತಿಗಳಿಗೆ ಅಭಿನಂದನೆಗಳು. ಈ ಪಟ್ಲ ಭಾಗವತರ ಬಗ್ಗೆ ಆಗಲಿ ಅಥವಾ ಈ ಫೌಂಡೇಶನ್ನ ಬಗ್ಗೆ ಆಗಲಿ ನಾನೇನು ಹೇಳಬೇಕಾಗಿಲ್ಲ, ಎಲ್ಲರಿಗೆ ಗೊತ್ತಿದೆ ಈಗ. ಆದರೆ ಒಂದು ಮಾತಂತೂ ನಿಜ, ಯಾರೇ ಆಗಲಿ ನಿಸ್ವಾರ್ಥದಿಂದ ನಿಸ್ಪೃಹತೆಯಿಂದ ಯಾವುದೇ ಒಂದು ಕೆಲಸವನ್ನು ಕೈಗೆತ್ತಿಕೊಂಡರೆ ಅದಕ್ಕೆ ಸಂಪೂರ್ಣ ದೇವರ ಅನುಗ್ರಹ ದೊರಕುತ್ತದೆ ಎಂಬುದಕ್ಕೆ ನಮ್ಮ ಪಟ್ಲ ಫೌಂಡೇಶನ್ ಅದು ಜ್ವಲಂತ ಸಾಕ್ಷಿ. ಇಲ್ಲದಿದ್ದರೆ ಇದೇನು ವಿಸ್ಮಯ. 8 ವರ್ಷಗಳಲ್ಲಿ 12 ಕೋಟಿಗೂ ಮಿಗಿಲಾದಂತಹ ಕಲಾವಿದರಿಗೆ ದೊರೆಯುವಂತಹ ಈ ಸಹಾಯ ಹಸ್ತ ಇದು ಸೋಜಿಗವಲ್ಲವೇ? ಅವರ ಬಗ್ಗೆ ನಾನು ಹೇಳುವುದಿದ್ದರೆ, ಪರಗುಣ ಪರಮಾಣೂನ್ ಪರ್ವತೀಕೃತ್ಯ ನಿತ್ಯಂ ನಿಜ ಹೃದಿ ವಿಕಸಂತ ಸಂತಿ ಸಂತ ಕಿಯಂತಹ ಪಟ್ಲ ಭಾಗವತರು ರಾತ್ರಿ ಇಡೀ 2 ಗಂಟೆ 2.5 ಗಂಟೆ ನನಗೆ ಮೇಳದ ಕೆಲಸ. ಹಗಲು ಹೊತ್ತಿನಲ್ಲಿ ಅವರು ಅವರ ಫ್ಯಾಮಿಲಿ ಜೊತೆ ಇರಬೇಕಾದಂತಹ ವೇಳೆಯನ್ನು ಕಲಾವಿದರಿಗಾಗಿ ಪಟ್ಲ ಫೌಂಡೇಶನ್ನಿನ ಕೆಲಸ. ಆದ್ದರಿಂದ ಅವರು ಈ ಯಕ್ಷಗಾನ ಲೋಕದಲ್ಲಿ ಒಬ್ಬ ದೊಡ್ಡ ಸಂತ. ನಿಜರಿದ್ದಿ ವಿಕಸಂತ ಸಂತಿ ಸಂತ ಕಿಯಂತಹ ಎಷ್ಟು ಜನ ಇಂತಹ ಮಂದಿ ನಮಗೆ ದೊರಕಿಯಾರು. ಅದ್ವಿತೀಯ, ಏಕಮೇವ ಅದ್ವಿತೀಯ, ಅದು ಪಟ್ಲ ಭಾಗವತರು ಮಾತ್ರ. ಇನ್ನೊಂದು ವಿಷಯ ನನಗೆ ಬಹಳ ಖುಷಿ ಕೊಟ್ಟದ್ದೆಂದರೆ, ಈ ಸಲ ಅವರು ಕೈಗೆತ್ತಿಕೊಂಡಂತಹ ಈ ಸರ್ಕಾರಿ ಶಾಲೆ ಹಾಗೂ ವಸತಿ ಶಾಲೆಯ ವಿದ್ಯಾರ್ಥಿಗಳಿಗೆ ಯಕ್ಷ ಶಿಕ್ಷಣವನ್ನು ಅದನ್ನು ಕೊಡುವಂತಹ ಒಂದು ಅರೇಂಜ್ಮೆಂಟ್. ನಾನು ಹೈಸ್ಕೂಲಲ್ಲಿರುವಾಗ ಈ ಶಿಕ್ಷಣವನ್ನು ಪಡೆದವನು. ಅದರಿಂದ ನನ್ನ ಒಂದು ಸ್ವಂತ ಅದರ ಅನುಭವ, ಅದರಿಂದ ಎಷ್ಟು ಲಾಭವಿದೆ. ನಾನು ಚಿಕ್ಕಂದಿನಲ್ಲಿರುವಾಗ ಒಂದು ಸಭೆಯಲ್ಲಿ ಬಂದು ಮಾತಾಡುವುದೆಂದರೆ ನನಗೆ ಹೆದರಿಕೆ, ಸಭಾಕಂಪನ. ಅದೇ ಈ ಯಕ್ಷಗಾನಕ್ಕೆ ನಾನು ಬಂದ ಮೇಲೆ ಅದಿಲ್ಲ. ಈ ನಮ್ಮ ಈ ಶಿಕ್ಷಣದಲ್ಲಿಯೂ ಯಕ್ಷಗಾನ ಕಲಿತ ಮಕ್ಕಳು ಅತ್ಯುನ್ನತ ಶ್ರೇಣಿಯಲ್ಲಿ ಪಾಸಾಗ್ತಾರೆ. ಅವರು ಇನ್ನು ಮುಂದೆ ಅವರು ಒಂದು ಯಾವುದೇ ಕಂಪನಿಯ ಇಂಟರ್ವ್ಯೂಗೆ ಹೋಗುವಾಗಲೂ ಅದನ್ನು ನಿರ್ಭಯದಿಂದ ಯಾವುದೇ ಅಳುಕಿಲ್ಲದೆ ಅವರು ನಿಭಾಯಿಸಬಲ್ಲರು. ಇನ್ನು ಉದ್ಯೋಗದಲ್ಲಿರುವಾಗ ಯಾವುದೇ ಒಂದು ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಇರಲಿ, ಅದರಲ್ಲಿ ಒಂದು ಪ್ರೆಸೆಂಟೇಷನ್ ಕೊಡಬೇಕಾದ್ರೆ ಈ ಯಕ್ಷಗಾನ ಕಲಿತ ಮಕ್ಕಳು ಅದರಲ್ಲಿ ಫೇಲ್ ಆಗುವುದೇ ಇಲ್ಲ, ಅವ್ರಿಗೆ ಯಾವಾಗಲೂ ಸಕ್ಸಸ್. ಆದ್ದರಿಂದ ಈ ಪೋಷಕರಿಗೆ ನಾನು ಕಿವಿ ಮಾತು, ನಿಮ್ಮ ಮಕ್ಕಳನ್ನು ಈ ಯಕ್ಷ ಶಿಕ್ಷಣಕ್ಕೆ ನೀವು ಅನುವು ಮಾಡಿಕೊಡಿ. ಇದರಿಂದ ಅವರಿಗೆ ಜೀವನದಲ್ಲಿ ಯಾವುದೇ ಫೇಲ್ಯೂರ್ ಎಂಬುದು ಇರುವುದಿಲ್ಲ. ಕೊನೆಯದಾಗಿ ನಾನು ಒಂದು ಹೇಳುವುದಿದ್ದರೆ, ಅದು ನಾವು ಈಗ ಈ ಪಟ್ಲ ಭಾಗವತರ ಬಗ್ಗೆ ಹೇಳುವುದಿದ್ರೆ ಒಂದು ಅವರನ್ನು ನೀವೆಲ್ಲ ನೋಡಿರ್ಬೋದು. ಅಭಿವಾದನಶೀಲಸ್ಯ ನಿತ್ಯಂ ವೃದ್ಧೋಪಸೇವಿನಃ ಚತ್ವಾರಿ ತಸ್ಯ ವರ್ಧಂತೆ
ಆಯುರ್ ವಿದ್ಯಾ ಯಶೋ ಬಲಂ. ಪಟ್ಲ ಭಾಗವತರು ಯಾರು ಹಿರಿಯರು ಗುರುಗಳು ಯಾರು ಬಂದರು ವಿನೀತರಾಗಿ ವಿನಯ ಸಂಪನ್ನತೆಯಿಂದ ಅವರಿಗೆ ನಮಸ್ಕರಿಸುತ್ತಾರೆ. ವೃದ್ಧೋಪಸೇವಿನಃ ಅಂತ ಹೇಳಿದರೆ ಇಲ್ಲಿ ಈ ಕಲಾವಿದರ ಸೇವೆ ಹಗಲು ರಾತ್ರಿ ಎನ್ನದೆ ಈ ಫೌಂಡೇಶನ್ನ ಮುಖಾಂತರ ಅವರ ಸೇವೆ ಮಾಡ್ತಾ ಇದ್ದಾರೆ. ಆದ್ದರಿಂದ ಅವರಿಗೆ ಕಟೀಲು ದುರ್ಗಾ ಪರಮೇಶ್ವರಿ ಅಮ್ಮನವರು ಹಾಗೂ ಸುಬ್ರಹ್ಮಣ್ಯ ದೇವರು ಆಯುರ್ವಿದ್ಯಾ ಯಶೋ ಬಲಂ ಈ ನಾಲ್ಕನ್ನೂ ದಯಪಾಲಿಸಲಿ. ಆ ವಿದ್ಯೆ ಎಂಬುದು ನಿಮಗೆ ಗೊತ್ತಿದೆ. ಈ ಯಕ್ಷಗಾನ ಕ್ಷೇತ್ರದಲ್ಲಿ ಪಟ್ಲ ಶೈಲಿ ಎಂಬಂತಹ ಹೊಸ ಶೈಲಿಯನ್ನೇ ಒಂದು ಹುಟ್ಟು ಹಾಕಿ ಈಗ ಮೆರೆತಾ ಇದ್ದಾರೆ. ಇನ್ನಷ್ಟು ಹೊಸ ಹೊಸ ರಾಗಗಳನ್ನು ರಂಗಸ್ಥಳದಲ್ಲಿ ತರ್ತಾ ಇದ್ದಾರೆ. ಸಾಕ್ಷಾತ್ ಸರಸ್ವತಿಯೇ ಅವರ ಕಂಠದಲ್ಲಿ ಅವರು ಕೂತ್ಕೊಂಡು ಅವರಿಗೆ ಅನುಗ್ರಹ ಮಾಡ್ತಾ ಇದ್ದಾರೆ. ಯಶಸ್ಸು ಈ ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ, ಎಲ್ಲ ಜಗತ್ತಿನಾದ್ಯಂತ ಪಟ್ಲ ಭಾಗವತರ ಯಶಸ್ಸು ಕೀರ್ತಿ ಅದು ಪಸರಿಸಿದೆ. ಬಲ ಎಂಬುದು ಈಗ ಅವರು ಮಾಡುವಂತಹ ಕೆಲಸಗಳಿಗೆ ಕನ್ಯಾನ ಸದಾಶಿವ ಶೆಟ್ಟರು, ಶಶಿಧರ್ ಶೆಟ್ಟರು, ಹರೀಶ್ ಶೆಟ್ಟರು ಅಂತಹವರ ಮಹಾದಾನಿಗಳ ಬಲ ಬೆಂಬಲ ಅವರಿಗೆ ದೊರಕಿದೆ. ಅದಕ್ಕಿಂತ ದೊಡ್ಡ ಬಲ ಎಂದರೆ, ದೇವರು ಕೊಡುವ ಬಲ ಎಂದರೆ ಅದು ಆರೋಗ್ಯ. ಆ ಆರೋಗ್ಯದ ಬಲವನ್ನು ದೇವರು ಅನುಗ್ರಹಿಸಿ ಇನ್ನಷ್ಟು ಇಂತಹ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಅವರಿಗೆ ಶಕ್ತಿಯನ್ನು, ಮನಸ್ಸಿನ ನೆಮ್ಮದಿಯನ್ನು, ಆರೋಗ್ಯವನ್ನು ದೇವರು ಕರುಣಿಸಲಿ ಅಂತ ಹೇಳುತ್ತಾ, ನನ್ನಿಂದಾಗುವಷ್ಟು ಈಗ ನಾನು ಇನ್ನು ಮುಂದಿನ ವರ್ಷಗಳಲ್ಲಿಯೂ ಪಟ್ಲ ಭಾಗವತರ ಬೆಂಬಲವಾಗಿ ನಿಂತು ನನ್ನಿಂದ ಎಷ್ಟು ಆಗ್ತದೋ, ನಮ್ಮ ಕಂಪನಿಯಿಂದ ಎಷ್ಟು ಸಾಧ್ಯವಿದೆಯೋ ಅಷ್ಟು ನನ್ನ ಕಾಂಟ್ರಿಬ್ಯೂಷನ್ ಅದು ಈ ಪಟ್ಲ ಫೌಂಡೇಶನ್ನಿಗೆ. ಇದಕ್ಕಿಂತದ್ದು ಅರ್ಹ ಇನ್ನೊಂದು ಟ್ರಸ್ಟ್ ಬೇರೊಂದಿಲ್ಲ. ಇದೇ ಅರ್ಹವಾದಂತಹ ಯೋಗ್ಯವಾದಂತಹ ಫೌಂಡೇಶನ್. ಯಕ್ಷಗಾನ ಕಲಾವಿದರ ವೃತ್ತಿ ಅಂದರೆ ಬಹಳ ಕಷ್ಟದ ವೃತ್ತಿ. ಅಂತಹ ಕಲಾವಿದರಿಗೆ ನಾವು ಇನ್ನಷ್ಟು ಸಹಕಾರವನ್ನು, ಅದರ ನಮ್ಮಿಂದ ಆದಷ್ಟು ಒಂದು ಬೆಂಬಲವನ್ನು ಕೊಡೋಣ ಅಂತ ಹೇಳುತ್ತಾ, ಈ ಸನ್ಮಾನವನ್ನು ಮಾಡಿದ್ದಕ್ಕಾಗಿ ಅವರಿಗೆ ಕೃತಜ್ಞತೆ. ಎಲ್ಲ ಪದಾಧಿಕಾರಿಗಳಿಗೂ ನಾನು ಧನ್ಯವಾದಗಳನ್ನು ಹೇಳ್ತೇನೆ, ಕೃತಜ್ಞತೆಗಳನ್ನು ಹೇಳ್ತೇನೆ, ಕಾರ ಜೋಡಿಸುತ್ತೇನೆ. ಶ್ರೀರಾಮ್ ದಿವಾಕರ್ ರಾವ್ ಅವರು ಅವರ ಪೂರ್ಣ ಸಹಕಾರವನ್ನು ಪಟ್ಲ ಟ್ರಸ್ಟಿಗೆ ನೀಡ್ತೇನೆ ಅಂತ ಹೇಳ್ತಿರುವಾಗ ಅವರ ಬೆನ್ನ ಹಿಂದೆ ಇದ್ದಂತಹ ಅವರ ಶ್ರೀಮತಿಯವರು ತಲೆ ಆಡಿಸಿದ್ದನ್ನು ನೀವೆಲ್ಲ ಗಮನಿಸಿರಬಹುದು. ಅವರಿಬ್ಬರಿಗೆ ಎದುರುಬದೆ ಇವರು ಹೇಗೂ ನಮ್ಮ ಜೊತೆಯಲ್ಲೇ ಇರುವವರು. ಪ್ರತಿ ವರ್ಷ ಪಟ್ಲ ಸಂಭ್ರಮದ ಸಭಾ ಕಾರ್ಯಕ್ರಮದಲ್ಲಿ ಬೆಳಿಗ್ಗೆ ಬಂದವರು, ಕಾರ್ಯಕ್ರಮ ಪೂರ್ತಿ ಇರುವವರು ದಿವಾಕರ್ ರಾವ್ ಅವರು. ಅವರೊಂದಿಗೆ ಅವರ ಶ್ರೀಮತಿಯವರ ಪೂರ್ಣ ಸಹಕಾರ ನಮ್ಮ ಟ್ರಸ್ಟಿಗಿದೆ. ಈಗ ಚಪ್ಪಾಳೆ ತಟ್ಟಬೇಕಾದದ್ದು ನೀವು ಶ್ರೀಮತಿ ಶೈಲಾ ದಿವಾಕರ್ ಅವರಿಗೆ. ಧನ್ಯವಾದಗಳು. ಬಂಧುಗಳೇ, ದಿವಾಕರ್ ರಾವ್ ಹೇಳಿದ್ದು ಮಾತ್ರ ಅಲ್ಲ, ಸುಮಾರು 80 ಲಕ್ಷ ರೂಪಾಯಿಯವರೆಗೆ ಅವರ ಎಕ್ಸ್ಕ್ಲೂಸಿವ್ ನೆಟ್ವರ್ಕ್ ಕಂಪನಿಯಿಂದ ನಮಗೆ CSR ಫಂಡ್ನ ಮೂಲಕ ನಮ್ಮ ಫೌಂಡೇಶನ್ಗೆ ದೇಣಿಗೆ ನೀಡಿದಂತಹ ನಮ್ಮ ಪೋಷಕರವರು, ಅವರಿಗೆ ಅಭಿನಂದನೆಯನ್ನು ಅರ್ಪಿಸುತ್ತಾ, ನಮ್ಮ ಈ ಸಲದ ಕಾರ್ಯಕ್ರಮದ ಮುಖ್ಯ ಅಭ್ಯಾಗತರಾಗಿ ಸ್ವಾತಿ ಗ್ರೂಪ್ಸ್ ಹೋಟೆಲ್ನ ಮಾಲಕರಾದಂತಹ ಗೋಪಾಲ್ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಹೃತ್ಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ ಸರ್. ಆನಂತರ ಅವರ ಸಹೋದರ ಅವರು ನಮ್ಮ ಜೊತೆ ಸೇರಿಕೊಂಡಿದ್ದಾರೆ, ಶ್ರೀನಿವಾಸ್ ಶೆಟ್ಟರವರು. ಅವರನ್ನು ಕೂಡ ಹೃತ್ಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಇನ್ನು ಸನ್ಮಾನಗಳ ಕಾರ್ಯಕ್ರಮ ಮುಗಿಯಿತು. ಇನ್ನು ಅಶಕ್ತರಿಗೆ ಧನ ಸಹಾಯ ನೀಡುವಂಥ ಕಾರ್ಯಕ್ರಮ ಮತ್ತೆ ನಡೆಯುತ್ತದೆ. ಅದಕ್ಕಿಂತ ಮುಂಚೆ ಗದಾ ಭೂಷಿತ ಭೂಷಣಾಢ್ಯಂ ಶ್ರೀಪಾದರಾಜಂ ಶರಣಂ ಪ್ರಪದ್ಯೆ. ಯತ್ರ ಯತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ ಬಾಷ್ಪವಾರಿ ಪರಿಪೂರ್ಣಲೋಚನಂ ಮಾರುತಿಂ ನಮತ ರಾಕ್ಷಸಾಂತಕಂ. ಜೈ ಹನುಮಾನ್, ಜೈ ಹನುಮಾನ್, ಜೈ ಹನುಮಾನ್. ಪ್ರೀತಿದ ಭಗವದ್ಭಕ್ತರೇ, ಒರಿ ಬಿಗ್ ಬಾಸ್ ಬರಿಯರ ಉಂಡು, ಒರಿ ಬಿಗ್ ಬಾಸ್ ನಮ್ಮೊಟ್ಟಿಗೆ ತಿರುಗೊಂದುಲೇರು ಮುಲ್ಪ ಸತೀಶ್ ಪಟ್ಲನೇ ಆನೆ ಬಿಗ್ ಬಾಸ್ ಮನೆಯರೆ ಯಕ್ಷಲೋಕದ ಬಿಗ್ ಬಾಸ್ ಖಂಡಿತ ಈಗ ಒಪ್ಪುಂಡು ಒಂದು ಹೆಂಗೆ ತೋಜುಂಡು. ಒಂಜಾತೆ ಒಂಜಿ ಕಲಾವಿದನ ಮನಸ್ಸು ಎಂಚೊಂಡು ಒಂಜಾತೆ ಸಮಾಜದ ಕಟ್ಟ ಕಡೆ ವ್ಯಕ್ತಿ ಎಂದುಲೇರ್ತ ಅಕ್ಲೆಗಳು ಒಂಜಾತ ಉಪಕಾರ ಒಂಜಿ ಮನಸ್ಸುಂಡತ ಅವು ಬಾರಿ ಒಪ್ಪಿಗೆದ ವಿಚಾರ ಅಂದು ಅಂತೀರಿ ಉಣ್ಬೆ.
ಕಲಾವಿದರಿಗೆ ಮಾತ್ರಿಗಳಂಚಿನ ಮನಸ್ಸು ಬರಂದು ಯಾನು ಕಲಾವಿದಾಂಡ ಯಾರಂದೇನ ಪಿರೋಡು ಬಂಗದ ಕಲಾವಿದರಿಗೆ ಅಂದಾಲನ ಬೆರಿ ಮುಳ್ಳ ಆವಳ್ಯ ಅಂದ್ ಒಂಜಾತಿ ಮಲ್ಲ ಪ್ರಯತ್ನ ಮನ್ಪೊಂಜಿ ಕಾರ್ಯೋಡು ಯಶಸ್ಸು ಆಯ್ನಂಚಿನ ಪಟ್ಲ ಕಂಡೋಡು ಎಡ್ಡೆ ಬುಳೆದೆ ಪೊಳಿ ಒಂದೊಂಜಿ ಪಾತೆರ ಉಂಡು ಪಟ್ಲಾಡು ಮಾತು ಎಂಚಂದ್ಕೆಂಡ ಮೂಜಿ ಬುಳೆಲ್ಲ ಒಂಜೇ ಬುಳೆಟಿ ಬರ್ಪಣಿಗೆ ಅವು ಬಹುಶಃ ಈ ಪಟ್ಲ ಗುತ್ತದ ಈ ಬುಳೆ ಬೈದನಂದು ಈ ಯಕ್ಷಲ ಕೂಡ ಒಂಜಿ ಬುಳೆ ಬೈದನಂದು ಪಣ್ಯರೆ ನೆನಾತ್ ಸಂತೋಷ ಆವೊಂದು ಉಂಡೆ ತನಕ ದಾಲಂಡ ಬತ್ತನೇನು ಸಮಾಜ ಕುರ್ದು ದಾಲಂಡ ಮನ್ಪೊಳ್ಯ ಅಂದು ಈ ಸತ್ಯದ ಬೇತೆ ಬೇತೆ ಕಂಬಳದ ಬಗ್ಗೆ ಎಟ್ಲ ಒಂಜಿ ಆತು ನೆನಪುದಿ ಒಂದು ಅಕ್ಲೆಗ್ಲ ಒಂಜಿ ಆತು ಸೇವೆ ಬೇತೆ ಬೇತೆ ಭಾಗದ ಬಂಗದ ಕಲಾವಿದರ ನಾಡ್ದು ಬಂಗದ ಕ್ಲೀನ್ ನಾಡ್ದು ಒಂಜಿ ಆತು ಸಮಾಜಮುಖಿಯಾದ ಸೇವೆ ಮಲ್ಪನಂಚಿನ ಟ್ರಸ್ಟ್ ಒಂಜಿ ಅಭಿನಂದನೆ ಪಣ್ಯರೆ ನಾನು ಸಂತಸ ಪಡೆಪ ಅಭಿನಂದನೆ ಖಂಡಿತವಾದೆಲ್ಲ ಪನೋಡು ಇನ್ನಿತ ಎಡ್ಡೆ ಒಂಜಿ ಸಂದರ್ಭಡು ನಮ್ಮ ಮಾತ ಮುಲ್ಪ ಸೇರೊಂದುಲ್ಲ ಇನ್ನಿಟ್ಟು ಪಾತ್ರ ಹಿಡಿದಲ್ಲ ಅನುಭವ ಒಂದು ಪೆರೆ ಹೆಚ್ಚ ತೋಜೊಂದು ಉಂಡು ನಂಗೆ ಮುಲ್ಪ ಒಂಜಿ ಮೈಟ್ ದಾನಿಗಳು ಮಾತು ತೋಡು ಅಂದಾಂಡ ಪಟ್ಲ ಫೌಂಡೇಶನ್ದ ಈ ಸಂಭ್ರಮಗು ಬರಡು ಏತು ಜನ ದಾನಿಗಳು ಇರಂತೋಳಿ ನಂಗೆ ಮಾತ ಬೇತೆ ಬೇತೆ ರೀತಿಯಲ್ಲಿ ದಾನ ಬುದ್ಧಿದಾಗೇನು ತೋಡು ಅಂದಾಂಡ ಈ ಸಂಭ್ರಮಗಳು ಬಲೆ ಎಂದಿ ನೆನಾತು ನಮ್ಮ ಪರಡು ಅಂದಾಂಡ ಯಕ್ಷಗಾನ ನೆನಪಿನವು ಒಂಜಿ ರೀತಿದ ಯಕ್ಷಗಾನ ಎಂದರೆ ಅದೊಂದು ಸಂಸ್ಕೃತಿ ಇಂದು ಒಂಜಿ ಸಂಸ್ಕೃತಿ ಐಟು ಒಂಜಿ ರೀತಿದ ಬದುಕುಗೊಂಜಿ ಪಾಠ ಉಂಡು ಯಕ್ಷಗಾನದ ಮೂಲಕ ಯಕ್ಷಗಾನದ ಪ್ರಸಂಗುಡು ಇತ್ತೇನೆ ಪಂಡಿರು ಸಮ್ಮಾನದ ತೊನ್ನಕ್ಲನ ಕೊಂಡದಗಳು ಯಾರು ಪಂಡ ಪಾತ್ರೆಡೆ ಅರ್ಥ ಆದಪ್ಪು ನಂಗೆ ಎಂಚ ಉಂಡು ಅಂತ ಒಂಜಾತು ಬೇತೆ ಬೇತೆ ವಿಚಾರಗಳೇನು ತೆರೆಯುಂಡು ಅಂದಾಂಡ ಯಕ್ಷಗಾನ ಒಂಜಿ ಬದುಕುಗೊಂಜಿ ಬೊಲ್ಪು ಗುರ್ಪುಂಡು ಖಂಡಿತವಾದಲ್ಲ ಅವು ಸತ್ಯ ಅಂದು ತೆರೆಯೋನುಡು ನಮ್ಮ ಏನಿತ್ತ ಈ ಕಾಲಘಟ್ಟಡು ನಮ್ಮ ಮಾತು ಉಳ್ಳ ಸಮಾಜನುವರ ತಿರುಗದು ತೂಪುನಂಚಿನ ಅಗತ್ಯತೆ ಎಲ್ಲ ಉಂಡು ಎಂಚ ಉಂಡು ಸಮಾಜ ಅಧಿಕಾರ ದುಡ್ಡು ಪಗೆ ದರ್ಪ ಕೋಪದ ಬಲೊಟು ಲೋಕನು ಗೆಲ್ಪುನವು ಕನತ ಗಂಟು ಪ್ರೀತಿದ ಬಲೊಟಾತೆ ಲೋಕನೇ ಗೆಲ್ತೋ ನೋಡಿ ಇಂತಿ ಬಹುಶಃ ಈ ಪ್ರೀತಿದ ಗುಟ್ಟು ಸತೀಶ ಪಟ್ಲಾಡು ಉಂಡು ಒಂದು ನಾನು ತೀರಿ ಉಂಡು ಅಂಚಾದ ಜಗತ್ತನ್ನು ಗೆಲ್ಲು ನಂಚಿನ ಒಂದು ಗೆಂದು ನಂಚಿನ ಒಂಜಿ ಸಾಮರ್ಥ್ಯ ಉಂಡು ಒಂದು ನಮ್ಮ ತಿರುನೊಳಿ ಮತ್ತೆಲ್ಲ ಬರ್ಪುಂಡು ಪೋಪುಂಡು ಅಂಡ ಮಲ್ಪನ ಕಾರ್ಯದ ಪಿರವುಡು ಸತೀಶ್ ಪಂಪುಣ ಎಂಚಾಂದಿಕೆಂಡ ನಡಪವಣ ಇವರಿ ಉಳ್ಳಿ ಅವು ನಡಪಾವೇನಿನ ಆ ಭಾವನೆ ಅರ್ಪಣಾ ಭಾವನೆ ಉಂಡಾತ ಐಡ್ದಾದ ಅವು ಯಶಸ್ಸಾರೆ ಕಾರಣದಾತನ ನಮ್ಮ ತೆರೆಯ ನೋಡಿ ಎಡ್ಡೆ ಸಂದರ್ಭಡು ನಮ್ಮ ಮಾತುಲ್ಲ ಪಾತೆರೊಂದು ಯಾನು ಹೆಚ್ಚಿಗೆ ಸಮಯ ದೆಪ್ಪುಜಿ ಇಂಕ್ಲ ಸಂತೋಷ ಆತನ ಪಟ್ಟುಣೆರೆ ನಾನು ಬೈದೆ ಪಟ್ಲದಕ್ಲಿನ ಪಟ್ಟುಣ ಕರೆಡು ನಮ್ಮ ಮಾತ ಸೇರುಂಡು ದಾಂಡ ನಿಜವಾಯಿನ ಅರ್ಥಪೂರ್ಣವಾಯಿನ ಕಾರ್ಯಲ್ಪ ಸಂಭ್ರಮ ಸಂಪನ್ನತೆ ಆಪುಣ ಒಂದು ಪಂಡೊಂದು ಕಾಂಡೆಡ್ದು ಕಾರ್ಯಕ್ರಮ ನಡತೊಂದುಂಡು ಬೇತೆ ಬೇತೆ ರೀತಿಯ ಕಾರ್ಯಕ್ರಮ ಮಂದೊಂದುಲೇರು ಪರಂಪರೆದ ವಿಷಯಗಳನ್ನು ಮಲ್ಪಕೊಂಡತನ ಬಾರಿ ಸಂತೋಷದ ವಿಚಾರ ಯಕ್ಷಗಾನ ನೆನಪಿನ ಒಂಜಿ ಚೌಕಟ್ಟದ ಉಳ ಹಿಡಿತನ ಎಂಚ ಅಂದಿ ಬದುಕಲ್ಲ ಒಂಜಿ ಚೌಕಟ್ಟದ ಉಳಾಡಿ ಇತ್ತನ ಎಂಚ ಅಂದೆ ರಾಮಾಯಣದ ಉಳಾಡಿ ಒಂಜಿ ಪಾತೆರ ಉಂಡು ಒಂಜಿ ಲಕ್ಷ್ಮಣ ರೇಖೆ ಉಂಡು ಬಹುಶಃ ಈ ಪಟ್ಲ ಫೌಂಡೇಶನ್ ದಕ್ಲ ಆ ಲಕ್ಷ್ಮಣ ರೇಖೆಯನ್ನು ಒಂದು ಕಾರ್ಯ ಮಲ್ತೊಂದು ಪೇರು ಅಂಚಾದವು ಯಶಸ್ಸಾತನೆ ಅಂತ ಪಂಡು ನೆನ ಪಾತೆರ ಅಂತವೆ ಅವಧೂತ ಚಿಂತನ್ ಗುರುದೇವದ ಯಕ್ಷ ಪಟ್ಲ ಫೌಂಡೇಶನ್ ಕಾರ್ಯಕ್ರಮ 2024 ನಿಜವಾಗಿ ಯಕ್ಷಗಾನಕ್ಕೆ 500 ವರ್ಷದಕ್ಕಿಂತ ಹೆಚ್ಚಿಗೆ ಚರಿತ್ರೆ ಇದೆ ಅಂತ ಹೇಳ್ತಾ ಇದ್ದಾರೆ. ಸರಿಯಾದ ಒಂದು ನಿರ್ಧಾರದ ಒಂದು ಸಂಖ್ಯೆ ಯಾರಿಗೂ ಗೊತ್ತಿಲ್ಲ. ಆದರೆ ಈ 500 ವರ್ಷದಿಂದ ಎಷ್ಟೋ ಜನ ಕಲಾವಿದರು ಬಂದಿರ್ಬೋದು. ತಮ್ಮ ಪಟ್ಲ ಸತೀಶ್ ಅಂತ ಕಲಾವಿದರು ಯಾರೂ ನಮಗೆ ಇಷ್ಟವರೆಗೆ ಈ ಒಂದು ಒಳ್ಳೆಯ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ, ಯಾಕಂತ ಹೇಳಿದರೆ ಇದು ಅಷ್ಟು ಸುಲಭದ ಕಾರ್ಯಕ್ರಮ ಅಲ್ಲ. ಈ ಕಾರ್ಯಕ್ರಮ ಮಾಡಬೇಕಿದ್ರೆ ದೈವಾನುಗ್ರಹ ಬೇಕು. ಹಾಗಾಗಿ ಆ ದೈವಾನುಗ್ರಹದಿಂದ ಪಟ್ಲ ಸತೀಶ್ ಶೆಟ್ಟರವರು ಇವರು ಇಷ್ಟೊಳ್ಳೆ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಇದು ಯಕ್ಷಗಾನದ ಚರಿತ್ರೆಯಲ್ಲಿ ಒಂದು ಹೊಸ ಯುಗವನ್ನು ಮಾಡಿದ್ದಾರೆ. ಇದು ಸುವರ್ಣಾಕ್ಷರದಲ್ಲಿ ಬರೀಬೇಕಾದಂಥದ್ದು. ಪಟ್ಲ ಸತೀಶ್ ಶೆಟ್ಟರ ಒಂದು ಹೆಸರನ್ನು ಸುವರ್ಣಾಕ್ಷರದಲ್ಲಿ ಬರೀಬೇಕಾಗಿದೆ. ಯಾಕಂತೇಳಿದರೆ ಇನ್ನು ಮುಂದೆ ಇಂಥ ಒಬ್ಬ ಕಲಾವಿದ ನಮಗೆ ಸಿಗ್ತಾರೋ ಇಲ್ಲೋ ಗೊತ್ತಿಲ್ಲ, ಸಿಕ್ಕಿದ್ರು ಕೂಡ ಇಂಥ ಒಂದು ಒಳ್ಳೆ ಕಾರ್ಯಕ್ರಮ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ. ಯಾಕಂತೇಳಿದರೆ ನಿಮಗೆಲ್ಲ ಗೊತ್ತಿದೆ, ಮಹಾಭಾರತದಲ್ಲಿ ಅರ್ಜುನನ ನೆನೆಸ್ಕೊಂಡಿದ್ದಾನೆ, ರಾಮಾಯಣದಲ್ಲಿ ಹನುಮಂತನ ಎಣಿಸ್ಕೊಂಡಿದ್ದಾನೆ. ಹಾಗೆ ಈ ಯಕ್ಷಗಾನದಲ್ಲಿ ದೇವರು ನಮಗೆ ಪಟ್ಲಂತ ಒಂದು ವ್ಯಕ್ತಿನನ್ನು ಕೊಟ್ಟಿದ್ದಾರೆ. ಇಂಥ ವ್ಯಕ್ತಿಗಳು ನಮಗೆ ಬೇಕು. ಯಾಕಂತೇಳಿದರೆ 20 ವರ್ಷಕ್ಕೆ ಅವರಿಗೆ ಆ ಯಜಮಾನಿಕೆ ಕೊಟ್ಟಿದ್ದಿದ್ರೆ ತೊಂದರೆ ಇರ್ತಿತ್ತು. ಮನುಷ್ಯನಿಗೆ 30ರಿಂದ
50 ವರ್ಷದವರೆಗೆ ಸಿಗುವಂಥ ಒಂದು ಆ ಸರಿಯಾದ ಒಂದು ಕಾಲಕ್ಕೆ ದೇವರು ಅನುಗ್ರಹ ಕೊಟ್ಟಿದ್ದಾನೆ. ಇದು ಎಲ್ಲರಿಗೂ ಸಿಗೋದಿಲ್ಲ. 60ರ ನಂತರ ಸಿಕ್ಕಿದ್ದಿದ್ರೆ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು. ಹಾಗಾಗಿ ಈ ಒಂದು ಒಳ್ಳೆ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಅವರಿಂದ ನಾವು ಪ್ರೇರಣೆ ಆಗಿದ್ದೇವೆ. ಎಲ್ಲ ಕಡೆಯಲ್ಲಿ ಘಟಕ ಮಾಡಿದ್ದಾರೆ. ಹೈದರಾಬಾದಲ್ಲಿ ಈಗ 4 ವರ್ಷದಿಂದ ಘಟಕ ಮಾಡ್ತೇನೆ ಅಂತ ಹೇಳ್ತಿದ್ದಾರೆ. ಆದರೆ ಅನಾನುಕೂಲದಿಂದ ಬರಲಿಕ್ಕೆ ಆಗ್ತಿಲ್ಲ. ಪ್ರತಿ ವರ್ಷ 1 ಲಕ್ಷ ತೆಗೆದಿಟ್ಟಿದ್ದೇವೆ, 4 ಲಕ್ಷ ಆಗಿದೆ. ಅವರು ಈ ವರ್ಷ ಬಂದರೆ ಅದಕ್ಕೊಂದು ಸೇರಿಸಿ 5 ಲಕ್ಷ ನಾವು ಕೊಡ್ತಾ ಇದ್ದೇವೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ 2 ಮಾತು ಆಡಲಿಕ್ಕೆ ನನಗೆ ಅವಕಾಶ ಕೊಟ್ಟ ಎಲ್ಲ ಪಟ್ಲ ಫೌಂಡೇಶನ್ ಅವರೆಲ್ಲರಿಗೂ ನಾನು ಅಭಿವಂದನೆ ತಿಳಿಸ್ತಾ, ಆದರೆ ಒಂದು ಬೇಡಿಕೆ ಇಡ್ತಾ ಇದ್ದೇನೆ. ಒಂದು ಪಟ್ಲ ಫೌಂಡೇಶನ್ ಒಂದು ಬಿಲ್ಡಿಂಗ್ ಆಗಬೇಕು, ಬಿಲ್ಡಿಂಗ್ ಬೇಕು, ಸ್ವಂತ ಒಂದು ಬಿಲ್ಡಿಂಗ್ ಬೇಕು. ನಂತರ ಅದು ನಡೀಲಿಕ್ಕೆ ಒಂದು ಬಿಲ್ಡಿಂಗ್ ಬೇಕಾಗುತ್ತೆ, ಬಾಡಿಗೆ ಬರುವಂಥದ್ದು. ಯಾಕಂದರೆ ಬ್ಯಾಂಕಲ್ಲಿ ದುಡ್ಡು ಜಮಾ ಇಟ್ಟರೆ ಇನ್ನು ಹೆಚ್ಚಿಗೆ ಬಡ್ಡಿ ಬರೋದಿಲ್ಲ. ಯಾಕೆ ಬಾಡಿಗೆ ಸಿಟಿಯಲ್ಲೆಲ್ಲರೂ ಒಂದು ಬಿಲ್ಡಿಂಗ್ ತೊಗೊಂಡು ಬಾಡಿಗೆ ಕೊಟ್ಟರೆ ಬಾಡಿಗೆ ಜಾಸ್ತಿ ಬರುತ್ತೆ ಅಂತ ಹೇಳ್ತಾ, ಇದೊಂದು ಯಕ್ಷ ಫೌಂಡೇಶನ್ಗೆ ಎಂದು ಕಡಿಮೆ ಅಲ್ಲ ಮಾಡಲಿಕ್ಕೆ. ಯಾಕಂತೇಳಿದರೆ ನಾನು 1 ವಾರದಿಂದ ಕೆಳಗೆ ಅವ್ರಿಗೆ ಫೋನ್ ಮಾಡಿದ್ದೇನೆ. ಅವ್ರು ತುಂಬ ತಲೆಬಿಸಿಯಲ್ಲಿದ್ದರು ಪಾಪ ಈ ಒಂದು ಕಾರ್ಯಕ್ರಮ ಮಾಡಲಿಕ್ಕೋಸ್ಕರ. ನಾನು ಅದೇ ಹೇಳ್ತೇನೆ, ಯಾರೇ ಆಗಲಿ ತಲೆಬಿಸಿಯನ್ನು ಮನೆ ಒಳಗೆ ಹೋಗಿ ಅಂಗಿ ಕಳಚಿ ಹೇಗೆ ಇಡ್ತೇವೋ ನಮ್ಮ ತಲೆಬಿಸಿಯನ್ನು ಕಳಚಿ ಇಟ್ಟರೆ ಮಾತ್ರ ನಾವು ನಾಳೆ ಸಕ್ಸಸ್ ಮಾಡಲಿಕ್ಕೆ ಸಾಧ್ಯ. ಇಲ್ದಿರ ಸಕ್ಸಸ್ ಮಾಡಲಿಕ್ಕೆ ಆಗೋದಿಲ್ಲ. ನಾವು ಒಳ್ಳೆಯ ರೀತಿಯಿಂದ ಇದಿರುವಾಗಲೇ ಅದನ್ನು ಮಾಡಲಿಕ್ಕೆ ಆಗುತ್ತೆ. ನಾವು ತಲೆಬಿಸಿ ಮಾಡ್ಕೊಂಡು ಅಥವಾ ಏನಾದರೂ ಒಂದು ಜ್ವರನೋ ಏನಾದರೂ ಬಂದರೆ ಆ ಒಂದು ಕಾರ್ಯಕ್ರಮ ಸಕ್ಸಸ್ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಪ್ರತಿಯೊಬ್ಬರಿಗೂ ಹೇಳೋದು ಹಾಗೆ, ನಾನೊಂದು ಬಿಸ್ನೆಸ್ ಮ್ಯಾನು. ನಾನು ಏನಿದ್ರು ಮನೆ ಒಳಗೆ ಹೋದ ಕೂಡಲೇ ಅಂಗಿ ಬಿಚ್ಚಿದ ಕೂಡಲೇ ತಲೆ ಬಿಸಿಯಲ್ಲೇ ಬಿಚ್ಚಿ ಬಿಡ್ತೇನೆ. ಇಲ್ದಿದ್ರೆ ಅದು ಆ ಬಿಸಿ ಉಳಿದು BP ಆಗುತ್ತೆ, BP ಬಂದು ಶುಗರ್ ಆಗುತ್ತೆ, ಒಂದಕ್ಕೊಂದು ನಮ್ಮ ಆರೋಗ್ಯ ಹಾಳು ಮಾಡ್ತದೆ. ಹಾಗಾಗಿ ಪಟ್ಲ ಅಂತವರು ನಮಗೆ ಕೊಟ್ಟಿದ್ದಾರೆ ಯಕ್ಷಗಾನಕ್ಕೆ. ಎಷ್ಟೋ ಜನಿಗೆ ಇವರು ಕಲ್ಪವೃಕ್ಷ ಆಗಿದ್ದಾರೆ. ಹಾಗಾಗಿ ಇಂಥವರು ನಮಗೆ ಬೇಕಂತ ಹೇಳ್ತಾ, ವೃಕ್ಷಕ್ಕೆ ನೀರು ಗೊಬ್ಬರ ಹಾಕುವವರು ಕೃಷ್ಣಮೂರ್ತಿ ಮಂಜ ಅವರಂತಹ ಸಹೃದಯಿಗಳು. 4 ಲಕ್ಷ ಆಗಿದೆ ಅಂತ ಹೇಳಿದರು. ಇನ್ನು 1 ಲಕ್ಷ ಸೇರಿದರೆ ಶ್ರೀದೇವಿ ನಿಲಯ ಪಟ್ಲಾಶ್ರಯದ ಒಂದು ಮನೆ ಆಗ್ತದೆ. ಪಟ್ಲಾಶ್ರಯ ಯೋಜನೆ ಅಡಿಯಲ್ಲಿ ಸುಮಾರು 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಲಾವಿದರಿಗಾಗಿ 20 ಮನೆಗಳ ಸಂಪೂರ್ಣ ಮೊತ್ತವನ್ನು ಕೀರ್ತಿಶೇಷ RS ಹನುಮಂತರಾವ್ ಮತ್ತು RH ಉಷಾ ದಂಪತಿಗಳ ಸ್ಮರಣಾರ್ಥ ಶ್ರೀ RS ಶಾರದಾ ಪ್ರಸಾದ್ ಮತ್ತು ಶ್ರೀಮತಿ ನಳಿನಿ ಪ್ರಸಾದ್ ದಂಪತಿಗಳು ಅವರು ನಮಗೆ ನೀಡುವವರಿದ್ದಾರೆ. ಪ್ರೊಫೆಸರ್ ML ಸಾಮುಗ ಮತ್ತು ಶ್ರೀಮತಿ ಪ್ರತಿಭಾ L ಸಾಮುಗ ಅವರು ನೀಡಿದಂತಹ ಮಲ್ಪೆಯ ಆ ಸ್ಥಳದಲ್ಲಿ 20 ಮನೆಗಳು ನಿರ್ಮಾಣ ಆಗುವುದಕ್ಕಿದೆ. ಇದು ಪಟ್ಲಾಶ್ರಯ ಯೋಜನೆಯ ಒಂದು ಹೆಗ್ಗುರುತು. ಬಂಧುಗಳೇ, ಅಮೇರಿಕಾದ ನ್ಯೂಯಾರ್ಕಿನ ಪುತ್ತಿಗೆ ಶಾಖಾ ಮಠದ ಆವರಣದಲ್ಲಿ ಒಂದು ಆ್ಯಪಲ್ನ ಮರ ಇದೆ. ಆ ಮರದ ಹಿನ್ನೆಲೆ ಏನು ಅಂತ ತಿಳ್ಕೊಳ್ಬೇಕಿದ್ರೆ ಯೋಗೀಂದ್ರ ಭಟ್ ಉಳಿಯವರು ನಮ್ಮ ಮುಂದೆ ಬರಬೇಕು. ಶಿಖಾಬಂಧತ್ತಯೋಪೇತಂ ಭೈಷ್ಮೀ ಮಧ್ವಕರಾರ್ಚಿತಂ ಶ್ರೀ ಗುರುಭ್ಯೋ ನಮಃ. ವೇದಿಕೆಯಲ್ಲಿ ವಿರಾಜಿಸ್ತಾ ಇರುವಂತಹ ಪೂಜ್ಯ ಸ್ವಾಮೀಜಿಯವರಿಗೆ ವಂದನೆಗಳು. ಹಾಗೆ ಎಲ್ಲ ಗಣ್ಯರು, ದಾನಿಗಳು, ಅಭಿಮಾನಿಗಳು, ಹಾಗೆ ಎಲ್ಲ ಸೇರಿದಂತಹ ಸಭಿಕರಿಗೂ ಕೂಡ ಅಭಿನಂದನೆಗಳು. ಈಗ ತಾನೇ ನವನೀತ್ ಶೆಟ್ಟರು ಒಂದು ಮಾತು ಹೇಳಿದರು, ಅಮೇರಿಕಾದಲ್ಲಿ ಆ್ಯಪಲ್ ಗಿಡ ಬೆಳೀತಾ ಇದೆ ಅಂತ ಹೇಳಿ. 2019ನೇ ಇಸವಿಯಲ್ಲಿ ವಿದೇಶದಲ್ಲಿಯೂ ಕೂಡ ಅವರಿಗಿರುವಂತಹ ಅಭಿಮಾನಿಗಳನ್ನು ಎಲ್ಲರನ್ನು ಒಟ್ಟು ಸೇರಿಸಿ ಘಟಕದ ಶಾಖೆಯ ಆರಂಭ ಅಲ್ಲಿಯೂ ಆಗಿತ್ತು. ಅದರ ನೆನಪಿಗೆ ನೆಟ್ಟಂತಹ ಗಿಡ ಇವತ್ತದು ಹಣ್ಣು ಕೊಡ್ತಾ ಇದೆ. ಅದರ ಫೋಟೋಗಳನ್ನು ಕೂಡ ಬಹಳ ಮಂದಿ ಶೇರ್ ಮಾಡಿಕೊಂಡಿದ್ದಾರೆ. ಅಂದರೆ ಚಿಕ್ಕದಾಗಿ ಬೆಳೆದಂತಹ ಗಿಡ ಅದು ಹೆಮ್ಮರವಾಗಿ ಫಲವನ್ನು, ನೆರಳನ್ನು, ಎಷ್ಟೋ ಜೀವಜಾತಗಳಿಗೆ ಆಶ್ರಯವನ್ನು ಕೊಡುವಂಥದ್ದು ನಾವು ಪ್ರಕೃತಿಯಲ್ಲಿ ಕಾಣುವಂತಹ ಸಹಜ ಸೌಂದರ್ಯ. ಒಂದು ಮಾತು ನೆನಪಿಸಿಕೊಳ್ಳಬೇಕು, ನಾವು ಎಲ್ಲರೂ ಕೂಡ ಒಂದೊಂದು ರೀತಿಯ ಒಂದು ವ್ಯವಸ್ಥೆಯಲ್ಲಿ ಹುಟ್ಟಿ ಬಂದಿದ್ದೇವೆ. ಬದುಕು ನಮ್ಮ ಆಯ್ಕೆ ಅಲ್ಲ. ಯಾರಾದರೂ ಎಲ್ಲಿ ಹುಟ್ಟಿ ಬರಬೇಕು ಅಂತ ನಮ್ಮನ್ನು ಕೇಳಿದವರಿದ್ದಾರೆ? ಯಾವ ರೀತಿಯ ನಿಮಗೆ ರೂಪ ಬೇಕು, ಎಂತಹ ಧ್ವನಿ ಬೇಕು, ಎಂತಹ ಸಂಸಾರದಲ್ಲಿ ಯಾವ ದೇಶದಲ್ಲಿ ಹುಟ್ಟಬೇಕು ಅಂತ ನಮ್ಮನ್ನು ಕೇಳಿದವರಿದ್ದಾರೆ? ಅದೆಲ್ಲವೂ ಕೂಡ ದೈವದತ್ತವಾದಂತಹ ಒಂದು ಭಾಗ್ಯ ಅಂತ ಹೇಳ್ಬೋದು. ನಮಗೆ ರೂಪವಾಗಲಿ,
ಸ್ವರವಾಗಲಿ ಅದೆಲ್ಲವೂ ಕೂಡ ದೇವರು ಕೊಟ್ಟಂತಹ ಅನುಗ್ರಹ. ಸಾಧನೆ ಮಾಡಲಿಕ್ಕೆ ಬಂದಿದ್ದೇವೆ. 1000ರಲ್ಲಿ ಒಬ್ಬರಿಗೆ ಮಾತ್ರ ಇತರರ ಕಷ್ಟಗಳನ್ನು ಕಂಡು ಮರುಗಿ ಅದಕ್ಕೆ ಸಹಾಯ ಮಾಡುವಂತಹ ಬುದ್ಧಿ ಬರ್ತದಂತೆ. ದಾತ ಸಹಸ್ರೇಶು ಭವತಿ ಮಾನವ ಅಂತ ಹೇಳಿ ಅಂತಹ ಅಪೂರ್ವವಾದಂತಹ ಹೃದಯವನ್ನು ಪಡೆದಂತಹ ಕೆಲ ಜನಗಳ ಮಧ್ಯದಲ್ಲಿ ಅಪರೂಪದ ವ್ಯಕ್ತಿಗಳು ಸಿಗ್ತಾರೆ. ಅಂಥವರು ನಮ್ಮ ಪಟ್ಲ ಸತೀಶ್ ಶೆಟ್ಟರು. ಅವರಲ್ಲಿರುವಂತಹ 2 ವಿಶಿಷ್ಟವಾದಂತಹ ಗುಣ ವಿದೇಶಗಳಲ್ಲಿಯೂ ಕೂಡ ನಿಮಗಾಗಲೇ ಗೊತ್ತಿರಬಹುದು. ನಾವೆಲ್ಲ ದೇಶಗಳಲ್ಲಿ ಸಂಚಾರ ಮಾಡ್ತಾ ಇರುವವರು, ಆ್ಯಕ್ಟಿವಿಟೀಸ್ಗಳನ್ನು ನಡೆಸ್ತಾ ಇರುವವರು. ಸ್ವಿಟ್ಜರ್ಲ್ಯಾಂಡಲ್ಲಿಯೂ ಕೂಡ ಅತ್ಯಂತ ಅಮೋಘವಾಗಿ ಅಷ್ಟು ದೊಡ್ಡ ಒಂದು ಕಲಾ ಪ್ರದರ್ಶನ ಕಾರ್ಯಕ್ರಮ ಅಂತ ಸಂಭವಿಸಿದರೆ ಅದು ಪಟ್ಲ ಸತೀಶ್ ಶೆಟ್ಟರ ನೇತೃತ್ವದಲ್ಲಿ ನಡೆದಂತಹ ಯಕ್ಷಗಾನ ಸ್ವಿಟ್ಜರ್ಲ್ಯಾಂಡಲ್ಲಿ ನೋಡಿ. ಅಂತಹ ಅಭಿಮಾನಿಗಳನ್ನು ವಿದೇಶಗಳಲ್ಲಿಯೂ ಕೂಡ ಪಡೆದಂತಹ ಅವರ ಮಹತ್ವ ಅವರನ್ನು ಅಷ್ಟು ಎತ್ತರಕ್ಕೆ ತಗೊಂಡು ಹೋದರೂ ಕೂಡ ಅವರು ಎಷ್ಟೊಂದು ಹಂಬಲಾಗಿ ವಿನಯದಿಂದ ಅದೇ ರೀತಿಯಾಗಿ ಸಿಂಹದ ಒಂದು ಚಿಂತನೆಯನ್ನು ನಾವು ಮಾಡಬೇಕು. ಬೇರೆ ಎಲ್ಲ ಪ್ರಾಣಿಗಳು ಕೂಡ ಮುಂದೆ ಹೋಗ್ತಾ ಇರ್ತವೆ, ತಮ್ಮ ಪಾಡಿಗೆ ತಮಗೇನು ಬೇಕೋ ಅದನ್ನು ಅಂತ ಹೇಳಿ. ಕಾಡಿನ ರಾಜ ಅಂತ ಅನ್ನಿಸಿಕೊಂಡದ ಸಿಂಹ ಮಾತ್ರ ಸಿಂಹಾವಲೋಕನ ಅಂತ ಕೇಳಿದ್ದೇವಲ್ಲ, ಹಿಂದೆ ತಿರುಗಿ ನೋಡ್ತದಂತೆ. ಬೇರೆಯವರು ಕೂಡ ಹೇಗಿದ್ದಾರೆ ಅವರನ್ನು ನಾವು ಗಮನಿಸಿಕೊಂಡು ಅವರಿಗೂ ಕೂಡ ಸಹಾಯವಾಗುವಂತೆ ಬದುಕಬೇಕು ಅಂತ. ಅಂತಹ ಒಂದು ಮಹತ್ತರವಾದಂತಹ ಚಿಂತನೆ, ಉದಾರವಾದಂತಹ ಹೃದಯ ಸತೀಶ್ ಶೆಟ್ಟರದ್ದು. ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಈ ಅದ್ಭುತವಾದಂತಹ ಕಾರ್ಯಗಳು, ಯಾಕಂತ ಹೇಳಿದರೆ ನಾವು ಯಾವುದನ್ನು ಕೂಡ ತಗೊಂಡು ಹೋಗಲಿಕ್ಕಿಲ್ಲ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವ ಸತ್ಯ. ಇವತ್ತು ಇನ್ವೆಸ್ಟ್ ಮಾಡಿದ್ದು ನಮಗೆ ರಿಟೈರ್ಡ್ ಆದಮೇಲೆ ಹೆಲ್ಪ್ ಆಗ್ಬೋದು ಅಂತ ಯೋಚನೆ ಮಾಡ್ತೇವೆ. ಆದರೆ ಜನ್ಮಾಂತರದಲ್ಲಿಯೂ ಕೂಡ ನಮ್ಮ ಜೊತೆಗೆ ಬರುವಂಥದ್ದು, ನಾವು ತಗೊಂಡು ಹೋಗಲಿಕ್ಕೆ ಸಾಧ್ಯವಾಗುವಂಥದ್ದು ಪುಣ್ಯಕರ್ಮ ಮಾತ್ರ ಅಂತ ಹೇಳಿ ಸರಿಯಾಗಿ ಅನುಸಂಧಾನ ಮಾಡಿಕೊಂಡಿರುವಂತಹ ದೊಡ್ಡ ದೊಡ್ಡ ದಾನಿಗಳು ಇರುವುದರಿಂದ ಇಷ್ಟು ಅಪಾರ ಸಂಖ್ಯೆಯಲ್ಲಿ ಎಲ್ಲ ವಿಧದ ಕಲಾವಿದರಿಗೂ ಕೂಡ ಆಶ್ರಯ, ಅನುಕೂಲ, ಸಹಾಯ ಸಿಗುವಂತಹ ಸೌಭಾಗ್ಯ ಪರ್ವಕಾಲ ಸಂಪನ್ನವಾಗಿದೆ. ಆದ್ದರಿಂದ ಇಂತಹ ಈ ಒಂದು ಯಕ್ಷ ಪರ್ವಕಾಲದಲ್ಲಿ ಎಲ್ಲರೂ ಕೂಡ ಸಹಯೋಗವನ್ನು ನೀಡಿ ಪಟ್ಲ ಸತೀಶ್ ಶೆಟ್ಟರ ಅದ್ಭುತವಾದಂತಹ ಆಶಯವನ್ನು ನೆರವೇರಿಸ್ತಾ ಇದ್ದೀರಿ. ಒಂದು ಮಾತು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಏನಂದರೆ ಬೇರೆ ಎಲ್ಲ ಫೌಂಡೇಶನ್ಗಳು ಪ್ರಪಂಚದಲ್ಲಿ ಎಷ್ಟೋ ಇವೆ, ಚಾರಿಟಿ ಆರ್ಗನೈಸೇಷನ್ಗಳು. ಅಮೇರಿಕಾದ ರೆಡ್ ಕ್ರಾಸ್ ಅಂತಹ ದೊಡ್ಡ ದೊಡ್ಡ ಸಂಸ್ಥೆಗಳಿವೆ. ಆದರೆ ಈ ಸಂಸ್ಥೆಯ, ಈ ಫೌಂಡೇಶನ್ನ ವಿಶೇಷತೆ ನಿಮಗೆ ಗೊತ್ತಿರಬಹುದು. ಮತ್ತೆ ಹೇಳ್ತಾ ಇದ್ದೇನೆ, ಒತ್ತಿ ಹೇಳ್ತಾ ಇದ್ದೇನೆ. ಏನು ಅಂತ ಹೇಳಿದರೆ, ಬೇರೆ ಎಲ್ಲ ಸಂಸ್ಥೆಗಳಲ್ಲಿ ಅದರ ಮೇಂಟೆನೆನ್ಸ್ಗೆ ಅಂತ ಹೇಳಿ 50% ಕೂಡ ಅಧಿಕ ಖರ್ಚಾಗಿ ಹೋಗ್ತದೆ. ಆದರೆ ಈ ಫೌಂಡೇಶನಲ್ಲಿ ಹಾಕಿದಂತಹ ಒಂದೊಂದು ರೂಪಾಯಿಯನ್ನು ಕೂಡ ಸಂಪೂರ್ಣವಾಗಿ ಅದು ಸಮಾಜಕ್ಕೆ ಉಪಯೋಗವಾಗುವಂತಹ ರೀತಿಯಲ್ಲಿ ವಿನಿಯೋಗಿಸ್ತಾ ಇದ್ದಾರೆ. ಅದ್ಭುತವಾದಂತಹ ವ್ಯಕ್ತಿಗಳು ಸೇರಿಕೊಂಡಿದ್ದಾರೆ. ಸುದೇಶ್ ರೈ ಅವರು ಇರ್ಬೋದು, ಪುರುಷೋತ್ತಮ ಭಂಡಾರಿ ಅಂತ ಇರ್ಬೋದು, ಎಷ್ಟೋ ಜನ ಇಲ್ಲಿ ಸೇರಿಕೊಂಡವರು ಎಲ್ಲರೂ ಕೂಡ ತಮ್ಮ ಕೈಯಿಂದ ಖರ್ಚು ಹಾಕಿ ಪ್ರತಿಯೊಂದನ್ನು ಕೂಡ ಬಂದಂತಹ ಸಂಪತ್ತಿನ ಸದ್ವಿನಿಯೋಗವನ್ನು ಮಾಡಿ ಎಲ್ಲರ ಬಡವರ ಕಣ್ಣೊರೆಸುವಂತಹ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅವರ ಅದ್ಭುತವಾದಂತಹ ಕಾರ್ಯಕ್ಕೆ ಭಗವಂತನ ಅನುಗ್ರಹವಾಗಲಿ. ಅವರಿಗೆ ಆಯುಷ್ಯ, ಆರೋಗ್ಯಾದಿ ಸಕಲ ಸೌಭಾಗ್ಯಗಳು ಸಿಕ್ಕಿ ಅವರ ಕಂಠಸಿರಿಯನ್ನು ಭಗವಂತ ಏನು ಕೊಟ್ಟಿದ್ದಾನೆ, ಎಷ್ಟು ಎತ್ತರಕ್ಕೆ ಸೂರ್ಯ ಎತ್ತರ ಹೋದ ಹಾಗೆ ಆ ಬೆಳಕಿನ ಪ್ರಖರತೆ, ಬೆಳಕಿನ ಆ ಪ್ರಕಾಶ ವಿಸ್ತಾರವಾಗಿ ಹರಡುವ ಹಾಗೆ ಇಡೀ ಮಂಗಳೂರು ಮಾತ್ರ ಅಲ್ಲ, ವಿಶ್ವದಾದ್ಯಂತ ಈ ಒಂದು ದಾನ ಬುದ್ಧಿಯ ಈ ರೀತಿಯಂಥ ಸಹಾಯ ಮಾಡುವಂತಹ ಮನೋಭಾವ ಪಸರಿಸಲಿ. ಅವರ ಖ್ಯಾತಿ ವಿಶ್ವವಿಖ್ಯಾತ ಮತ್ತೆ ಮತ್ತೆ ಆಗಲಿ ಅಂತ ಹೇಳಿ ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಕೃಷ್ಣ ಅರ್ಪಣ. ಅಮೇರಿಕಾ ಅಂತ ಹೇಳುವಾಗ ಪ್ರೊಫೆಸರ್ ML ಸಾಮ್ಗರು ನೋಡಿ, ಆಗದಿಂದ ಬಂದವರನ್ನು ಒಂದು ಗಳಿಗೆ ಕೂಡ ನಾನು ವೇದಿಕೆ ಕರೆಯಲಿಲ್ಲ. ನಮ್ಮ ದೊಡ್ಡ ದಾನಿ ಹೌದವರು. ಇಡೀ 1/2 ಎಕರೆ ಸುಮಾರು 1 ಕೋಟಿಗಿಂತಲೂ ಹೆಚ್ಚು ಬೆಲೆ ಬಾಳುವ ಜಾಗವನ್ನು ನಮಗೆ ಫೌಂಡೇಶನ್ಗೆ ದಾನವಾನಾಗಿ ನೀಡಿದಂತಹ ಮಹಾನ್ ಪುರುಷ. ದಂಪತಿ ಸಮೇತ ಬೆಳಿಗ್ಗೆ ಬಂದಿದ್ದಾರೆ. ಸರ್, ನಿಮ್ಮ ಉಪಸ್ಥಿತಿಗೆ ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಆ ಜಾಗದಲ್ಲಿ ಆಗ ನವಣಿತನ್ನ ಹೇಳಿದ ಹಾಗೆ ಸುಮಾರು 20ರಿಂದ 22 ಮನೆಗಳನ್ನು ಸುಮಾರು 1.5ರಿಂದ 2 ಕೋಟಿ ರೂಪಾಯಿಯ ವೆಚ್ಚದಲ್ಲಿ ನಮ್ಮ ಅಮೆರಿಕದ ಬಂಧುವೊಬ್ಬರು ಪಾವಂಜೆ ಕ್ಷೇತ್ರದ ಭಕ್ತರಾದಂತಹ ಶಾರದಾ ಪ್ರಸಾದ್ ಅವರು ನಮ್ಮ ಮೇಲಿನ ದೊಡ್ಡ ನನ್ನ ಅಭಿಮಾನಿ ಹೌದು. ಅವರು ಅಲ್ಲಿ 20 ಮನೆಗಳನ್ನು ಕಲಾವಿದರಿಗೆ ಒಬ್ಬರೇ ನಿರ್ಮಿಸಿಕೊಡ್ತಾ ಇದ್ದಾರೆ. ಹೌದು, ಹರೀಶ್ ಶೇರಿಗಾರ್ ಅವರಿಂದ ಶುಭಾಶಂಸನೆ. ಆರ್ಗನೈಸಿಂಗ್ ಒಂದು ಕೆಪಾಸಿಟಿ ನಾವು ನೆವರ್ ಸೀನ್ ಎನಿವೇರ್. ಅದು ಈ ಸುಮಾರು ಕಾರ್ಯಕ್ರಮ ಹೋಗಿದ್ದೇನೆ. ಆದರೆ ಎಲ್ಲರೂ ಪ್ರೋಗ್ರಾಮ್ ಸ್ಪೀಚ್ ಮಾಡುವಾಗ ಯಾರು ಅವರವರ ಹತ್ರ ಇರ್ತಾರೆ. ಬಟ್ ಫಸ್ಟ್ ಟೈಮ್ ನಾನು ನೋಡು ಸ್ಪೀಚ್ ಮಾಡುವಾಗ ಒಂದು ಎಲ್ಲರೂ ಕೇಳ್ತಾ ಇದ್ದಾರೆ ಚೆನ್ನಾಗಿ. ಸತೀಶ್ ಪಟ್ಲರ್ ನಮ್ಮನ್ನು ಕರೆದಕ್ಕೆ ನಿಮಗೆ ಧನ್ಯವಾದಗಳು. ನೀವು ಹೇಳಿದ್ರಿ ನೀವು ಮಾತಾಡೋದು ಬೇಡ, ಒಂದು ಸಾಂಗ್ನಲ್ಲಿ ಹೇಳಿಬಿಡಿ ಅಂತ. ನಾನು ಈ ಸಾಂಗ್ ಹೇಳಲಿಕ್ಕೆ 2 ಕಾರಣ ಇದೆ. ಈ ಸಾಂಗ್ನ ಲಿರಿಕ್ಸ್
ನಿಮಗೆ ಸೂಟ್ ಆಗ್ತದೆ. ಹಾಗೂ ಈ ಸಾಂಗ್ ಸುದೀಪ್ ಅವರ ಸಿನಿಮಾದಿಂದ. ಏನಾಗಲಿ ಮುಂದೆ ಸಾಗುನಿ, ಬಯಸಿದ್ದೆಲ್ಲ ಸಿಗದು ಬಾಳಲಿ, ಬಯಸಿದ್ದೆಲ್ಲ ಸಿಗದು ಬಾಳಲಿ. ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ, ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ. ಏನಾಗಲಿ ಮುಂದೆ ಸಾಗುನಿ, ಬಯಸಿದ್ದೆಲ್ಲ ಸಿಗದು ಬಾಳಲಿ, ಬಯಸಿದ್ದೆಲ್ಲ ಸಿಗದು ಬಾಳಲಿ. ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ, ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ. La 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 la. ಚಲಿಸುವ ಕಾಲವು ಕಲಿಸುವ ಪಾಠವ ಮರೆಯಬೇಡ ನೀ ತುಂಬಿಕೋ ಮನದಲ್ಲಿ. ಚಲಿಸುವ ಕಾಲವು ಕಲಿಸುವ ಪಾಠವ ಮರೆಯಬೇಡ ನೀ ತುಂಬಿಕೋ ಮನದಲ್ಲಿ. ಎಂದಿಗೂ ನಾಳೆಗೂ ಮುಂದಿನ ಬಾಳಲಿ ಗೆಲ್ಲುವಂತ ಸ್ಫೂರ್ತಿ ದಾರಿದೀಪ ನಿನಗೈ ಅನುಭವ. ಎಂದಿಗೂ ನಾಳೆಗೂ ಮುಂದಿನ ಬಾಳಲಿ ಗೆಲ್ಲುವಂತ ಸ್ಫೂರ್ತಿ ದಾರಿದೀಪ ನಿನಗೆ ಆ ಅನುಭವ, ನಿನಗೆ ಆ ಅನುಭವ. ಏನಾಗಲಿ ಮುಂದೆ ಸಾಗುನಿ, ಬಯಸಿದ್ದೆಲ್ಲ ಸಿಗದು ಬಾಳಲಿ. ಏನಾಗಲಿ ಮುಂದೆ ಸಾಗುನಿ, ಬಯಸಿದ್ದೆಲ್ಲ ಸಿಗದು ಬಾಳಲಿ, ಬಯಸಿದ್ದೆಲ್ಲ ಸಿಗದು ಬಾಳಲಿ. ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ, ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ. ಕರುಣೆಗೆ ಬೆಲೆಯಿದೆ, ಪುಣ್ಯಕ್ಕೆ ಫಲವಿದೆ, ದಯವ ಕೋರುವ ಮಣ್ಣಿನ ಗುಣವಿದೆ. ಸಾವಿನ ಸುಳಿಯಲಿ ಸಿಲುಕಿದ ಜೀವಕ್ಕೆ ಜೀವ ನೀಡುವ ಹೃದಯವೇ ದೈವವು. ಅರಸಿದ ಕೈಗಳು ನಮ್ಮನ್ನು ಬೆಳೆಸುತ್ತಾ ವಿಧಿಯ ಬರವಾಗಿ ಮೌನದಲ್ಲಿ ನಮ್ಮನ್ನು ಕಾಯುತ್ತಾ ಪ್ರತಿಫಲ ಬಯಸದೆ ತೋರಿದ ಕರುಣೆಯು ಮೊದಲು ಮನುಷ್ಯನೆಂಬ ಸಾರ್ಥಕತೆಯ ನೆಮ್ಮದಿ
ನೆಮ್ಮದಿ ತರುವುದು. ಏನಾಗಲಿ ಮುಂದೆ ಸಾಗು ನೀ, ಪ್ರೀತಿಗಾಗಿ ಬದುಕು ಬಾಳಲಿ, ಪ್ರೀತಿಗಾಗಿ ಬದುಕು ಬಾಳಲಿ. ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ, ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ. ಹೇ 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 ಆ ಲಾ 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 ಲಾ. ಥ್ಯಾಂಕ್ ಯು. ನಿಜವಾದಲ ಎಂಕ್ ಬಾರಿ ಅದ್ಭುತ ತೋಜೊಂದು ಆರ್ನ ಶಕ್ತಿ ಹೆಂಚಿನಂದು ಎಂಕ್ ಅರ್ಥ ಅಂತೋನ್ಯಾರ ಒಂದಿಜ್ಜಿ ಇಡೀ ನಲ್ಪ ದೇಶಡು ಆರ್ನ ಅಭಿಮಾನಿಲು ಪಣ್ಣಂದಾಂಡ ಒಂದು ಸಾಧಾರಣದ ಪಿಕ್ಚರ್ ಆ್ಯಕ್ಟರ್ನಾಗ್ಲು ಪುರ 6ನೇ ಎದುರುಡು ದಾಲತ್ ಇಂಚಿನ ಒಂಜಿ ಸಬೆಟ್ಟು ಕುಲ್ಲುನಂಚಿನ ಎಂಕ್ಲೆಗೊಂಜಿ ಅವಕಾಶ ತಿಕ್ಕಿದಿನ ಪಂಡ ಹಿಡ್ದು ಮಲ್ಲ ಯಾನು ಓವುಲ ಇಜ್ಜಿಂದೇನು ಅನ್ಬೇನ್ ಎಂಕ್ ಆರ್ನ 4-5 ವರ್ಷ ದುಂಬೆ ಎಂಕ್ ಆರ್ನ ಗುರ್ತ ಆಡ ಆರ್ನೊಟ್ಟಿಗೆ ಸೇರುನಂಚಿನ ಒಂಜಿ ಆ ಭಾಗ್ಯ ಎಂಕ್ ತಿಕ್ಕದನ್ನು ಪಂಡದು ಯಾನು ಭಾರಿ ಹೆಮ್ಮೆ ಪಡೋದಲ್ಲೇ. ಅಭಿಮಾನಿಗಳೇ, ಮುರಾನಿ ಎಂಗಲ ಕಾಸರೋಡ್ದು ಅಲ್ಪ ಒಂಜಿ ಯಾರು ಇಲ್ಲಿ ಮಂತು ಕೊರಿಯರು ಅಲ್ಪ ಒಂಜಿ ಏರೋ ಭಾಷಣೋಡು ಪಣ್ಪುನ ಕೇಂಡ್ಯಾನು ಕೆ ಶೆಟ್ರು ಆರು ಡೈರೆಕ್ಟ್ ಬೇರೆ ಕೇಂದ್ರ ಬೇರೆ ಕಾಸು ಕೊಡ್ತಾಯಿರು ಕೊರ್ತೇರ ಅಂದು ಗೊತ್ತಿಜ್ಜಿ ಆಂಡ ಪಟ್ಲ ಪಣ್ಣನ ಕೂಡಲೇ ಯಾರು ಕೆ ಶೆಟ್ರಿಗೆ ಎತ್ತು ಕೊರಿಯರು ಸತ್ಯದಲ್ಲ ಏನು ಪನ್ಪೆ ಅಂಚ ಏರ್ಲ ಬತ್ತದ ಕೇಂದ್ರ ಎಂಕ್ಲು ಖಂಡಿತ ಅದಲ್ಲ ಎಂಕ್ಲು ಕಾಸು ಕೊರೆ ದಯ ಪಂಡ ಎಂಕ್ಲೆ ಗೊತ್ತಿಜ್ಜಿ ಆರ್ನ ಪಿರವುಡು ಎಂಚಿನ ಆರೆಗೆ ನಿಜವಾದ ಅಗತ್ಯ ಉಂಡ ಆರೆಗೆ ಬೋಡಿತ್ತಿನ ಕಾಸು ಅಗತ್ಯ ಉಂಡ ಅಂತ ಪನ್ಪಣ ಎಂಕ್ಲೆ ಗೊತ್ತುಪ್ಪುಜಿ ಆಣ ಬೇರೆ ಕೊರ್ಪೇರಂದಾಂಡ ಅಯ್ಯನ ಪೂರ ಪಿಂದೊಂದು ಆಯ್ನ ಕಷ್ಟ ಎಂಚಿನ ಆಗ ನಿಜವಾದ ಪೈಸದ ಅಗತ್ಯ ಉಂಡ ಆಯ್ತ ಪೂರ ಹಿಸ್ಟ್ರಿನ ಪೂರ ಕೇಂಡದು ಆರು ಆಗ ಇಲ್ಲಿ ಬಂತು ಕೊರೊಂದುಲ್ಲೇರಿ ನಿಜವಾದಲ ಅಂಚಿನ ಒಂಜಿ ಆರು ಎಂಕಲ್ ದಾನವನ್ ಪುಣ ಪುರ ಎಲ್ಲೇ ವಿಷಯ ಆಂಡ ಆರು ಎಂಕ್ಲೆಡ್ದಲ ಮಲ್ಲ ದಾನಿಂದ ಬಣ್ಣದು ಯಾನು ಆರಿನ ಅರ್ಥ ಮಂತೊಂಡೆ ಯಾನು ಇನ್ನು ಹೆಚ್ಚ ಪಾತಿಯವರು ಜಯ ಬಂಡ ಮಸ್ತ್ ಜನ ಒಳ್ಳೆಯರು ಬಂಡ ಯಾನು ಈ ಯಕ್ಷಗಾನದ ನೆಟ್ಟು ಯಾನು ಕಾಲೇಜ್ ಲೈಫ್ಡು ಚೂರು ಚೂರು ಮಂತೊಂದಿತ್ತೆ ಯಾನು ಒಂಜಿ ಎಲ್ಲಿಯ ಉದಾಹರಣೆ ನಿಕ್ಲೆ ಪಣ್ಣೊಂದುಲ್ಲೆ ಯಾನು ಒಂಜಿ 45 ವರ್ಷ ತುಂಬು ಊರು ಬಿಡ್ದು ಪೂನೋ ಬೋದಿತ್ತಾನು ಅಲ್ಪ ಒಂಜಿ ಆನಂದ ಭಟ್ರು ಪಣ್ಪುನಾರು ಒಂಜಿ ಯಕ್ಷಗಾನದಾರ ತಿಕ್ಕೇರಿ ಎಂಕ್ಲೆಗೆ ಅಪ್ಪಗೆ ಎಂಕ್ಲೆಗೆ ಒಂಚೂರು ಯಕ್ಷಗಾನದ ಒಂಜಿ ಪಾಠ ಮನ್ಪುಣಂಚಿನ ಒಂಜಿ ಅವಕಾಶ ತೆಗೆದಿತ್ತಂಡು ಆರು ಒಂಜಿ 40 ವರ್ಷದ ಬೊಕ್ಕ ಎಂಕ್ ಒಂಜಿ ದಿಕ್ಕ ತಿಕ್ಕದು ಎನ್ನ ಇರೇ ಗುರ್ತಾಯ್ಜಿ ಅಂದು ಬಂದು ಕೇಂಡೇರು ಯಾನ್ ಬಂಡೆ ಇಜ್ಜಣ್ಣ ಇರ ಎಂಕ್ ಗುರ್ತಾಯ್ಜಿ ನಮ್ಮೊಂಜಿ 40 ವರ್ಷಕ್ಕೂ ತುಂಬು ನಮ್ಮೊಂಜಿ ಯಕ್ಷಗಾನದ ಒಟ್ಟಿಗೆ ಪಾಠ ಮಂತದ ಅಂದು ಬಂಡೇರು ಯಾನ್ ಬಂಡೆ ಅಣ್ಣ ಎಂಕ್ ಸರಿ ನೆನೆಪೋರ್ ಪೂಜಿ ಬಂಡೆ ಅಣ್ಣ ಆಂಡ ಆರಿಗೆ ಈತ್ ಬೇಜಾರಾತಂದು ಪಣ್ಣನಂಡ ಒಂಜಿ ಯಕ್ಷಗಾನದ ಮಿತ್ತಿ ಏತ್ ಪ್ರೀತಿ ಉಂಡು ಒಂದು ಪಂಡ ಯಾನು ಆರೆಡ ತೆರಿಯೊಂಡೆ 40 ವರ್ಷಕ್ಕೂ ದುಂಬದ ಇನ್ವಿಟೇಷನ್ ಆ ಪ್ರೋಗ್ರಾಮ್ದ ಇನ್ವಿಟೇಷನ್ ಆರು ಸಮಲ್ದಿದ್ದೀತೇರು ಆಯ್ತಾ ಫೋಟೋಗೆ ಎತ್ತದ ಎಂಕ್ ವಾಟ್ಸಪ್ ಕಡೆ ಪಡಿಯೇರಿ ಇಂದೇ ಈರ್ನ ಪುದರ್ಲ ಉಂಡು ಈರು ಒಟ್ಟಿ ಎಂಕಲೊಟ್ಟಿಗೆ ಪಾಠ ಮಂತದಾರು ಬಂಡ ಆತ್ಮಲ್ಲ ಒಂಜಿ ಅಭಿಮಾನ ಯಕ್ಷಗಾನದ ಮಿತ್ತು ಉಂಡು ಅನ್ಪುಣ ಯಾನು ಅರ್ಥ ಅಂತೊಂಬೆ ಏನ ನೀನು ಸತೀಶನ್ನೇ ಒಂಜಿ ಪ್ರೀತಿ ಇಡ್ಲೇದೇರು ಆರೆಗೆ ಬೊಕ್ಕ ಮಾಂತೆರೆಗಳ ನಮ್ಮ ಸ್ವಾಗತಾಧ್ಯಕ್ಷ ಮಾಂತೆರೆಗಳ ಯಾನೇನು ನಮಸ್ಕಾರ ಬಂಡದೇನ ರಡ್ಡ ಪಾತಿರನ್ನು ಮುಗಿತೊಂಬೆ. ಧನ್ಯವಾದ. ನಾವು ಹೇಳೋದಿಷ್ಟೇ, ಸತೀಶ್ ಶೆಟ್ಟರು ನಾವೆಲ್ಲ ಕೇಳ್ತೀವಿ ಎಲ್ಲರೊಳಗಾಂದಾಗು ಮಂಕುತಿಮ್ಮ ಅಂತ. ಈ ಎಲ್ಲ ಕಲಾವಿದರಿಗೆ ಅವರು ಒಬ್ಬರಾಗಿದ್ದಾರೆ. ಹಾಗೆಯೇ ಈ ಪಟ್ಲ ಟ್ರಸ್ಟನ್ನು ನಾವೆಲ್ಲ ಅವ್ರನ್ನ ಹೊಗಳ್ತಾ ಇದ್ದೀವಿ. ಈ ಹೊಗಳಿಕೆಯೇ ಆಶೀರ್ವಾದವಾಗಿ ಆ ಒಂದು ಟ್ರಸ್ಟು ಹೊನ್ನ ಶಿಖರದಲ್ಲಿ ಪ್ರಕಾಶಮಾನವಾಗಿ ಅದರ ಪ್ರಜ್ವಲ ಬೆಳಕು ಕಲಾವಿದರ ಬಾಳಿಗೆ ಬೆಳಕಾಗಲಿ. ಸತೀಶ್ ಶೆಟ್ಟಿಯವರ ಜೊತೆಗೆ ನಾವೆಲ್ಲ ಸದಾ ಇರ್ತೀವಿ ಅಂತ ಹೇಳ್ಕೊಂಡು ನನಗೆರಡು ಮಾತಾಡೋಕ್ಕೆ ಅವಕಾಶ ಮಾಡಿಕೊಡೋದಕ್ಕೆ ನಮಸ್ಕರಿಸ್ತೇನೆ. ನಮಸ್ಕಾರ. ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ಯಕ್ಷಗಾನಡು ಒಂಜಿ ಮಸ್ತ್ ನಮನೆದ ಒಂಜಿ 4 ಮೇಯ್ನ್ ಅಂಶ ಉಂಡಾಯಿತು.
ಭಾಗವತರು ಅಂಚಿನ ಚೆಂಡು ಮದ್ದಲೆ ಇನ್ನು ನಡಪವನಂಚಿನ ಮ್ಯಾನೇಜರ್ಸ್ ಇಂಚಿನ ಫಂಕ್ಷನ್ ಐಟ್ ಭಾಗವತರು ಒಂಜಿ ಭಾಗ ಆ ಒಂಜಿ ಭಾಗನು ಐಟ್ ಆರೊಂಜಿ ಎಕ್ಸ್ಪೀರಿಯನ್ಸ್ಡ್ ಒಂಜಿ ಈತ್ ಮಿತ್ತುಬೋದು ಆ ಒಂಜಿ ಭಾಗನೇ ಎನ್ನ ಪೂರ ಭಾಗ ಅಂತ ಪಂಡದು ಐನು ಪೂರ ಐನೊಂಜಿ ಆರ್ನ ತೆರೆಕ್ಕೆ ತೊಂದೈತ ರೆಸ್ಪಾನ್ಸಿಬಿಲಿಟಿ ದೆತ್ತೊಂದು ಈ ಯಕ್ಷಗಾನದ ಒಂಜಿ ಮಾತಾ ಒಂಜಿ ಐತ ಕಷ್ಟ ಅಂತೋದು ಐನು ಮಿತ್ತು ಕನಪನಂಚಿನ ಒಂಜಿ ಉದ್ದೇಶದ ಇದು ಈ ಕಿನ್ನೆ ಪ್ರಾಯಡ್ ಮಲ್ತದೆ ಮಸ್ತ್ ಕಿನ್ನೆ ಪ್ರಾಯ ಆರ್ನಂಜಿ ಪ್ಲಸ್ ಪಾಯಿಂಟ್ ಬಂಡ ಆರಿಗೆ ಮಸ್ತ್ ಒಂಜಿ ಏಜ್ ಈಸ್ ದ ಪ್ಲಸ್ ಪಾಯಿಂಟ್ ಆರಿಗೆ ದುಂಬುಗೊಂಡು ಎನ್ಮು ವರ್ಷ ಆಂಡ ಎನ್ಮು ವರ್ಷಡು ಏತು ಮಿತ್ತು ಪೋಣಂದು ಈ ಫಂಕ್ಷನ್ ತುನಗನೆ ಗೊತ್ತಾಪುಂಡು ಇದೊಂಜಿ ಸಂಭ್ರಮ ಆ್ಯನ್ಯುವಲ್ ಡೇ ಇದೆಲ್ಲಕನೆ ಮಲ್ತೊಂದುಲ್ಲ ನಿಖಿಲ್ ಪಟ್ಲ ಅಂಚ ಸ್ವಾಮೀಜಿ ಪಂಡೇರು ಪಟ್ಲ ಅಂದು ಆರು ಪಟ್ನ ಕೆಲಸ ಆರ್ನ ಈ ಬುಕ್ಕಡಿ ತೂನಗನೆ ಗೊತ್ತಾಪುಂಡು ನಡಿ ಏತು ಪಟ್ವೇರು ವಾನಮ್ನದ ಒಂಜಿ ಸೋಷಿಯಲ್ ವರ್ಕ್ ಸಮಾಜ ಸೇವೆ ಈ ಒಂಜಿ ಗ್ರೂಪ್ಗೆ ಯಕ್ಷಗಾನಗೂ ಸಂಬಂಧಪಟ್ಟ ಅಂಚನೆ ಕಲಾವಿದರಿಗೆ ಇಟ್ಟು ಕಲಾವಿದರು ಮಸ್ತ್ ಆ್ಯಕ್ಚುಲಿ ಈ ಯಕ್ಷಗಾನದ ಅಂಚಿನ ಈ ಇಂದೆಟ್ಟು ಮಸ್ತ್ ಹೆಚ್ಚ ಪಾಪದಕ್ಲೆ ಉಳ್ಳೇರು ಐಟು ಕೆಲಸ ಅನ್ಪನಾಕ್ಲು ಐನು ಒಂಜಿ ಆರು ಪೂರ ಆರ್ನೊಂಜಿ ಭುಜಕ್ಕೆ ದೆತ್ತದು ಐನು ಒಂಜಿ ಎಂಚ ಯೋಚನೆ ಮಲ್ತದು ಈತ್ ಮಲ್ಲ ಒಂಜಿ ಎನ್ಮು ವರ್ಷಡು ಈತ್ ಮಲ್ಲ ಒಂಜಿ ಏನು ಸಂಸ್ಥೆ ಕಟ್ಟದಿರಂದು ಭಾರಿ ಮಲ್ಲ ಆಶ್ಚರ್ಯ ಅಂಚನೆ ಈ ಬುಕ್ ತುನ ಗೊತ್ತಾಪಂಡ ಏತ್ ಮಲ್ದೇರು ಏತು ಊರುಡುನತ ಒಂಜಿ ಐಟೊಂಜಿ ಆರ್ನ ಏತು ಏತೋ ಊರುಡು ಆಯ್ತಾ ಒಂಜಿ ಸಂಸ್ಥೆಯಲ್ಲಿ ಕಿನ್ನೆ ಸ್ಟಾರ್ಟ್ ಮಲ್ತದ ಒಂಜಿ ಮಾತೃ ಸಂಸ್ಥೆ ಅದು ನನ್ನ ಮಿತ್ತುಕಂತೇರಂದು ತೂನಗ ಭಾರಿ ಒಂಜಿ ಆಶ್ಚರ್ಯದ ವಿಷಯ ಯಕ್ಷಗಾನ ಪಟ್ಲ ಫೌಂಡೇಶನ್ ಅದ ಭಾರಿ ಸ್ಟ್ರಾಂಗ್ ಉಂಟು ದಟ್ ತೂನಗ ಗೊತ್ತಾಪುಂಡು ದಟ್ ಕುಲ್ಲಿನಾಗಲು ಪೂರ ಫೌಂಡೇಶನ್ ಬಟ್ ಒಂಜಿ ಬಿಲ್ಡಿಂಗ್ ಪೋಣ ಒಂಜಿ ಫೌಂಡೇಶನ್ ಆ ಫೌಂಡೇಶನ್ ದ ಪಿಲ್ಲರ್ ಈತ್ ಸ್ಟ್ರಾಂಗ್ ಉಂಡು ಇಂದಕ್ಕೆ ನೆಟ್ಟು ತೂನಗ ಇತ್ತಿನ ದಾನಿಲ್ಲ ಐಟು ಕೊರ್ಪಿನಂಚಿನ ಒಂಜಿ ಸಹಾಯನ ತೂನಗ ಆ ಫೌಂಡೇಶನ್ ಈತ್ ಸ್ಟ್ರಾಂಗ್ ಉಂಡು ಈತ್ ಫೌಂಡೇಶನ್ ಸ್ಟ್ರಾಂಗ್ ಇತ್ತಿನ ಹಿಡ್ದು ಅದು ಎನ್ಮು ವರ್ಷಡು ಈ ಒಂಜಿ ಸಂಸ್ಥೆ ಈತ್ ಮಲ್ಲ ಆಡಂಡ ನನಂದೆಕ್ಕೆ ದುಂಬು ಏತೋ ವರ್ಷ ಫೌಂಡೇಶನ್ಗೆ ಇತ್ತಂಜಿ ಮುರಣೆ ಇಂಗ್ಲೀಷ್ ಸ್ಕೂಲ್ ಸ್ಟಾರ್ಟ್ ಮಲ್ತೆ ನೂದು ವರ್ಷ ಆಂಡು ನೂದು ವರ್ಷ ಕಿನ್ನೆ ವರ್ಷ ಒಂಜಿ ಶಾಲೆಗೆ ಅಂಚನೆದಕ್ಕೆ ಕಿನ್ನೆ ವರ್ಷ ಆರ್ನ ಪ್ರಾಯ ಕಿನ್ನೆ ಅಂಚನೆ ಆರ್ನ ಫೌಂಡೇಶನ್ಲ ಬಾರಿ ಕಿನ್ನೆ ಪ್ರಾಯದ ಈ ಕಿನ್ನೆ ಪ್ರಾಯದ ಈತ್ ಮಲ್ಲ ಸಾಧನೆ ಮಲ್ತಿರಂದು ಕೇನಾಗ ಮಸ್ತ್ ಆಶ್ಚರ್ಯ ಆಪುಂಡು ಅಂಚನೆ ಟ್ರಸ್ಟ್ ಯಕ್ಷಗಾನ ಪಟ್ಲ ಫೌಂಡೇಶನ್ ಟ್ರಸ್ಟ್ ಇಜ್ಜದ ಆ ಸಂಸ್ಥೆಲ ದುಂಬು ಪೋಯರ ಸಾಧ್ಯ ಜೇರೋ ಒಂಜಿ ಸ್ಪೀಚ್ ಇಡ್ ಪಂಡೇರ ಆರ್ನೊಂಜಿ ಸಿಂಪ್ಲಿಸಿಟಿ ಆರ್ನೊಂಜಿ ಆರು ಮಲ್ಪಿನಂಚಿನ ಆ ದುಡ್ಡನ್ನು ವಾನಮ್ನೆಡ್ ಒಂಜಿ ಯೂಸ್ ಮಲ್ಪೇರಂದೆ ಅವು ಟ್ರಸ್ಟ್ ಇಜ್ಜಂದೆ ಅವು ಟ್ರಸ್ಟ್ ಆರ್ನ ಮಿತ್ತು ಒಂಜಿ ಟ್ರಸ್ಟ್ ಬೋರ್ಡು ಇವರು ದುಡ್ಡು ಕೊಡೋಣ ಕೋಟಿಗಟ್ಟಲೆ ಕೊರ್ನಾಕಲು ಆ ಟ್ರಸ್ಟ್ ಆರ್ನ ಮಿತ್ತು ಟ್ರಸ್ಟ್ ದೀದು ಆ ಈ ಸಂಸ್ಥೆಯನ್ನು ತುಂಬಿಕೊಂಡು ಪೇರು ಅಂಚಾದ ಯಕ್ಷಗಾನ ಪಟ್ಲ ಫೌಂಡೇಶನ್ ಟ್ರಸ್ಟ್ ಮಂಗಳೂರು ಅಂದತ್ತು ಈನ ಯಕ್ಷಗಾನದ ಫೌಂಡೇಶನ್ ಯಕ್ಷಗಾನ ಒಂಜಿ 4 ಸ್ಟೇಟ್ ಡಿಸ್ಟ್ರಿಕ್ಟ್ ಮಾತ್ರ ಉಪ್ಪುನಂಚಿನ ಒಂಜಿ ಪ್ರೈಮರಿ ಅದು ಮೇಯ್ನ್ ಅದು ಒಂಜಿ 4 ಡಿಸ್ಟ್ರಿಕ್ಟ್ ಮಾತ್ರ ಮೂಳು ತೋಜೊಂದುಂಡು ಆಂಡ ಆರ್ನ ಬೌಂಡ್ರಿ ಬಾರಿ ಮಸ್ತ್ ಮಲ್ಲೆ ಉಂಡು ಒಂಜಿ ಆರ್ನ ಬೌಂಡ್ರಿ ಇಂಚ ಮಲ್ಲೆ ಉಂಡು ಬಂಡ ಒಂಜಿ ಇತ್ತ ಬಂಟ್ ಸಮಾಜ ಒಪ್ಪಡು ಬೇತ ಬಿಲ್ಲವ ಸಮಾಜ ಒಪ್ಪಡು ಬೇತ ಮತ ಸಮಾಜ ಇತ್ತನ ಆರ್ನ ಕಬಡ್ಡಿ ಗ್ರೌಂಡ್ ದಲ್ಗ ಕಿನ್ನೆ ಗ್ರೌಂಡ್ ಬೇರೆ ಮಲ್ಲ ಫುಟ್ಬಾಲ್ ಗ್ರೌಂಡ್ ಪೂರ ಜಾತಿದಾಗೆಲ್ಲ ನೆಟ್ಟು ಉಳ್ಳೇರು ಪೂರ ಭಾಷೆದಾಗೆಲ್ಲ ಉಳ್ಳೇರು ಅಂಚಾನಗ ಬೇರೆ ಏರಿಯೆಲ್ಲ ಮಸ್ತ್ ಮಲ್ಲೆಂಡು ಆರ್ನ ಆರಿಗೆ ಇಂದೇನು ಮಿತ್ತುಕೊಂಡು ಅಂಚೆ ನಾಟ್ ಓನ್ಲಿ ಈರ್ನ 4 ಡಿಸ್ಟ್ರಿಕ್ಟ್ ಅತ್ತು ಇಡೀ ಕರ್ನಾಟಕ ಸ್ಟೇಟ್ ಆರ್ನ ಈ ಪಟ್ಲ ಫೌಂಡೇಶನ್ ಈ ಯಕ್ಷಗಾನ ಪಸರಿಸಡು ಅವು ಮಸ್ತ್ ಮಿತ್ತುಕೊಂಡು ಪೂರ ಸ್ಟೇಟ್ ಕನ್ನಡ ತುಳು ಓಲೋಲುಂಡು ಅವಳು ಪಟ್ಲದ ಆರ್ನ ಯಕ್ಷಗಾನ ಮಿತ್ತುಪಾಡು ಅಂಚನೆ ಆರ್ನ ಈ ಫೌಂಡೇಶನ್ ಒಂಜಿ ಮಲ್ಲ ಮರ ಅದು ಮಾತ ಎಲ್ಲ ಇಟ್ಟು ಒಂದು ನಿರಳು ಗೋರ್ಪು ಅಂಚಿನ ಒಂಜಿ ಸಂಸ್ಥೆ ಆಡೋದು ಬಂಡದು ನಾನು ರಡ್ಡು ಪಾತ್ರ ಅಂತಾವೆ. ಥ್ಯಾಂಕ್ ಯು ಸೋ ಮಚ್. ಸೊಲ್ಮೆಲು ರಘುರಾಮಣ್ಣ. ಆನಂದ ಸಿ ಕುಂದರ್, ಆಡಳಿತ ಮುಕ್ತೇಶ್ವರರು, ಶ್ರೀ ಅಮೃತೇಶ್ವರಿ ಹಲವು ಮಕ್ಕಳ ತಾಯಿ ದೇವಸ್ಥಾನ, ಕೋಟ. ಇವತ್ತು ಎಷ್ಟು ಜನರಿಗೆ ಇಲ್ಲಿ ಸಹಕಾರ ನೀಡಿದ್ದೀರಿ ಅಂತ ಎಣಿಸಿದರೆ ನಿಜವಾಗಿ ಮೈ ರೋಮಾಂಚನ ಆಗ್ತದೆ. ಆದರೆ ಸಹಾಯ ಹಸ್ತ ಚಾಚಿದ್ದು ಯಾರಿಗೆ ಅಂತ ಹೇಳೋ ಪ್ರಶ್ನೆ ಬಂದವಾಗ ನಿಜವಾಗಿಯೂ ಯಾರೆಲ್ಲ ಅರ್ಹ ವ್ಯಕ್ತಿಗಳಿದ್ದಾರೋ ಅಂಥೇಳಿದರೆ ಅತ್ಯಂತ ಕಷ್ಟದಲ್ಲಿರುವವರು, ಕಲಾವಿದರು ಮತ್ತು ಅವರ ಮನೆಯವರು, ಅವರ ಮಕ್ಕಳು, ಯಾರೆಲ್ಲ ಮುಖಕ್ಕೆ ಬಣ್ಣ ಬಳಿದುಕೊಳ್ತಾರೋ ಅವರೆಲ್ಲರಿಗೂ ಎಲ್ಲ ರೀತಿಯ ಸಹಕಾರ
ಪಟ್ಲ ಸತೀಶ್ ಶೆಟ್ಟರು ಅವರ ಫೌಂಡೇಶನ್ ವತಿಯಿಂದ ಇವತ್ತು ಕೊಟ್ಟಿದ್ದಾರೆ. ಖಂಡಿತ ಈ ಒಂದು ಫೌಂಡೇಶನ್ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಒಂದು ಕಲಾವಿದರ ಒಂದು ಪೋಷಣೆ ಮಾಡ್ತಾ ಕಲಾವಿದರಿಗೆ ಇನ್ನೂ ಹೆಚ್ಚಿನ ಒಂದು ಸಹಾಯ ಹಸ್ತ ಚಾಚುವಲ್ಲಾಗಲಿಕ್ಕೆ ಎಲ್ಲ ದಾನಿಗಳು ಖಂಡಿತ ಇನ್ನು ಮುಂದೂ ಸಹಕಾರ ನೀಡ್ತಾರೆ ಅಂತ ಹೇಳೋ ಒಂದು ವಿಶ್ವಾಸದಿಂದ ಪಟ್ಲ ಸತೀಶ್ ಶೆಟ್ಟರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಒಂದು ಫೌಂಡೇಶನನ್ನು ನಡೆಸ್ಕೊಂಡು ಹೋಗಲಿ, ನಾವೆಲ್ಲ ಅವ್ರ ಜೊತೆಯಲ್ಲಿ ಇದ್ದೇವೆ ಅಂತ ವಿಶೇಷವಾಗಿ ಹೇಳ್ತಾ, ನಾನು ಇಷ್ಟವರೆಗೆ ಈ ಒಂದು ಟ್ರಸ್ಟಿನ ಮೆಂಬರ್ ಆಗಲಿಲ್ಲ. ಇವತ್ತು ಈ ಟ್ರಸ್ಟಿನ ಮೆಂಬರ್ ಆಗಲಿಕ್ಕೆ ನಾನು ಸಂತೋಷ ಪಡ್ತಾ ಇದ್ದೇನೆ. ಖಂಡಿತ ಇನ್ನು ಮುಂದೂ ಸಹ ಯಾವಾಗಲೂ ನಿಮ್ಮ ಜೊತೆಲಿ ಇರ್ತೇನೆ ಅಂತ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು ಗೌರವಾನ್ವಿತ ಶ್ರೀ ಆನಂದ್ ಕುಂದರವರಿಗೆ. ಬಂಧುಗಳೇ, ಆಕಾಶದಲ್ಲಿ ಹಾರಾಡುತ್ತಿದ್ದ ಒಂದು ಬಲೂನಿನಲ್ಲಿ ಸುಂದರವಾದ ಸಾಲುಗಳನ್ನು ಬರೆದಿತ್ತು. ನಿನ್ನ ಒಳಗೇನಿದೆಯೋ ನಿನ್ನ ಹೊರಗೇನಿದೆಯೋ ಅದು ನಿನ್ನನ್ನು ಇಷ್ಟು ಎತ್ತರಕ್ಕೆ ಒಯ್ದಿಲ್ಲ, ನಿನ್ನ ಒಳಗೇನಿದೆಯೋ ಅದು ನಿನ್ನನ್ನು ಇಷ್ಟು ಎತ್ತರಕ್ಕೆ ಕೊಂಡೊಯ್ದಿದೆ ಅಂತ. ಈ ಮಾತು ನಮ್ಮ ಗೌರವಾಧ್ಯಕ್ಷರಾದ ಕನ್ಯಾನ ಸದಾಶಿವಣ್ಣನಿಗೆ ಸಲ್ಲುತ್ತದೆ ಅಂತ ಹೇಳಿದರೆ ಇದು ಅಕ್ಷರಶಃ ಸತ್ಯ. ಯಾಕೆ ಅಂತೇಳಿದರೆ, ಯಾವ ಮನುಷ್ಯನ ಹೃದಯದಲ್ಲಿ ಕರುಣೆ, ಪ್ರೀತಿ, ವಾತ್ಸಲ್ಯ, ಮಾನವೀಯತೆ ಇದೆಯೋ ಅವರಿಗೆ ದೇವರು ಅರಸು ಪಟ್ಟವನ್ನು ಕಟ್ತಾರಂತೆ. ಅಂಥ ಒಂದು ವ್ಯಕ್ತಿತ್ವದ ಸದಾಶಿವಣ್ಣನವರು ನಮ್ಮ ಟ್ರಸ್ಟಿನ ಗೌರವಾಧ್ಯಕ್ಷರ ನಂತರ ನಮ್ಮ ಟ್ರಸ್ಟಿಗೆ ಯಾವಾಗಲೂ ಸತೀಶಣ್ಣ ಹೇಳ್ತಾ ಇದ್ದಾರೆ, ಭೀಮಬಲ ಬಂದಿದೆ ಅಂತೇಳಿ. ಅಂಥ ಒಬ್ಬ ಮಹಾನುಭಾವರ ಮಾರ್ಗದರ್ಶನದಲ್ಲಿ ಇವತ್ತು ಇಷ್ಟು ಒಳ್ಳೆಯ ಕಾರ್ಯಕ್ರಮ ನಡೀತಾ ಇದೆ. ಈ ಸಂದರ್ಭದಲ್ಲಿ ಒಂದು ಮಾತನ್ನು ಉಲ್ಲೇಖ ಮಾಡ್ತೇನೆ. ಬೆಳಿಗ್ಗೆ ಸತೀಶಣ್ಣನ ಹತ್ರ ನಾನು ಹೇಳಿದೆ, ಸತೀಶಣ್ಣ ತೆಡ್ಲು ಬರ್ಪುಂಡು ಮಿಂಚಿ ಬರ್ಪುಂಡು ಈತ ಪೂರ ವ್ಯವಸ್ಥೆ ಮಲ್ತದಂಡು ದಾದಕತ್ತೆ. ಅವರೊಂದು ಮಾತು ಹೇಳಿದರು, ನಮ್ಮ ಸದಾಶಿವಣ್ಣ, ಹರೀಶಣ್ಣ, ಪ್ರಕಾಶಣ್ಣ, ಶಶಣ್ಣನಂಥ ಒಂದು ವ್ಯಕ್ತಿಗಳ ಮಾರ್ಗದರ್ಶನದಲ್ಲಿ ನಾವು ಮಾಡುವಂಥ ಕಾರ್ಯ ದೇವರಿಗೆ ಮುಟ್ಟಿದರೆ ಖಂಡಿತವಾಗಿ ಮಳೆ ಬರುವುದಿಲ್ಲ ಅಂತೇಳಿ. ನೋಡಿ, ಅದು 100ಕ್ಕೆ 100 ಕೂಡ ಸತ್ಯ. ಇವತ್ತು ಬೆಳಿಗ್ಗಿನ ವಾತಾವರಣ ಹೇಗಿತ್ತು, ಸಾಯಂಕಾಲ ತನಕ ಒಂದೇ ಒಂದು ಹನಿ ಮಳೆ ಕೂಡ ಬರದೆ ಆ ದೇವರು ಸಂಪೂರ್ಣ ಅನುಗ್ರಹವನ್ನು ಮಾಡಿದ್ದಾರೆ. ಇದಕ್ಕೆ ಇಂಥವರೆಲ್ಲ ಮಾರ್ಗದರ್ಶನ ನಮಗೆ ಅಗತ್ಯ. ಇವಾಗ ನಮ್ಮ ಆದರಣೀಯ ಕೆ ಶೆಟ್ಟಿಯವರಾಗಲಿ, ಹರೀಶಣ್ಣ, ಪ್ರವೀಣನ ಎಲ್ಲರೂ ಕೂಡ ಅದಕ್ಕೆ ಎಲ್ಲರ ಮಾತನ್ನು ಕೂಡ ತಾವೆಲ್ಲ ಆಲಿಸಿದ್ದೀರಿ. ಎಲ್ಲ ಈ ದಾನಿಗಳ ಸಹಕಾರದಿಂದ ನಮ್ಮ ಟ್ರಸ್ಟ್ ಇಷ್ಟೆತ್ತರಕ್ಕೆ ಬೆಳೆದಿದೆ. ಈಗ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ನಮ್ಮೆಲ್ಲರ ಗೌರವಾನ್ವಿತರಾದ ಸದಾಶಿವಣ್ಣನವರ ಅಧ್ಯಕ್ಷತೆಯ ನುಡಿಗೆ ನಾವೆಲ್ಲ ಕಿವಿಯಾಗೋಣ. ವೇದಿಕೆ ಸದಾಶಿವಣ್ಣನವರಿಗಾಗಿ. ಅವು ದೇವಸ್ಥಾನದ ಕೆಲಸ ಆವಡೆ ಅತ್ತನ ಸಮಾಜದ ಸಂಘ ಸಂಸ್ಥೆದ ಕೆಲಸ ಆಡು ಕನ್ನಡ ಪನ್ನಡು ದಾಯಬಂಡ. ಯಾಕಂದರೆ ಕನ್ನಡದಲ್ಲಿ ಹೇಳಬೇಕಾಗ್ತದೆ. ಇವತ್ತು ಬೆಳಿಗ್ಗೆ ನಾನು ಕನ್ನಡದಲ್ಲೇ ಭಾಷಣ ಮಾಡಿದ್ದು, ಸ್ವಲ್ಪ ಪ್ರಾಕ್ಟೀಸು ಆಗ್ತದೆ ಕನ್ನಡ. ಮತ್ತು ನೋಡಿ, ಇದೆಲ್ಲ ಕ್ಯಾಮ್ರಾಸ್ ಇದೆಯಲ್ಲ, ಇಲ್ಲೀಗ ಎಷ್ಟು ಜನ ಇದ್ದಾರೆ? ಭಾಳ ಕಡಿಮೆ ಇದ್ದಾರೆ. ಈಗ ಎಲ್ಲ ಕಿಚನೊಟ್ಟಿಗೆ ಹೋದರು. ನಮ್ಮ ಭಾಷಣ ಮಾಡುವಾಗ ಯಾರೂ ಇಲ್ಲ. ಎಂಚಿನ ನಾವು ಈ ಒಂಜಿ ಅಧ್ಯಕ್ಷ ಪೋಸ್ಟ್ ಕೊರೋಡು ಚಪ್ಪ ಇಂಕ್ಲಿ ಡೊನೇಷನ್ ಕೊರ್ಪುಂಡು ನಾವು 25 ಲಕ್ಷ ಡೊನೇಷನ್ ನಾವು ಮೂಲ ಈ ಹ್ಯಾಲೋಜನ್ ಲೈಟ್ ತತ್ತಿರ್ತಾರೆ ಕಾಂಡಿದ್ದು ಕತ್ತನೆ ಉಂಟಕೊಂಡ ಕೆಲಸ ಬರೋಚ್. ಯಕ್ಷಗಾನದಂಜಿ ಇಂದು ತುಲೆ ದನ ಸತೀಶ ನೆಕ್ಸ್ಟ್ ಇಯರ್ ಈತ ಮಲ್ಲ ಹಾಲ್ ಯಾವೊಂದು ಇದಕ್ಕಿಂತ ದೊಡ್ಡ ಹಾಲ್ ಬೇಕು ನಮಗೆ ಬರುವ ವರ್ಷ. ಯಾಕಂದರೆ ಎಲ್ಲ ಹೊರಗೆ ನಿಂತಿದ್ದರು, ಸಾಕಾಗೋದಿಲ್ಲ. ಇದು ಅಡ್ಯಾರ್ ಗಾರ್ಡನ್ನವರಿಗೆ ಹೇಳಬೇಕು ಇನ್ನೊಂದು ದೊಡ್ಡ ಹಾಲ್ ಕಟ್ಟಿ ಅಂತ, ಯಕ್ಷಧ್ರುವಕ್ಕೆ ಬೇಕಾಗಿ. ಅಂಥ ಯಕ್ಷಧ್ರುವ ಏನಿದು ಹೆಂಚಿನಂದು ನನ್ನ ಏರಣ್ಣ ಪನ್ನಡಿಗೆ ಆಯ್ ಆಟದೆ ಆಯ್ ಆಟದೆ ಇನ್ನೇನು ತೂದು ಏರ್ಲ ಪನ್ವೇರ ಆಯ್ ಆಟದೆ ಬಾರಿ ಮಲ್ಲಂಜಿ ವಿಶೇಷವಾಯಿನ ಒಂಜಿ ಸಮಾರಂಭ, ವಾರ್ಷಿಕ ಸಮಾರಂಭ. ಈ ಸರ್ತಿ ಭಾರಿ ವಿಶೇಷ. ಒಂದೇ ವಿಶೇಷ ಇಜ್ಜಂದನೆ ಯಾಪಲ ಎಂಕ್ಲೇನು ರಥಯಾತ್ರೆ ಹಿಡ್ತಿರ್ಗಾವೇರು. ರಥಯಾತ್ರೆ ಇದೆ ಈ ಸರ್ತಿ ಒಂಜಿ ಇಜ್ಜಿ ಆಂಡ 5 ಮಲ್ಲ ವಿಶೇಷವಾಯಿನೊಂಜಿ ಕಾರ್ಯಕ್ರಮ ಆತನು ಮಾತ ಪರ ಊರದ್ದು ಬಾಂಬೆದ ಎಂಕಲ್ನ ಮಲ್ಲ ಟೀಮ್ ಬೈದನು. ಅಂಚನೆ ದುಬೈದಕ್ಲು ಬೈದೇರು. ದುಬೈದಕ್ಲು ಮಾತಾಡ್ಲೇರು. ಹರೀಶನ್ನೇ ಬಾರಿ ಶೋಕದೊಂದು ಪದ್ಯ ಬಂದಿರು. ಅರ್ನೊಟ್ಟಿಗೆ ಅಲ್ಲ ದುಬೈಡೊಂದು ಪದ್ಯ ಬಂದಿತ್ತೆ. ಎಂಕ ಪದ್ಯ ಬಂದ್ರೆ ಬರ್ಪಿಚ್ಚು ನೀರು ಭಾರಿ ಆರ್ಟಿಸ್ಟ್, ಭಾರಿ ಶೋಕದ ಪದ್ಯ ಬಂದರು. ಅಂಚನೆ ನಮ್ಮ ಪೂರ ದುಬೈದ ಮೇರೆ ಪ್ರವೀಣನ್ನೇ ಪೋಯ್ರ
ಪ್ರವೀಣನ್ನೇ ತೆರೆದು ಬೈದ ಆರು ಯಕ್ಷಧ್ರುವಾಗ ಬಾರಿ ಮಲ್ಲೊಂಜಿ ಸಪೋರ್ಟ್ ಅಂಚ ಎಂಕಲ್ನೊಂಜಿ ಎಡ್ಡಂಜಿ ಟೀಮ್ ಆತನತ್ತೆ ಯಕ್ಷಧ್ರುವದ. ಫಸ್ಟ್ ಆಫ್ ಆಲ್ ಒಂಜಿ ಯಕ್ಷಧ್ರುವದ ಇಂಟರ್ನಲ್ ಟೀಮ್ ಉಂಡು, ಪದಾಧಿಕಾರಿಗಳು ಎಡ್ಡೆ ಟೀಮ್, ಡೆಡಿಕೇಟೆಡ್ ಟೀಮ್ ಉಂಡು. ಮೇರೆ ಕಿಚ್ಚ ಸುದೇಶ್ ಮಂಡ್ಲೆಗ 50 ಈತ ಮಾತ ಮಲ್ಪೇರು ಬಂಡ ಭಾರಿ ವಿಶೇಷ. 50 kg ಇದ್ದಾರೆ ಅವರು ಅಂತ ಹೇಳಿದರು ಅವರು. ಇದು 50 kg ಅನ್ನು ತುಲಾಭಾರ ಮಾಡಿದರೆ ಇನ್ನೊಂದು ಸೈಡ್ ಬಂಗಾರ ಇಡಬೇಕಾಗುತ್ತೆ 50 kg ಇದು, ಆಗ ಅದು ಸರಿಯಾಗ್ತದೆ ತುಲನೆ. ಇಟ್ಸ್ ಹಿ ಹ್ಯಾಸ್ ಟು ಬಿ ವೇಟ್ ಇನ್ ಗೋಲ್ಡ್. ಅಂತಹ ಮನಸ್ಥಿತಿ, ಅಂತಹ ಯಕ್ಷಗಾನ. ಬೆಳಿಗ್ಗೆ ನಾನು ಹೇಳಿದಾಗೆ ಯಕ್ಷಗಾನ ಭಾಳ ವರ್ಷಗಳಿಂದ ಭಾಳಷ್ಟು ಸಂಕಷ್ಟದಲ್ಲಿರುವಂತಹ ಸಂದರ್ಭ. ಆ ಸಂದರ್ಭದಲ್ಲಿ ಒಬ್ಬರು ಭಾಗವತರು ಬಂದು ಇದನ್ನು ಈ ಲೆವೆಲಿಗೆ ತಗೊಂಡೋಗಿದ್ದಾರೆ. ಅದೊಂದು ವಿಶೇಷ, ಇದು ಯಕ್ಷಗಾನದ ವಿಶೇಷ. ಸೊ ಇವತ್ತಿನ ಈಗ ಹಲವಾರು ವರ್ಷಗಳಿಂದ ಯಕ್ಷಗಾನದಲ್ಲಿ ಒಳ್ಳೆಯ ಕಾರ್ಯಕ್ರಮಗಳು ನಡೀತಾ ಇದೆ. ಈಗ ನಡೆಯುವಂಥ ವಿಮಾ ಯೋಜನೆ ಇದು ಭಾಳಷ್ಟು ನಮ್ಮ ಕಲಾವಿದರಿಗೆ ಸಹಕಾರ ನೀಡುವಂಥದ್ದು, ಕಲಾವರಿಗೆ ಒಂದು ಸೆಕ್ಯುರಿಟಿ ಕೊಡುವಂಥದ್ದು. ಏನಾದರೂ ಆಕ್ಸಿಡೆಂಟ್ ಆದರೆ ಅಥವಾ ಏನಾದರೂ ಅವರಿಗೆ ಹೆಲ್ತ್ ಇಶ್ಯೂಸ್ ಆದರೆ ಅವರಿಗೊಂದು ಸಹಕಾರ ಕೊಡುವಂಥ ಒಂದು ಸಪೋರ್ಟ್ ಸಿಸ್ಟಮನ್ನು ನಾವು ಯಕ್ಷಧ್ರುವದ ಮುಖಾಂತರ ನಾವು ಮಾಡ್ತಾಯಿದ್ದೇವೆ. ಐ ಥಿಂಕ್ ದಟ್ ಈಸ್ ಬಹಳ ಒಳ್ಳೆಯ ಒಂದು ಸಪೋರ್ಟ್ ಸಿಸ್ಟಮ್. ಅದು ಕೇವಲ ಯಕ್ಷಗಾನದವರಿಗೆ ಮಾತ್ರ ಅಲ್ಲ, ಬೇರೆ ಈ ವರ್ಷ ಕಂಬಳದವರನ್ನು ಸೇರಿಸಿದ್ದೇವೆ, ದೈವಾರಾಧನೆ ಅವರನ್ನೂ ಸೇರಿಸಿಕೊಂಡು ಎಲ್ಲರಿಗೂ ವಿವಿಧ ಸಮಾಜದಲ್ಲಿ ಇನ್ನಷ್ಟು ಜನರಿಗೆ ಆರ್ಥಿಕ ಸಂಕಷ್ಟದಲ್ಲಿರುವಂತಹ ವ್ಯಕ್ತಿಗಳಿಗೆ ನಮ್ಮ ಯಕ್ಷಗಾನದ, ವಿಶೇಷವಾಗಿ ಯಕ್ಷಗಾನದ ಕಲಾವಿದರಿಗೆ ಮಾಡುವಂಥ ಈ ಸಹಕಾರ ಇದು ಪುಣ್ಯ ಕಾರ್ಯವೂ ಹೌದು, ಇದು ಕಲೆಗೆ ಒಂದು ದೊಡ್ಡ ಸಪೋರ್ಟ್. ಯಾಕೆಂದರೆ ಕಲಾವಿದರಿದ್ದರೆ ಕಲೆ ಬೆಳೀತದೆ. ಇನ್ನೊಂದು ನೋಡಿ, ಮಕ್ಕಳಿಗೆ ಸಣ್ಣ ಮಕ್ಕಳಿಗೆ ಎಷ್ಟು ಒಂದು 3000 ಮಕ್ಕಳಿಗೆ ಕಲಿಸಿದ್ವಿ ನಾವು. 4000 ಸಣ್ಣ ಮಕ್ಕಳಿಗೆ ಬಾಲ್ಯಾವಸ್ಥೆಯಿಂದ ಅವರಿಗೆ ಯಕ್ಷಗಾನದ ತರಬೇತಿ ಮುಕ್ತವಾಗಿ ಇದು ಕೊಟ್ಟದಲ್ಲ, ಫ್ರೀಯಾಗಿ ಯಕ್ಷಗಾನದ ತರಬೇತಿ ಎಲ್ಲ ಕೊಟ್ಟು ಯಕ್ಷಗಾನವನ್ನು ಮುಂದೆ ಬೆಳೆಸುವಂಥ ಕೆಲಸ ನಾವು ಮಾಡ್ತಾಯಿದ್ದೇವೆ. ಯಾಕಂದರೆ ಮೊದಲು ಇದಕ್ಕೆ ಯಕ್ಷಗಾನಕ್ಕೆ ಕೇಳುವವರು ಇರಲಿಲ್ಲ. ಆಟದ ಎಂದು ಬಂದು ಏನು ಸಾಸಾರ ಬಂತು ಅಂತೇಳಿ ಅಂಚಾದಪ್ಪನಾಗ ಇವತ್ತೊಂದು ವಿಶೇಷವಾದ ಯಕ್ಷಗಾನಕ್ಕೆ ಒಂದು ಒಳ್ಳೆಯ ದರ್ಜೆ ಕೊಡುವುದರಲ್ಲಿ ಸತೀಶ್ ಪಟ್ಲರವರ ನೇತೃತ್ವದಲ್ಲಿ ನಾವು ದಾನಿಗಳೆಲ್ಲ ಇದ್ದೇವೆ. ದಾನಿಗಳು ಸ್ವಲ್ಪ ಮಂದಿ ಇದ್ದೇವೆ, ದನಿಗಳು ಬಹಳ ಜನ ಇದ್ದಾರೆ. ಎಲ್ಲ ದನಿಗಳು ದಾನಿಗಳಲ್ಲ, ಆದಷ್ಟು ಹೆಚ್ಚೆಚ್ಚು ದನಿಗಳನ್ನು ದಾನಿಗಳನ್ನಾಗಿ ಮಾಡಬೇಕು. ಆದರೆ ಹಾಗೆ ಮಾಡಿದರೆ ನಮ್ಮ ನಮ್ಮ ಸಂಸ್ಥೆ ಯಕ್ಷಧ್ರುವ ಇನ್ನಷ್ಟು ಬೆಳೀಲಿಕ್ಕೆ ಸಹಕಾರ ಆಗ್ತದೆ. ಇನ್ನಷ್ಟು ದಾನಿಗಳು ಬೇಕು, ಕಲೆಕ್ಷನ್ ಮಾಡುವಂಥದ್ದು ಮಾಡಬೇಕು ನಾವು ಇನ್ನೂ. ಬೇಕಂದರೆ ಇನ್ನೂ ಪ್ರತಿ ವರ್ಷ ಹೆಚ್ಚೆಚ್ಚು ಒಳ್ಳೆಯ ಯೋಜನೆಗಳನ್ನು ಇದರಲ್ಲಿ ಅಳವಡಿಸಬೇಕಾಗಿದ್ದರೆ ನಮಗೆ ಧನ ಸಹಾಯ ಬೇಕು. ಹಣ ಇಲ್ಲದಿದ್ದರೆ ಏನೂ ಹೋಗೋದಿಲ್ಲ ಮುಂದೆ. ಸೊ ವಿ ನೀಡ್ ಮನಿ. ಇನ್ನಷ್ಟು ದಾನಿಗಳು ಬೇಕು. ಇಂಡಿಯಾದವರು, ಹೊರಗೂ ನಮ್ಮ ಘಟಕಗಳಿವೆ, ಘಟಕಗಳ ಪದಾಧಿಕಾರಿಗಳು ಎಲ್ಲರೂ ಸೇರಿ ಇದಕ್ಕೆ ಇನ್ನೊಂದು ಕಲೆಕ್ಷನ್ ಮಾಡುವಂಥ ಪ್ಲ್ಯಾನ್ ಮಾಡಬೇಕು. ಯಾಕಂದರೆ ಈ ವಿಮಾ ಯೋಜನೆಯಂಥ ಇನ್ನಷ್ಟು ಸಮಾಜಪರ ಮತ್ತು ನಮ್ಮ ಯಕ್ಷಗಾನದ ಕಲಾವಿದರಿಗೆ ಸಪೋರ್ಟ್ ಮಾಡುವಂಥ ಇನ್ನಷ್ಟು ಕಾರ್ಯಕಲಾಪವನ್ನು ನಾವು ಮಾಡ್ಬೋದು. ಸೊ ವಿ ನೀಡ್ ಮೋರ್ ಮನಿ ಅಲ್ಲ. ಸೊ ಸತೀಶ್ ಅವರೇ, ನಿಮ್ಮ ಮಾರ್ಗದರ್ಶನದಲ್ಲಿ ಇಷ್ಟೆಲ್ಲ ಒಳ್ಳೆ ಕೆಲಸ ಕಾರ್ಯಗಳು ನಡೀತಾ ಇದೆ. ಇವತ್ತು ನೋಡಿ, ಯಕ್ಷಗಾನವನ್ನು ನಾವು ಇಡೀ ಊರಿಗೆ 1, 2, 3 ಜಿಲ್ಲೆಗೆ ಸೀಮಿತವಾಗಿರುವಂಥ ಈ ಯಕ್ಷಗಾನವನ್ನು ಈ ಮಾಧ್ಯಮದ ಮುಖಾಂತರವಾಗಿ ನಾವು ಇಡೀ ಕರ್ನಾಟಕಕ್ಕೆ ಅದನ್ನು ಪಸರಿಸ್ತಾ ಇದ್ದೇವೆ. ಸ್ಪ್ರೆಡಿಂಗ್ ದಿಸ್ ಯಕ್ಷಗಾನ ಟು ಆಲ್ ಓವರ್ ಕರ್ನಾಟಕ. ಕೆಲವು ನಮ್ಮ ಚಾನಲ್ಗಳು 2-3 ಜಿಲ್ಲೆಗಳಲ್ಲಿ ಸಾಕಷ್ಟು ಪ್ರಚಾರ ತಲುಪಿಸ್ತಾ ಇದ್ದೇವೆ.
ನಮ್ಮದೇ ಆದ ಯಕ್ಷಧ್ರುವ ನಮ್ಮ ಅಭಿಮತ ಟಿ ವಿ ಚಾನಲಲ್ಲಿ ಈಗ ಅದು ಬರ್ತಾ ಉಂಟು. ಇದು ಕೇವಲ ಇಲ್ಲಿ ಮಾತ್ರ ಅಲ್ಲ, ಇಡೀ ಕರ್ನಾಟಕದ ಎಲ್ಲ ಕಡೆ ಇದು ಹೋಗ್ತಾ ಉಂಟು. ಒಂದೇ ಸಮಯ ಲೈವಲ್ಲಿ ಇಡೀ ಕರ್ನಾಟಕದಲ್ಲಿ ಎಲ್ಲ ಡಿಸ್ಟ್ರಿಕ್ಕಲ್ಲಿ ಇದು ಹೋಗ್ತಾ ಉಂಟು. ಸೊ ವಿ ಆರ್ ಸ್ಪ್ರೆಡಿಂಗ್ ದಸ್ ಯಕ್ಷಗಾನ ಅವೇರ್ನೆಸ್ ಟು ಎಂಟೈರ್, ಇಡೀ ರಾಜ್ಯಕ್ಕೆ ನಾವು ಇದನ್ನು ತಲುಪಿಸ್ತಾ ಇದ್ದೇವೆ. ಸೊ ವಿಲ್ ಗೆಟ್ ಮೋರ್ ಯಕ್ಷಗಾನದ ಪಾಪ್ಯುಲಾರಿಟಿ ಕೇವಲ 2-3 ಜಿಲ್ಲೆಗಳಿಗೆ ಸೀಮಿತ ಅಲ್ಲದೆ ಇಡೀ ರಾಜ್ಯಕ್ಕೆ ಮತ್ತು ಇನ್ನು ಮುಂದೆ ಬರುವಂಥ ದಿನಗಳಲ್ಲಿ ಇದನ್ನು ನಾವು ಇಡೀ ದೇಶಕ್ಕೆ ಯಾಕೆ ಈಗ ಹೊರ ದೇಶಕ್ಕೂ ಹೋಗ್ತಾ ಇದೆ, ಅಂತಹ ದೊಡ್ಡ ಕೆಲಸ ಈಗ ಆಗ್ತಾಯಿದೆ. ಮಾಧ್ಯಮದ ಮುಖಾಂತರ ಹೋಗ್ತಾ ಇದೆ, ಎಲೆಕ್ಟ್ರಾನಿಕ್ಸ್ ಮೀಡಿಯಾ, ಪ್ರಿಂಟ್ ಮೀಡಿಯಾ ಮುಖಾಂತರವೂ ಹೋಗ್ತಾ ಇದೆ. ಸೊ ಎಲ್ಲ ಮಾಧ್ಯಮದವರು ಇಲ್ಲಿದ್ದಾರೆ. ಸೊ ಯಕ್ಷಗಾನ ಎಲ್ಲ ಕಡೆ ಹೋಗ್ತಾ ಇದೆ, ಈಗ ದೊಡ್ಡ ಹೆಸರಾಗ್ತಾ ಇದೆ. ಸೊ ಇದನ್ನು ಯಕ್ಷಗಾನವನ್ನು ಬೆಳೆಸುವಂಥ ಈ ಕಾರ್ಯದಲ್ಲಿ ಯಕ್ಷಧ್ರುವ ಪಟ್ಲ ಫೌಂಡೇಶನ್ನ ಮಹತ್ತರವಾದಂಥ ಈ ಕೆಲಸದಲ್ಲಿ ನಾನೂ ಭಾಗಿಯಾಗಿ 2-3 ವರ್ಷದಿಂದ ಇದ್ದೇನೆ. ನನ್ನಿಂದ ಆಗುವಂಥ ಸಹಕಾರ ನಾನು ಮಾಡ್ತಾ ಇದ್ದೇನೆ. ಸೊ ನಾನು ಇನ್ನು ಮುಂದೆಯೂ ಕೂಡ ಈ ಸಂಸ್ಥೆಗೆ ಯಾವಾಗಲೂ ಇದ್ದೇನೆ. ಈ ಸಂಸ್ಥೆ ಇದೇ ರೀತಿ ಒಳ್ಳೆಯ ಕೆಲಸ ನಡೆಸ್ತಾ ಇರಬೇಕು, ಅದಕ್ಕೆ ನನ್ನ ಸಂಪೂರ್ಣ ಬೆಂಬಲ ಇದೆ. ಮತ್ತೊಂದು ನನ್ನ ವಿನಂತಿ ಅಂದರೆ, ಇದ್ದವರು ಇನ್ನಷ್ಟು ಸ್ವಲ್ಪ ಕಿಸೆಗೆ ಕೈ ಹಾಕಬೇಕು, ಸ್ವಲ್ಪ ಡೊನೇಷನ್ ಎಲ್ಲ ಮಾಡಬೇಕು. ಮಾಡಿದರೆ ಇನ್ನಷ್ಟು ದೊಡ್ಡದಾಗಿ ಇದನ್ನು ಮಾಡ್ಬೋದು. ಸಮಾಜಕ್ಕೆ ಒಳ್ಳೆಯ ಕೆಲಸ ಮಾಡುವ. ಯಕ್ಷಧ್ರುವದ್ದು ನಂದು ಒಂದು ಕೆಲಸ ಆದರೆ ಅಂಥದ್ದು ಅನೇಕ ನಂದು ಇದೆ, ಒಬ್ಬಿಬ್ಬರು ಮಾಡುವಂಥ ಕೆಲಸ ಅಲ್ಲ. ಯಾಕಂದರೆ ನನಗೆ ಒಂದೇ ಒಂದು ಸಂಸ್ಥೆ ಅಲ್ಲ, ಬಂಡ್ ಸಂಘದ್ದು ಸಂಸ್ಥೆ ಇದೆ, ಬೇರೆ ಬೇರೆ ಸಂಘ ಸಂಸ್ಥೆ ಇದೆ, ದೇವಸ್ಥಾನ ಇದೆ, ದೈವಸ್ಥಾನ, ಆಶ್ರಮಗಳು ಎಲ್ಲ ಇದೆ. ಧಾರ್ಮಿಕ, ಶೈಕ್ಷಣಿಕ ಮತ್ತು ಈ ಸಾಂಸ್ಕೃತಿಕ ಎಲ್ಲ ಕ್ಷೇತ್ರದಲ್ಲೂ ನಾನು ಮಾಡ್ತಾಯಿದ್ದೇನೆ. ಆದ್ದರಿಂದ ಎಲ್ಲ ಕಡೆ ಹಂಚ್ತಾ ಇದ್ದೇನೆ. ಆದರೆ ಒಬ್ಬನಿಗೆ ಹಂಚುವುದಕ್ಕೆ ಒಂದು ಲಿಮಿಟ್ ಉಂಟಲ್ಲ, ಒಬ್ಬನಿಗೆ ಹಂಚಲಿಕ್ಕೆ ಲಿಮಿಟ್ ಉಂಟು. ಆದ್ದರಿಂದ ಎಲ್ಲರೂ ಕೈ ಜೋಡಿಸಿದರೆ ನಮಗೂ ಇನ್ನೂ ಸಂಸ್ಥೆಗೆ ಬಲ ಬರ್ತದೆ. ಹಾಗೆ ಎಲ್ಲರೂ ಮನಸ್ಸು ಮಾಡಿ. ಸೊ ಐ ಅಪೀಲ್ ಟು ಆಲ್ ಪೀಪಲ್, ಆಲ್ ಡೋನರ್ಸ್ ಇದ್ದವರು ಸ್ವಲ್ಪ ಮನಸ್ಸು ದೊಡ್ಡದು ಮಾಡಿ ಇದಕ್ಕೆ ಆದಷ್ಟು ಸಹಕಾರ ಮಾಡಿ. ಕೇವಲ ಭಾಷಣ ಮಾಡಿದರೆ ಸಾಲದು, ಅದು ಮನಸ್ಸು ಮಾಡಬೇಕು. ಸೊ ದ್ಯಾಟ್ ಈಸ್ ಮೈ ಹಂಬಲ್ ರಿಕ್ವೆಸ್ಟ್ ಟು ಆಲ್ ದ ಪೀಪಲ್. ಯಾಕಂದರೆ ಇಷ್ಟೊಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ನಾವು ತಯಾರು ಮಾಡಿದ್ದೇವೆ. ಇನ್ನು ಇದನ್ನು ಮುಂದೆ ಕೊಂಡೋಗೋದಕ್ಕೆ ಸುಲಭ. ಯಾಕಂದರೆ ಇನ್ನಷ್ಟು ಜನ ಸೇರಿದರೆ, ಇವತ್ತು ನೋಡಿ ಈ ಯಕ್ಷಗಾನದ ದೊಡ್ಡ ದೊಡ್ಡ ಕಲಾವಿದರಿಗೆ ಇಷ್ಟೆಲ್ಲ ಸನ್ಮಾನ ಮಾಡಿದ್ದೇವೆ. ಈಸ್ ಆಲ್ಸೋ ಎನ್ಕರೇಜ್ಮೆಂಟ್. ಯಕ್ಷಗಾನಕ್ಕೆ ಒಂದು ನಾವು ಇದು ಕೊಡೋದು ಪ್ರೋತ್ಸಾಹ ಕೊಡ್ತಾ ಇದ್ದೇವೆ ಯಕ್ಷಗಾನಕ್ಕೆ. ಆದ್ದರಿಂದ ಹಲವಾರು ವಿಧಾನಗಳಿಂದ ಯಕ್ಷಗಾನಕ್ಕೆ ನಾವು ಒಳ್ಳೆಯ ಕೆಲಸ ಮಾಡ್ತಾಯಿದ್ದೇವೆ. ಮತ್ತು ಒಂದು ನಂದು ರಿಕ್ವೆಸ್ಟ್ ಅಂದರೆ, ಯಕ್ಷಗಾನದ ಒರಿಜಿನಾಲಿಟಿಯನ್ನು ನಾವು ಉಳಿಸಬೇಕು. ಅದನ್ನು ನಾಟಕ ಮಾಡೋದು ಬೇಡ. ಏನು, ವಿ ಹ್ಯಾವ್ ಟು ಮೇಂಟೈನ್ ದ ಒರಿಜಿನಲ್ ಸ್ಟೇಟಸ್ ಆಫ್ ಯಕ್ಷಗಾನ. ಲೆಟ್ ಅಸ್ ನಾಟ್ ಮೇಕ್ ಇಟ್ ಎ ಡ್ರಾಮಾ. ಎಂಟರ್ಟೈನ್ಮೆಂಟಿಗೆ ಜೋಕ್ ಇದು ಏನೇನೋ ಕಾಮಿಡಿ ಎಲ್ಲ ಹಾಕಿ ಇದು ಮಾಡೋದು. ಯಕ್ಷಗಾನದ ಇನ್ನೊಂದು ದೊಡ್ಡ ಒಂದು ಕೊಡುಗೆ ಅಂದರೆ, ನಮ್ಮ ಮಕ್ಕಳಿಗೆ ನಮ್ಮ ಪುರಾಣ, ರಾಮಾಯಣ, ಮಹಾಭಾರತ ಇದು ಶಾಲೆಯಲ್ಲಿ ಈಗ ಕಲಿಸುವುದೇ ಇಲ್ಲ. ಎಲ್ಲಿ ಕಲಿಸ್ತಾರೆ ಶಾಲೆಯಲ್ಲಿ? ಬ್ರಿಟಿಷ್ ಸಿಸ್ಟಮಲ್ಲಿ ಬಂದು ನಮ್ಮ ಪುರಾಣ, ನಮ್ಮ ಇತಿಹಾಸ, ನಮ್ಮ ಇದು ಯಾವುದು ಮರೆಯಾಗ್ತಾ ಉಂಟು. ಆ ಸಂದರ್ಭದಲ್ಲಿ ಇಂಥ ಸಂಸ್ಥೆಗಳಿಂದ ನಮಗೆ ಮಕ್ಕಳಿಗೆ, ಮುಂದೆ ಬರುವಂಥ ಪೀಳಿಗೆಗೆ ನಮ್ಮ ಇತಿಹಾಸ, ನಮ್ಮ ಪುರಾಣ, ರಾಮಾಯಣ ಆಗಲಿ, ಆಗಲಿ, ಶಿವಪುರಾಣ ಆಗಲಿ, ಎಲ್ಲ ಇತಿಹಾಸವನ್ನು ಮಕ್ಕಳಿಗೆ ಕಲಿಸುವಂಥ ಒಂದು ಮಾಧ್ಯಮ ಆಗಲಿ ಯಕ್ಷಗಾನ ಆಗ್ತಾಯಿದೆ. ಇದು ಎಲ್ಲ ಕಡೆ ಹೋದರೆ, ಎಲ್ಲ ಕಡೆ ಇದು ನಮ್ಮ ಈ ದೇಶದ ಸಂಸ್ಕೃತಿಯನ್ನು ಉಳಿಸುವಂಥ ಕೆಲಸವೂ ಆಗ್ತದೆ. ಆದ್ದರಿಂದ ಈ ನಿಟ್ಟಿನಲ್ಲಿ ಸೋ ಫಾರ್ ಸೋ ಗುಡ್ ಅಂತ ಹೇಳ್ತೇನೆ. ಯಾಕಂದರೆ ಇಷ್ಟವರೆಗೆ 2-3 ವರ್ಷದಿಂದ ನಾನು ನೋಡ್ತಾ ಇದ್ದೇನೆ, ಭಾಳಷ್ಟು ಒಳ್ಳೆ ರೀತಿಯಲ್ಲಿ ಇದು ನಡೀತಾ ಇದೆ. ನಮಗೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಇದರಲ್ಲಿ ಭಾಗವಹಿಸಿ, ಬೋತ್ ಆರ್ಟಿಸ್ಟ್, ಭಾಳಷ್ಟು ಮಂದಿ ನೀವು ಯಕ್ಷಗಾನದ ಕಲಾವಿದರು ಮತ್ತು ಪ್ರೋತ್ಸಾಹ ಕೊಡೋರು ಎಲ್ಲ ಬಂದು ಸೇರಿದ್ದೀರಿ.
ಮಧ್ಯಾಹ್ನ ನೋಡುವಾಗ ನನಗೆ ಭಾಳ ಖುಷಿ ಆಯಿತು. ಇಷ್ಟೊಂದು ಜನ ಯಕ್ಷಗಾನಕ್ಕೆ ದೇ ಆರ್ ಇಂಟ್ರೆಸ್ಟೆಡ್ ಇನ್ ಯಕ್ಷಗಾನ. ಯಕ್ಷಗಾನ ಅಂದರೆ ನೋಡಿ, ನಮ್ಮಲ್ಲಿ ಒಂದು ಕರ್ನಾಟಕದಲ್ಲಿ ಒಬ್ಬರು ಕಾಮಿಡಿ ಇದ್ದಿದ್ದಾರೆ, ಸ್ಟ್ಯಾಂಡಪ್ ಕಾಮಿಡಿಯನ್ ಪ್ರಾಣೇಶ್ ಅಂತ. ಪ್ರಾಣೇಶ್ ಒಂದು ಸಲ ಇಲ್ಲಿ ಬಂದ್ರಂತೆ ಮಂಗಳೂರಿಗೆ, ಬಂದು ಅವ್ರು ನಗಿಸುವ ಕೆಲಸ ಅವರಿಗೆ, ಜೋಕ್. ಸ್ಟ್ಯಾಂಡಪ್ ಕಾಮಿಡಿಯನ್ ಪ್ರಾಣೇಶ್ ಅವರು, ನೀವು ಹೆಸರು ಕೇಳಿರ್ಬೋದು, ಯೂಟ್ಯೂಬಲ್ಲಿ ಬರ್ತಾ ಉಂಟು. ಇಟ್ಸ್ ಅ ವೆರಿ ಗುಡ್ ದಿಸ್. ನಾನು ಕೇಳ್ತಾ ಇರ್ತೇನೆ. ಅವ್ರು ಒಂದು ಸಲ ಹೇಳ್ತಾರೆ, ನಾನು ಎಲ್ಲ ಕಡೆ ಹೋಗಿ ಜನರನ್ನು ನಗಿಸಿದ್ದೇನೆ, ಮಂಗಳೂರನ್ನು ನಗಿಸುವುದಂದರೆ ಭಾಳ ಕಷ್ಟ ಅಂತ. ಎಲ್ಲ ಜೋಕ್ ಒಂದು ಗಂಟೆ ಅವರ ಇದು ಮಾಡಿದರು ಅವರು, ಜೋಕ್ಸ್ ಎಲ್ಲ ಒಳ್ಳೆ ಭಾಳ ಚೆನ್ನಾಗಿ ಮಾತಾಡ್ತಾರೆ. 1 ಗಂಟೆ ಮೇಲೆ ಯಾರೂ ನಗಲಿಲ್ಲ 1 ಗಂಟೆವರೆಗೆ. ಆಮೇಲೆ ಅವರು ಬದಿಯಲ್ಲಿದ್ದ ಆಯೋಜಕರಿಗೆ ಹೇಳಿದ್ರಂತೆ, ಸ್ವಾಮಿ ನಾನು 1 ಗಂಟೆಯಿಂದ ಜೋಕ್ಸ್ ಹೊಡಿತಾ ಇದ್ದಾನೆ, ಮಂಗಳೂರವ್ರಿಗೆ ಯಾರು ನಗ್ತಾ ಇಲ್ಲಲ್ಲ. ಅದಕ್ಕೆ ಆಮೇಲೆ ಅವರು ಇಳಿಯುವಾಗ ಒಬ್ಬಕ್ಕೆ ಕೇಳ್ತಾನಂತೆ, ಒಂದು ಮಾತಂದು ಆಟಯಪ್ಪ ಅಂದು, ಆಟ ತೋರ್ತು. ದಟ್ ಈಸ್ ಆಟದ್ದು ನಮಗೆ ಮಹತ್ವ ಇಷ್ಟಿದೆ. ನಮಗೆ ಜೋಕ್ಸ್ ಆಮೇಲೆ, ಆದರೆ ನಮ್ಮ ಮಂಗಳೂರು ಟೈಪಿದ್ದು ಜೋಕ್ಸ್ ಬೇರೆ. ನಮಕ್ ಭೋಜರಾಜ್ ಬೋರ್ಡು, ಬೋಳಾರ್ ಬೋರ್ಡು ಅಕಲತ್ತನ ಅವಳು ಜೋಕ್ಸ್ ಹಾಕ್ಬಿಡು. ನಮಗೆ ಕನ್ನಡದಕ್ಕಲ್ನ ಜೋಕ್ಸ್ ನಮ್ಮ ತುಳುನಾಡ್ದಕ್ಕಲೆಗೆ ಸೂಟ್ ಹಾಪಿಸಿ ಅಂಚ ಆಂಡ ವಿಷಯ ಹೆಂಚಿನ ಮಂಡ. ನಮಗೆ ಯಕ್ಷಗಾನ ನಮ್ಮ ರಕ್ತದಲ್ಲಿದೆ. ಅವು ಮಾತಂದು 1 ಗಂಟೆ ಭಾಷಣ ಕೊರ್ನಾರು, ದೇ ಥಾಟ್ ದ್ಯಾಟ್ ಈ ಹಸ್ ಮೇಡ್ ಎ ಸ್ಪೀಚ್ ಆರ್ ಜೋಕ್ಸ್ ಪನ್ನ ಜನಕ್ಕಲೆ ಕಾಂಡವು ಅದನ್ನು ಭಾಷಣ ಮಲ್ತಾನ ಅಂದು. ಸೊ ಬಟ್ ಆಟ ಯಪ್ಪ ಅಂದು, ಆಟ ಯಾವಾಗ ಅಂತ. ಸೊ ಆಟ ಈಸ್ ವೆರಿ ವೆರಿ ಪಾಪ್ಯುಲರ್. ಭಾಳಷ್ಟು ಪಾಪ್ಯುಲಾರಿಟಿ ಇದೆ ಯಕ್ಷಗಾನಕ್ಕೆ. ಈಗ ಇನ್ನಷ್ಟು ಅದನ್ನು ಪಾಪ್ಯುಲರ್ ಮಾಡ್ತಾ ಇದ್ದೇವೆ. ಒಂದು ಆರ್ಗನೈಸ್ಡ್ ವೇ ಅದನ್ನು ಸಪೋರ್ಟ್ ಮಾಡ್ತಾ ಇದ್ದೇವೆ ನಾವು, ಆರ್ಗನೈಸ್ಡ್ ವೇ, ವೆರಿ ಆರ್ಗನೈಸ್ಡ್ ವೇ. ಸೊ ಇದಕ್ಕೆ ಇನ್ನಷ್ಟು ನಮ್ಮ ಸಹಕಾರ ಸಪೋರ್ಟ್ ಇದ್ದರೆ ಇನ್ನಷ್ಟು ದೊಡ್ಡ ರೀತಿಯಲ್ಲಿ ಇದನ್ನು ಮಾಡೋಣ. ಇಡೀ ದೇಶಕ್ಕೆ ಯಕ್ಷಗಾನವನ್ನು ಕೊಂಡೋಗಬೇಕು. ವಿ ಶುಡ್ ಗೋ ಔಟ್ ಆಫ್ ತುಳು. ಈಗ ಕನ್ನಡದಲ್ಲಾಗ್ತದೆ, ನಾವು ವಿಲ್ ಟೇಕ್ ಇಟ್ ಟು ಹಿಂದಿ, ನಾರ್ತ್ ಇಂಡಿಯಾದವರಿಗೂ ಯಕ್ಷಗಾನ ತೋರಿಸ್ಬೇಕು. ಈಗಾಗಲೇ ನಮ್ಮ ನೋಡಿ, ಈ ಕಾಂತಾರ ಬಂದ ಮೇಲೆ ನಮ್ಮ ದೈವಾರಾಧನೆಯು ಇಡೀ ದೇಶಕ್ಕೆ ಹೋಗ್ತಾ ಇದೆ. ದೈವಾರಾಧನೆ ದೇಶ ಇಡೀ ಹೋಗ್ತಾ ಇದೆ. ಅದು ಕಾಂತಾರ ಹಿಟ್ ಆದಮೇಲೆ ಈ ದೈವದ ಕೋಲ ನೋಡಲಿಕ್ಕೆ ಎಲ್ಲೆಲ್ಲಿಂದ ಬರ್ತಾರೆ. ಈಗ ದೈವದ ಕೋಲ ನೋಡಲಿಕ್ಕೆ ಎಲ್ಲೆಲ್ಲಿಂದ ಬರ್ತಾ ಇದ್ದಾರೆ, ನಾರ್ತಿಂದ. ಅವರು ಕೇಳಿದೇನು, ಕಾಂತಾರ ಕಬ್ಬೆ ನಮಗೂ ಕಾಂತಾರ ದೇಖ್ನೆಗ, ಕಾಂತಾರ ದೇಖ್ನೆಗ ಮೀನ್ಸ್ ಕೋಲ ದೇಖ್ನೆಗ ಆಟಂದು ಕೋಲ ದಿಗರೆ ಐಕ್ ಅಂಚ. ಅದಪ್ಪನಾಗ ನಮ್ಮ ವಿಶೇಷವಾಯಿನ ತುಳುನಾಡು ಹಲವಾರು ನಮ್ಮ ದೈವಾರಾಧನೆ ಆಡು, ಯಕ್ಷಗಾನ ಆಡು ಮಾತ ಎಡೆಡ್ಡೆ ಉಂಡು. ದಟ್ ಈಸ್ ದ ಸ್ಪೆಷಾಲಿಟಿ ಆಫ್ ತುಳುನಾಡು. ಸೊ ಅದಕ್ಕೆ ಪ್ರೋತ್ಸಾಹ ಕೊಡುವಂಥದ್ದು. ಯಾಕಂದರೆ ನಾವು ಇದೇ ಮಣ್ಣಿನಿಂದ ಹೋದವರು, ಇದೇ ಮಣ್ಣಿಗೆ ನಾವು ನಮ್ಮಷ್ಟು ಆದಷ್ಟು ಸಾಕಾರ ಮಾಡುವಂಥ ನನ್ನ ಇಚ್ಛೆ. ನಾವು ಮಾಡ್ತಾಯಿದ್ದೇವೆ. ಇದು ಫೇಮಸ್ ಅದು ಡೈಲಾಗ್ ಉಂಟಲ್ಲ, ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಅಂತ. ನಾವು ಕೆರೆಯಿಂದ ನೀರನ್ನು ಎಲ್ಲ ಚೆಲ್ಲುವುದಿಲ್ಲ, ಸ್ವಲ್ಪ ಸ್ವಲ್ಪ ಕೆರೆ ನೀರನ್ನು ಚೆಲ್ತೇವೆ. ಆದರೆ ಒಂದು ಮಾತ್ರ ಮಾಡೋದಿಲ್ಲ, ಕೆರೆಯ ಕೆಸರನ್ನು ಇನ್ನೊಬ್ಬರಿಗೆ ಚೆಲ್ಲುವುದಿಲ್ಲ. ಕೆರೆ ಮೇಲೆ ನೀರು ಕ್ಲಿಯರ್ ಉಂಟು, ಕೆಳಗೆ ಪ್ರತಿ ಕೆರೆಯಲ್ಲೂ ಸ್ವಲ್ಪ ಕೆಸರು ಇರ್ತದೆ. ಆ ಕೆಸರನ್ನು ನಾವು ಇನ್ನೊಬ್ಬರಿಗೆ ಚೆಲ್ಲುವುದಿಲ್ಲ. ಸ್ವಲ್ಪ ಆದಷ್ಟು ಕೆರೆ ನೀರನ್ನು ಸ್ವಲ್ಪ ಚೆಲ್ಲಿ ಸಮಾಜಕ್ಕೆ ಒಳ್ಳೇದು ಮಾಡ್ತಾಯಿದ್ದೇವೆ. ಆದ್ದರಿಂದ ಅದಕ್ಕೆಲ್ಲ ನನ್ನಂತೆ ನನಗೆ ಎಲ್ಲ ಸಂಸ್ಥೆಗೆ ಎಲ್ಲರೂ ಸಪೋರ್ಟ್ ಮಾಡಿ, ಕಲಾವಿದರು ಇರಲಿ ಆ್ಯಂಡ್ ಆಲ್ ಡೋನರ್ಸ್, ಮಹಾಧನಿಗಳು ಮತ್ತು ಧನಿಗಳು ಎಲ್ಲ ಸೇರಿ ಸ್ವಲ್ಪ ಸಾಕಾರ ಮಾಡಿ ದಾನಿಗಳಾಗಿ, ಮೋರ್ ದಾನೀಸ್ ರಿಕ್ವೈರ್ಡ್. ಸೊ ಥ್ಯಾಂಕ್ ಯು ವೆರಿ ಮಚ್, ಧನ್ಯವಾದ. ಇನ್ನು ಮುಂದಕ್ಕೂ ಯಕ್ಷ ಧ್ರುವ ಸತೀಶ್ ಪಟ್ಲರ ನೇತೃತ್ವದಲ್ಲಿ, ಅವರ ತಂಡದ ಲೀಡರ್ಶಿಪ್ ನೇತೃತ್ವದಲ್ಲಿ ನಾವು ಅದರೊಂದಿಗೆ ಇದ್ದು ಇನ್ನಷ್ಟು ಒಳ್ಳೇದು ಮಾಡೋಣ. ಆ ಮಾತೆ ದುರ್ಗಾ ಪರಮೇಶ್ವರಿ ದೇವಿ, ನಾನು ನಂಬಿದ ಶಿವಶಕ್ತಿ ದುರ್ಗಾ ಪರಮೇಶ್ವರಿ ದೇವಿ, ನಾನು ನಂಬಿದ ದೇವರು ಇದನ್ನು ಇನ್ನಷ್ಟು ಒಳ್ಳೇದು ಮಾಡಲಿ. ಎಲ್ಲ ಸಮಾಜದ ಬಾಂಧವರನ್ನು ಸೇರಿಕೊಂಡು ಒಳ್ಳೆಯದಾಗಿ ಮಾಡೋಣ ಅಂತ ಹೇಳಿ ನನ್ನ 4 ಮಾತನ್ನು ನಿಲ್ಲಿಸ್ತೇನೆ. ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳನ್ನ. ನಿಮ್ಮ ಚೈತನ್ಯ ತುಂಬುವ ಮಾತುಗಳು, ಭರವಸೆಯ ಮಾತುಗಳು ಹಾಗೂ ಮಾರ್ಗದರ್ಶನದ ಮಾತುಗಳು ನಮಗಾವಾಗಲೂ ಪ್ರೇರಕ ಶಕ್ತಿಯಾಗಿದೆ.
ನಿಮಗೆ ಇನ್ನೊಮ್ಮೆ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಬಂಧುಗಳೇ 5 ನಿಮಿಷದಲ್ಲಿ ನಮ್ಮ ಕಾರ್ಯಕ್ರಮ ಮುಕ್ತಾಯಗೊಳಿಸ್ತೇವೆ. ಪೂಜ್ಯ ಶ್ರೀಗಳು ಕೂಡ, ಯಾಕೆಂತೇಳಿದರೆ ಒಡೆಯೂರು ಶ್ರೀಗಳ ಈ ಒಂದು ಇಷ್ಟು ನಮ್ಮ ಟ್ರಸ್ಟ್ ಎತ್ತರಕ್ಕೆ ಇರಬೇಕಂತೇಳಿದರೆ ಅವರು ಹಾಕಿದ ಪಂಚಾಂಗ ಇದಕ್ಕೆ ಮುಖ್ಯ ಕಾರಣ. ಯಾಕೆಂತೇಳಿ ಕಟೀಲಿನ ತಾಯಿಯ ಸನ್ನಿಧಾನದಲ್ಲಿ 2015 ಇಸವಿಯಲ್ಲಿ ಈ ಟ್ರಸ್ಟಿಗೆ ಅವರು ಅಮೃತ ಸಹಸ್ರದ ಉದ್ಘಾಟನೆ ಮಾಡಿದ್ದು ನಮ್ಮ ಪೂಜ್ಯ ಶ್ರೀಗಳು. ಅದರಿಂದ ಇನ್ನೂ ಶ್ರೀಗಳಿದ್ದಾರೆ, ವೇದಿಕೆಯಲ್ಲಿ ಇನ್ನೂ ಎಲ್ಲ ವಾಗ್ಮಿಗಳಿದ್ದಾರೆ. ಆದರೆ ಎಲ್ಲರ ಕ್ಷಮೆಯನ್ನು ಕೇಳ್ತಾ ಇದ್ದೇನೆ. ಸಮಯ ಮೀರಿರುವ ಕಾರಣ ನಮಗೆ ಮಾತು ಮಾಡಲಿಕ್ಕೆ ಅವಕಾಶ ಕೊಡಲಿಕ್ಕೆ ಆಗಲಿಲ್ಲ. ದಯವಿಟ್ಟು ಕ್ಷಮಿಸಿ. ಯಾಕೆಂದರೆ ಇನ್ನು ತುಂಬ ಫಲಾನುಭವಿಗಳಿಗೆ ಈ ಒಂದು 5 ನಿಮಿಷದಲ್ಲಿ ಅವರ ಒಂದು ಸಹಾಯ ಹಸ್ತವನ್ನು ವಿತರಿಸುವಂಥ ಕಾರ್ಯಕ್ರಮ ಮುಗಿಸ್ತೇವೆ. ಅದಕ್ಕಿಂತ ಮುಂಚೆ ಯಾವುದೇ ಒಂದು ಕಾರ್ಯಕ್ರಮ ಯಶಸ್ವಿಯಾಗಬೇಕಾದ್ರೆ ಅದಕ್ಕೆ ಪ್ರಚಾರ ತುಂಬ ಅಗತ್ಯ. ಕಳೆದ ವರ್ಷ ಕೂಡ ಈ ವರ್ಷ ಕೂಡ ಸುಮಾರು 1.5 ತಿಂಗಳ ಹಿಂದೆಯೇ ನಮ್ಮ ರಾಜ ರಸ್ತೆಯಲ್ಲಿ ಆಗಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ದೊಡ್ಡ ದೊಡ್ಡ ಹೋರ್ಡಿಂಗ್ಗಳ ಮುಖಾಂತರವಾಗಿ ಈ ನಮ್ಮ ಪಟ್ಲ ಸಂಭ್ರಮಕ್ಕೆ ಪ್ರಚಾರ ಕೊಟ್ಟವರು ನಮ್ಮ ಆತ್ಮೀಯರಾದ ತಿರುಮಲ ಆ್ಯಡ್ಸ್ನ ಚರಣ್ ಶೆಟ್ಟಿಯವರು. ಅವರನ್ನು ಆತ್ಮೀಯವಾಗಿ ನಾನು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ನಮ್ಮ ಗೌರವಾಧ್ಯಕ್ಷರಾದಂತಹ ಸದಾಶಿವಣ್ಣನವರು ಅವರಿಗೆ ಒಂದು ಶಾಲು ಹೊದಿಸಿ ಕಿರು ಸ್ಮರಣಿಕೆಯನ್ನು ಕೊಟ್ಟು ಗೌರವಿಸಬೇಕು ವಿನಂತಿಸ್ತಾ ಇದ್ದೇನೆ. ಚರಣ್ ಶೆಟ್ಟಿಯವರು ಸುಮಾರು 18 ಹೋರ್ಡಿಂಗ್ಗಳನ್ನು ಅವರು ಉಚಿತವಾಗಿ ನಮಗೆ ಮಾಡಿಕೊಟ್ಟಿದ್ದಾರೆ. ಉಚಿತವಾಗಿ ಪ್ರತಿ ವರ್ಷ ನಮ್ಮ ಟ್ರಸ್ಟಿಗೆ ಅಲ್ಲದೆ ಅವರು ನಮ್ಮ ಪಟ್ಲ ಟ್ರಸ್ಟಿನ ಟ್ರಸ್ಟಿ ಕೂಡ ಹೌದು. ಚರಣ್ ಶೆಟ್ಟಿ ಅವರು ನಮ್ಮ ಟ್ರಸ್ಟಿನ ಟ್ರಸ್ಟಿಗಳು ಕೂಡ ಹೌದು. ನೂತನವಾಗಿ ನಮ್ಮ ಟ್ರಸ್ಟಿಗೆ ಮಂಗಳೂರು ಘಟಕದಿಂದ ರವೀಂದ್ರನಾಥ್ ಶೆಟ್ಟಿಯವರು ಟ್ರಸ್ಟಿಗಳಾಗಿ ಆಯ್ಕೆಯಾಗಿದ್ದಾರೆ. ರವಿ ಅಣ್ಣ ಅವರನ್ನು ಕೂಡ ನಾವು ವೇದಿಕೆಗೆ ಬರಮಾಡಿಕೊಳ್ಳುತ್ತಾ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಅವರ ಸಹಕಾರವನ್ನು ಸ್ಮರಿಸುತ್ತಾ ಅವರೊಂದು ಶಾಲಿನ ಗೌರವವನ್ನು ನೀಡ್ತಾ ಇದ್ದೇವೆ. ಚರಣನ್ನ ಧನ್ಯವಾದಗಳು. ಈ ಒಂದು ಪ್ರಚಾರದ ಕಾರ್ಯದಲ್ಲಿ ನಮಗೆ ಆರ್ ಕೆ ಟ್ರಾವೆಲ್ಸ್ನ ಮಾಲಕರಾದಂಥ ಮಾಧವಣ್ಣ ಹಾಗೆ ದಿವಾಕರಣ್ಣನು ಕೂಡ ಸಹಕರಿಸಿದ್ದಾರೆ. ಅವರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಪ್ರತಿ ವರ್ಷ ಕೂಡ 2 ಭಾಳ ಸುಂದರವಾದ ದ್ವಾರಗಳನ್ನು ನಿರ್ಮಿಸಿಕೊಡುವವರು ನಮ್ಮ ದಡಸ್ ಸಂಸ್ಥೆಯ ಸೀತಾರಾಮ್ ಶೆಟ್ಟಿಯವರು ಮತ್ತು ಸುದರ್ಶನ್ ಶೆಟ್ಟಿಯವರು. ಅವರಿದ್ರೆ ದಯವಿಟ್ಟು ವೇದಿಕೆಗೆ ಬಂದೊಂದು ಗೌರವವನ್ನು ಸ್ವೀಕರಿಸಬೇಕು. ಬಂಧುಗಳೇ, ನಾವು ಇವತ್ತು ಬೇರೆ ಬೇರೆ ಚಾನೆಲ್ಗಳ ಮುಖಾಂತರವಾಗಿ ನೇರ ಪ್ರಸಾರ ಹಾಗೂ ಈ ಕಾರ್ಯಕ್ರಮದ ಪ್ರಸಾರವನ್ನು ಮಾಡ್ತಾ ಇದ್ದೇವೆ. ಮುಖ್ಯವಾಗಿ ಇವತ್ತಿನ ಸಂಪೂರ್ಣ ಕಾರ್ಯಕ್ರಮವನ್ನು ತಮ್ಮ ಸಂಸ್ಥೆಯ ಮುಖಾಂತರವಾಗಿ ಮಾಡಿಕೊಟ್ಟವರು ನಮ್ಮ ಅಭಿಮತ ಟಿವಿಯ ಮಾಲಕತ್ವದ ಸದಾಶಿವಣ್ಣನವರ ಒಡೆತನದ ಅಭಿಮತ ಚಾನೆಲ್. ಅದರ ಮ್ಯಾನೇಜಿಂಗ್ ನಮ್ಮ ಮುಖ್ಯಸ್ಥರು ಸದಾಶಿವಣ್ಣ ಇದ್ದಾರೆ ಹಾಗೂ ಅದರ ಡೈರೆಕ್ಟರ್ ಆದಂತಹ ಮಮತಾ ಶೆಟ್ಟಿಯವರು, ಡಾಕ್ಟರ್ ಮಮತಾ ಶೆಟ್ಟಿಯವರು ಇದ್ದಾರೆ. ದಯವಿಟ್ಟು ವೇದಿಕೆಗೆ ಬಂದು ಒಂದು ಗೌರವವನ್ನು ಸ್ವೀಕರಿಸಬೇಕಂತ ವಿನಂತಿಸ್ತಾ ಇದ್ದೇನೆ. ಅಭಿಮತ ಟಿವಿಯ ಡೈರೆಕ್ಟರ್ ನಿರ್ದೇಶಕಿಯಾದಂತಹ ಡಾಕ್ಟರ್ ಮಮತಾ ಶೆಟ್ಟಿಯವರು, ಯಕ್ಷಾಶ್ರಯ ಯೋಜನೆ ಫಲಾನುಭವಿಗಳು ದಯವಿಟ್ಟು ತಮ್ಮ ಹೆಸರನ್ನು ಕರೆದ ತಕ್ಷಣ ಬರಬೇಕು. ಶ್ರೀಧರ್ ಮಾನ್ಯ ಮಂದಾರ್ತಿ ಮೇಳ ಯಕ್ಷಾಶ್ರಯ ಯೋಜನೆಯ ಮೊತ್ತವನ್ನು ಈ ಒಂದು ವೇದಿಕೆಯಲ್ಲಿ ಅವರಿಗೆ ನೀಡ್ತಾ ಇದ್ದೇವೆ. ದಯವಿಟ್ಟು ಆದಷ್ಟು ಬೇಗ ಬಂದು ವೇದಿಕೆಯಿಂದ ಈ ಒಂದು ಯೋಜನೆಯ ಫಲಾನುಭವಿಗಳು ಮೊತ್ತವನ್ನು ಸ್ವೀಕರಿಸಬೇಕು. ಶ್ರೀಧರ್ ಮಾನ್ಯ ಮಂದಾರ್ತಿ ಮೇಳ, ಉದಯಕುಮಾರ್ ಐರೋಡಿ ಮಂದಾರ್ತಿ ಮೇಳ, ಇದು 2.5 ಲಕ್ಷ ರೂಪಾಯಿಯ ಒಂದು ಕೊಡುಗೆ. ಹಣಕ್ಕೆ ಯಕ್ಷಾಶ್ರಯ ಯೋಜನೆಯಿಂದ ನೀಡುವಂಥ ಮೊತ್ತ. ಶ್ರೀ ಸತೀಶ್ ಮೊಗವೀರ ಅಮೃತೇಶ್ವರಿ ಮೇಳ, ಶ್ರೀ ಪ್ರಸನ್ನ ಶೆಟ್ಟಿಗಾರ್ ಸಾಲಿಗ್ರಾಮ ಮೇಳ, ರಾಘವೇಂದ್ರ ದೇವಾಡಿಗ ಗುತ್ಯಮ್ಮ ಮೇಳ, ಪ್ರಶಾಂತ್ ಆಲೂರು ಶನೀಶ್ವರ ಮೇಳ, ಶ್ರೀನಿವಾಸ್ ಬೀಜಿ ಮಂದಾರ್ತಿ ಮೇಳ. ನಮ್ಮ ತುಳುನಾಡಿನ ಪ್ರಸಿದ್ಧ ಚಲನಚಿತ್ರ ನಟರು ಹಾಗೂ ರಂಗಭೂಮಿ ಕಲಾವಿದರಾದಂಥ ನಮ್ಮೆಲ್ಲರ ಆತ್ಮೀಯರಾದಂಥ ಶ್ರೀ ಭೋಜರಾಜ್ ಓಮಂಜೂರು ನಮ್ಮ ಜೊತೆಗಿದ್ದಾರೆ. ಅವರ ಉಪಸ್ಥಿತಿಯನ್ನು ಗೌರವಿಸ್ತಾ ಇದ್ದೇವೆ.
ದಯವಿಟ್ಟು ಯಕ್ಷಾಶ ಯೋಜನೆ ಫಲಾನುಭವಿಗಳು ಬಂದು ಈ ಒಂದು ಮೊತ್ತವನ್ನು ಸ್ವೀಕರಿಸಬೇಕು. ಅದೇ ರೀತಿ ನಿಕಟಪೂರ್ವ ಧಾರ್ಮಿಕ ಪರಿಷತ್ನ ಸದಸ್ಯರಾದಂಥ ಗಿರೀಶ್ ತಂತ್ರಿ ಅವರು ಕೂಡ ನಮ್ಮ ಜೊತೆಯಾಗಿದ್ದಾರೆ. ಅವರ ಉಪಸ್ಥಿತಿಯನ್ನು ಕೂಡ ಗೌರವಿಸ್ತಾ ಇದ್ದೇವೆ. ಇನ್ನು ಮುಂದಕ್ಕೆ ಆರೋಗ್ಯ ನಿಧಿ ಯೋಜನಾ ಫಲಾನುಭವಿಗಳು ದಯವಿಟ್ಟು ಹೆಸರು ಕರೆದ ತಕ್ಷಣ ವೇದಿಕೆಗೆ ಬರಬೇಕು. ಶ್ರೀ ಸದಾಶಿವ ಶೆಟ್ಟಿಗಾರ್ ಸಿದ್ದಗಟ್ಟೆ 50,000. ಸದಾಶಿವ ಶೆಟ್ಟಿ ಸಿದ್ದಕಟ್ಟೆ ಶೆಟ್ಟಿಗಾರ್. ಶೇಖರ್ ರೈ ಪುತ್ತೂರು ಘಟಕ 50,000. ಸದಾಶಿವ ಶೆಟ್ಟಿಗಾರ್ ಸಿದ್ದಕಟ್ಟೆ 50,000ದ ಒಂದು ಮೊತ್ತವನ್ನು ಅವರ ವೈದ್ಯಕೀಯ ಶುಶ್ರೂಷೆಗೆ ನೀಡ್ತಾ ಇದ್ದೇವೆ. ರೇಂಜಾಳ ರಾಮಕೃಷ್ಣ ರಾವ್ ಅವರಿಗೆ ಕೂಡ ಒಂದು 50,000ದ ಕೊಡುಗೆಯನ್ನು ನೀಡ್ತಾ ಇದ್ದೇವೆ. ಆರೋಗ್ಯ ನಿಧಿ ಯೋಜನೆಯ ಅಡಿಯಲ್ಲಿ ಶೇಖರ್ ರೈ ಪುತ್ತೂರು ಘಟಕ 20,000 ರೂಪಾಯಿ. ರಾಘವೇಂದ್ರ ಓಕೆ ಚಂದ್ರಶೇಖರ್ ಶ್ರೀಯುತ ಚಂದ್ರಶೇಖರ್ ಓಕೆ. ರಾಘವೇಂದ್ರ ಬಳೆಗಾರ, ಗುಡ್ರೆ ಗಣೇಶ್ ಭಟ್, ರಾಘವೇಂದ್ರ ನಾಯಕ್, ಸಚಿನ್ ನಾಯ್ಕ್, ಉದಯ ಉಪಾಧ್ಯಾಯ ಒಪ್ಪಾರ್, ಚಿದಾನಂದ AS, ರಾಮಕೃಷ್ಣ ಗೋಪಾಲ್ ಭಟ್, ಅನಸೂಯ ಕಾಜವ ಹಾಗೂ ಶೋಭಾ. ದಯವಿಟ್ಟು ತಾವೆಲ್ಲ ಬಂದು ತಮ್ಮ ವೈದ್ಯಕೀಯ ಚಿಕಿತ್ಸೆಗೆ ನೀಡುವಂಥ ಈ ಒಂದು ಕೊಡುಗೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಇನ್ನು ಗೃಹ ನಿರ್ಮಾಣಕ್ಕಾಗಿ 20,000ದ ಒಂದು ಕೊಡುಗೆಯನ್ನು ಕೂಡ ನೀಡಿ ಅವರ ಒಂದು ಕಾರ್ಯದಲ್ಲಿ ನಾವು ಸಹಕರಿಸ್ತಾ ಇದ್ದೇವೆ. ಅವರು ಕೂಡ ತಯಾರಾಗಿರಬೇಕು. ಗೃಹ ನಿರ್ಮಾಣಕ್ಕಾಗಿ ನೀಡುವಂಥ ಒಂದು 20,000 ರೂಪಾಯಿ ಕೊಡುಗೆ ದಯವಿಟ್ಟು ತಾವು ವೇದಿಕೆಯ ಮುಂಭಾಗದಲ್ಲಿ ಬಂದು ತಯಾರಾಗಿರಿ. ನಾರಾಯಣ್ ಜೋಗಿ ಸಜಂಕಿಲ, ಮೋಹನ್ ಶೆಟ್ಟಿ, ಸತೀಶ್ ಕಾಮತ್, ಸೂರ್ಯ ದೇವಾಡಿಗ, ನಾಗರಾಜ ನಾಯ್ಕ, ಪ್ರದೀಪ್ ನಾಯ್ಕ, ಪ್ರಭಾಕರ ಪೂಜಾರಿ, ರಮೇಶ್ ದೇವಾಡಿಗ ಹೆರೆಂಜಾಲು, ವಿಶ್ವನಾಥ್ ರೈ. ನಮ್ಮ ಜೊತೆ ಮುಂಬಯಿಯ ಉದ್ಯಮಿಗಳಾದಂಥ ಆನಂದ್ ಶೆಟ್ಟಿ ಅವರು ಇದ್ದಾರೆ. ಅವರ ಉಪಸ್ಥಿತಿಯನ್ನು ಗೌರವಿಸ್ತಾ ಇದ್ದೇವೆ. ಧನ್ಯವಾದಗಳು ಸರ್. ಹಾಗೂ ಟ್ರಸ್ಟಿಗಳಾದ ದ್ವಾರ ಹೋಟೆಲ್ ಶ್ರೀದ್ವಾರದಾರ ಕೃಷ್ಣಣ್ಣನವರು ಕೂಡ ಇದ್ದಾರೆ. ಅವರ ಉಪಸ್ಥಿತಿಯನ್ನು ಕೂಡ ಗೌರವಿಸ್ತಾ ಇದ್ದೇವೆ. ಆರೋಗ್ಯ ನಿಧಿ ಯೋಜನೆಯ ಫಲಾನುಭವಿಗಳು ದಯವಿಟ್ಟು ಬಂದು ತಮ್ಮ ಮೊತ್ತವನ್ನು ಸ್ವೀಕರಿಸಬೇಕು. ರಾಘವೇಂದ್ರ ನಾಯ್ಕ್, ಸಚಿನ್ ನಾಯ್ಕ್, ಉದಯ್ ಉಪ್ಪಾರ್, ಚಿದಾನಂದ AS, ರಾಮಕೃಷ್ಣ ಗೋಪಾಲ್ ಭಟ್, ಅನಸೂಯ ಕಾಜವ, ಶೋಭಾ. ಕಲಾವಿದರೊಬ್ಬರ ಮಗನ ವಿದ್ಯಾಭ್ಯಾಸಕ್ಕಾಗಿ ಶ್ರೀ ಯೋಗೀಶ್ ಕುಮಾರ್ ಸಾಗರ ಇವರಿಗೆ ಒಂದು 15,000 ಕೊಡುಗೆಯನ್ನು ನಮ್ಮ ಟ್ರಸ್ಟ್ ನೀಡ್ತಾ ಇದೆ. ಮಗನ ವಿದ್ಯಾಭ್ಯಾಸಕ್ಕಾಗಿ ಇದು ಪ್ರತಿ ವರ್ಷ ಕೂಡ ಈ 15,000 ಒಂದು ಮೊತ್ತವನ್ನು ಅವರ ಮಗನ ವಿದ್ಯಾಭ್ಯಾಸಕ್ಕೆ ನಮ್ಮ ಟ್ರಸ್ಟ್ನ ವತಿಯಿಂದ ನೀಡ್ತೇವೆ. ಕಲಾವಿದರ ಹೆಣ್ಣು ಮಕ್ಕಳ ಮದುವೆ ಕಾರ್ಯಕ್ರಮಕ್ಕಾಗಿ 25,000 ಒಂದು ಕೊಡುಗೆ. ಚಂದ್ರ ಆಚಾರ್ ಹಾಗೂ ಅಜ್ರಿ ಉದಯ್ ಶೆಟ್ಟಿ. ಇನ್ನೋರ್ವ ಟ್ರಸ್ಟಿ ನಮ್ಮ ಸುರತ್ಕಲ್ ಘಟಕದ ಶ್ರೀ ರಮಾನಂದ ಶೆಟ್ಟಿಯವರು ನಮ್ಮ ಜೊತೆಯಾಗಿದ್ದಾರೆ. ಹಾಗೂ ಪ್ರಖ್ಯಾತ ವಕೀಲರಾದಂಥ ಅರುಣ್ ಬಂಗೇರವರು ಕೂಡ ನಮ್ಮ ಜೊತೆಯಾಗಿದ್ದಾರೆ. ಅವರ ಉಪಸ್ಥಿತಿಯನ್ನು ಕೂಡ ನಾವು ಗೌರವಿಸ್ತಾ ಇದ್ದೇವೆ.
ಬಂಧುಗಳೇ, ಇವತ್ತು ಬೆಳಗಿಂದ ಸಾಯಂಕಾಲ ತನಕ ಸುಮಾರು 20,000ಕ್ಕೂ ಮಿಕ್ಕಿ ಬಂಧುಗಳು ಕಾರ್ಯಕ್ರಮ ಆಗಮಿಸಿ ನಮ್ಮ ಊಟೋಪಚಾರದ ಸವಿಯನ್ನು ಸವಿದಿದ್ದಾರೆ ಬೆಳಗಿನಿಂದ ಸಾಯಂಕಾಲ ತನಕ. ಈ ಒಂದು ಊಟೋಪಚಾರದ ವ್ಯವಸ್ಥೆಯಲ್ಲಿ ನಮಗೆ ತುಂಬುರದ ಸಹಕಾರ ನೀಡಿದವರು ತುಳುನಾಡು ಫುಡ್ಡಿನ ನಮ್ಮ ಆತ್ಮೀಯರಾದ ಮನೀಶ್ ರೈ ಅವರು ಹಾಗೂ ಶಬರಿ ಕ್ಯಾಟರರ್ಸ್ನ ರಾಜೇಶ್ ಶೆಟ್ಟಿಯವರು. ಅವರ ಸಹಕಾರವನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಸ್ಮರಿಸಲೇಬೇಕು. ಬೆಳಗಿಂದ ಸಾಯಂಕಾಲದ ತನಕ ನಮ್ಮ ಅಡುಗೆ ಕೋಣೆಯಲ್ಲಿ ಉಪಸ್ಥಿತರಿದ್ದು ಎಲ್ಲ ಮಾರ್ಗದರ್ಶನ ನೀಡಿ ಈ ಕಾರ್ಯ ತುಂಬ ಸುಸೂತ್ರವಾಗಿ ನಡೆಯುವಲ್ಲಿ ನನ್ನ ಆತ್ಮೀಯರಾದಂಥ ಮನೀಶ್ ರೈ ಅವರು